ಜೊತೆ ಇದ್ದಾರೆ. ಅವರನ್ನ ಗೌರವಪೂರ್ವಕವಾಗಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತ ಮಾಡ್ತಾ ಇದ್ದೇನೆ. ಮೂಡಬಿದ್ರೆ ಕಾರ್ಯಕರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮೆಲ್ಲ ಚಟುವಟಿಕೆಗಳಿಗೆ ನಮ್ಮ ಜೊತೆ ಸೇರಿರುವಂತವರು ರವೀಂದ್ರ ಸಾಲಿ ಮೂಡಬಿದ್ರೆ ಅವರನ್ನು ಆತ್ಮೀಯವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಮೂಡಬಿದ್ರೆಯ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರು, ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹವರು ಪ್ರೇಮಶ್ರೀ ಅವರು ನಮ್ಮ ಜೊತೆ ಇದ್ದಾರೆ, ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತ ಮಾಡ್ತಾ ಇದ್ದೇನೆ. ಸೇರಿರ್ತಕ್ಕಂಥ ಇವತ್ತು ಸನ್ಮಾನ ಸ್ವೀಕರಿಸಲಿಕ್ಕಿರುವಂಥವರು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಪಡೆಯಲಿಕ್ಕಿರುವಂಥ ನೀವೆಲ್ಲ ಇಲ್ಲಿ ಬಂದಿರಿ. ಮೂಡಬಿದ್ರೆ ಕಾರ್ಯನಿರತ ಪತ್ರಕರ್ತ ಸಂಘದ ಸದಸ್ಯರು ಬಂದಿರಿ. ಅದೇ ರೀತಿ ತುಳುನಾಡು ವಾರ್ತೆಯ ಲೈವ್ ಟೀಮ್ ನಮ್ಮ ಜೊತೆಗಿದೆ. ಅವರೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾರ್ಥಿ ಮಿತ್ರರು ನಮ್ಮ ಜೊತೆ ಸಾಥ್ ಕೊಟ್ಟಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ಕೂಡ ನಾನು ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಂತಹ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸ್ವಾಗತ ಸರ್. ಈ ಕಾರ್ಯಕ್ರಮವನ್ನು ದೀಪ ಬೆಳಗ್ಗೆ ಉದ್ಘಾಟಿಸಬೇಕಾಗಿ ಶ್ರೀ ಶ್ರೀನಿವಾಸ ನಾಯ್ಕ ಅವರಿಗೆ ವಿನಂತಿಸುತ್ತಿದ್ದೇನೆ. ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಮಗೆ ಧನ್ಯವಾದಗಳು ಸರ್. ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಆತ್ಮೀಯರೇ, ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ ಇವತ್ತು ಒಂದು ಒಳ್ಳೆಯ ದಿನ. ಯಶ ಕರ್ನಾಟಕ ಪತ್ರಿಕೆ ವರ್ಷ ಕ್ರಿಯೇಷನ್ ಅವರ ಪ್ರಸ್ತುತಪಡಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಿಂತನ ಮಂಥನ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರೋ ಆತ್ಮೀಯ ಮಿತ್ರರಾಗಿರೋ ಹರೀಶ್ ಆದೂರ್ ಅವರು ತಮ್ಮ ನೇತೃತ್ವದಲ್ಲಿ ಇದನ್ನು ಇಟ್ಕೊಂಡಿದ್ದಾರೆ. ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮೆಲ್ಲರ ಆತ್ಮೀಯರು ಮತ್ತು ಈ ಪತ್ರಿಕೆಯ ಸಂಪಾದಕರಾಗಿರುವ ಪದ್ಮನಾಭ ಗಟ್ಟಿ ಸರ್ ಅವರು. ಹಾಗೆ ವೇದಿಕೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ನಮ್ಮ ಮೂಡುಬಿದಿರೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ಆತ್ಮೀಯರಾಗಿರುವ ಸೀತಾರಾಮ ಆಚಾರ್ಯ ಸರ್ ಇದ್ದಾರೆ. ಹಾಗೆ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿರುವ ನವೀನ್ ಸಾಲೆನ್ ಸರ್ ಇದ್ದಾರೆ. ಹಾಗೆ ಮೂಡುಬಿದಿರೆ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿಯಾಗಿರುವ ಪ್ರೇಮಶ್ರೀ ಮೇಡಮ್ ಇದ್ದಾರೆ. ಹಾಗೆ ಇವತ್ತು ನಮ್ಮ ಈ ಒಂದು ಯಶ ಕರ್ನಾಟಕ ಗೌರವ ಪುರಸ್ಕಾರವನ್ನು ಪಡೆದುಕೊಳ್ಳಲಿಕ್ಕಿರುವ ನಮ್ಮ MCC ಬ್ಯಾಂಕ್ ಮೂಡುಬಿದಿರೆಯ ವಿಶೇಷ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಮಾಡುತ್ತಾ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದ ರಾಧಾಕೃಷ್ಣ ಒಳ್ಳ ಸರ್ ಅವರು ಕೃಷಿಕರ ಮುಂದಿನ ಸವಾಲುಗಳ ಬಗ್ಗೆ ಒಂದು ಪ್ರಧಾನ ಉಪನ್ಯಾಸವನ್ನು ಕೂಡ ಕೊಡಲಿಕ್ಕಿದ್ದಾರೆ. ಇದರೊಟ್ಟಿಗೆ ಎಲ್ಲ ನಮ್ಮ ಈ ಪತ್ರಿಕೆಯ ಓದುಗರ ಮಿತ್ರರಿಗೆ, ಮೂಡುಬಿದಿರೆಯ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಶುಭ ಕೋರುತ್ತಾ, ಪತ್ರಿಕೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದಕ್ಕೆ ಇವತ್ತು ಯಶ ಕರ್ನಾಟಕ ಪತ್ರಿಕೆ ಒಂದು ಮಾದರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮಗೆ ಒಂದು ದೊಡ್ಡ ಕನಸಿತ್ತು, ಒಂದು ರಾಜ್ಯ ಮಟ್ಟದ ಪತ್ರಿಕೆ ಆಗಬೇಕು ಅಂತೇಳಿ. ಕೊರೋನಾ ಸಂದ ಬಳಿಕ ನಾವು ತುಂಬ ಜನ ಮಾಧ್ಯಮ ಮಿತ್ರರು ಆಲೋಚನೆಯನ್ನು ಮಾಡಿದೆವು, ನಾವೊಂದು ಯಶ ಕರ್ನಾಟಕ ಒಂದು ಪತ್ರಿಕೆಯನ್ನು ಮಾಡಬೇಕು ಅಂತೇಳಿ. ಆಗ ನಾವು ತುಂಬ ಜನ ಸಲಹೆಗಳನ್ನು ಕೊಟ್ಟರು, ನೀವು ಹೊಸ ಟೈಟ್ಲ್ ಮಾಡಿ ಇದನ್ನು ಪತ್ರಿಕೆಯನ್ನು ಆರಂಭ ಮಾಡುವ ಅಂತ ನಾನು ಹೇಳಿದೆ ಪತ್ರಿಕೆಗೆ ಕೈ ಹಾಕೋದು ಉಚಿತನದ ಕೆಲಸ ಅಂತ. ಯಾಕಂದರೆ ಕೊರೋನಾ ಬಂದ ಮೇಲೆ ಪತ್ರಿಕೆಗಳ ಭವಿಷ್ಯ, ಪತ್ರಕರ್ತರ ಭವಿಷ್ಯ ಕೂಡ ಡೋಲಾಯಮಾನವಾಗಿದೆ. ಇವತ್ತು ಯಾವ ಪತ್ರಕರ್ತ ನಾವು ಅದರಲ್ಲೂ ಕೂಡ ಗ್ರಾಮೀಣ ಪತ್ರಕರ್ತರ ಪರಿಸ್ಥಿತಿಯನ್ನು ನೋಡಿದರೆ ನಮಗೆ ಭಾಳಷ್ಟು ಬೇಜಾರಾಗ್ತದೆ. ನಾನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಮ್ಮ ವಾರ್ತಾ ಇಲಾಖೆ ಆಯುಕ್ತರ ಹತ್ರ ಹೇಳಿದೆ, ಹೇಮಂತ್ ನಿಂಬಾಳ್ಕರ್ ಹತ್ರ, ಸರ್ ನೀವು ಏನು ಕೊಟ್ಟರೂ ಕೂಡ ಅದು ಗ್ರಾಮೀಣ ಪತ್ರಕರ್ತರಿಗೆ ಕೊಡಿ. ಇವತ್ತು ಒಂದು ಕೂಲಿ ಕಾರ್ಮಿಕನಿಗೂ ಕಿಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡೋರು ಯಾರಿದ್ದರೆ ಅದು ಗ್ರಾಮೀಣ ಪತ್ರಕರ್ತ. ಇವತ್ತು ಒಬ್ಬ ಕೂಲಿ ಕಾರ್ಮಿಕ ದಿನಕ್ಕೆ 1,000 ರೂಪಾಯಿ ದುಡಿತಾನೆ. ಆದರೆ ಒಂದು ನಾನು ಕಡಬದ ಪತ್ರಕರ್ತ ಮಿತ್ರರು ಹೇಳಿದರು, ಪತ್ರಿಕೆಯವರ ಪರಿಸ್ಥಿತಿ ಏನಾಗಿದೆ ಅಂದರೆ ಒಂದು ಸ್ಟಿಂಜರಿಗೆ ಒಂದು ಕಾಲಮ್ ಸೆಂಟಿಮೀಟರ್ ಲೆಕ್ಕದಲ್ಲಿ ಒಂದು ಫೋಟೋಕ್ಕೆ 25 ರೂಪಾಯಿ, 50 ರೂಪಾಯಿ, ಮತ್ತು ಒಂದು ಕಾಲಮ್ ಸೆಂಟಿಮೀಟರ್ ಜಾಸ್ತಿ ಅಂದರೆ 30 ರೂಪಾಯಿ, 80 ರೂಪಾಯಿಗೆ ಅವನು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಗೆಸ್ಟ್ಗಳು ಬರುವಾಗ ವಿಳಂಬ ಆದರೆ
ಅವರ ಇಡೀ ದಿನ ಒಂದು ಸುದ್ದಿಗೆ ಬೇಕಾಗಿ ಅವರ ಪರಿಸ್ಥಿತಿ ಬಂದಿದೆ. ಹಾಗಾಗಿ ವಿಶೇಷವಾಗಿ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿದ್ದಾರೆ. ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮೂಡಬಿದ್ದರೆ ತಾಲೂಕು ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಆದರೆ ಯಶ ಕರ್ನಾಟಕ ಪತ್ರಿಕೆ ಇದನ್ನು ನಮ್ಮ ಹರೀಶ್ ಅವರು ಬಹಳಷ್ಟು ಉತ್ಸುಕತೆಯಿಂದ ನಾವೇ ಇವರು ನಮ್ಮ ಪದ್ಮನಾಭ ಗಟ್ಟಿ ಅವರ ನೇತೃತ್ವದಲ್ಲಿ ನಡೆಸಿಕೊಳ್ತಂದು ನಾವು ಕೇಳಿದಾಗ ನಾನು ಹೇಳಿದೆ, ಈ ಪತ್ರಿಕೆ ನಮ್ಮದು 68 ವರ್ಷಗಳ ಒಂದು ಹಳೆಯ ಪತ್ರಿಕೆ ಇದು, ಇದನ್ನು ನಡೆಸೋರು ಇರಲಿಲ್ಲ. ಹಾಗಾಗಿ ಅದು ಟೈಟಲ್ ಆಗೇ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನನ್ನ ಮಿತ್ರ ಹೇಳಿದ್ರು, ಒಂದು ಟೈಟ್ಲ್ ಇದೆ, ನೀವು ಬೇಕಾದರೆ ತೆಗೆದುಕೊಳ್ಳಿ ಅಂತೇಳಿ. ನೀವು ಆ ಪತ್ರಿಕೆಯನ್ನು ನಡೆಸಬೇಕಂತ ಹೇಳಿದ್ರು. ನಮಗೆ ಬೇರೆ ಬೇರೆ ಕೆಲಸಗಳ ಒತ್ತಡ ಇದ್ದ ಕಾರಣ ಸಾಧ್ಯ ಆಗಲಿಲ್ಲ. ಆದರೆ ಆ ಕನಸನ್ನು ನನಸು ಮಾಡಿದವರು ಪದ್ಮನಾಭ ಗಟ್ಟಿ ಮತ್ತು ಹರೀಶ್ ಆದೂರವರು. ಪತ್ರಿಕೆ ನಿರಂತರವಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಇವತ್ತು ನಾವು ಸುದ್ದಿ ಪ್ರತಿನಿತ್ಯ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಓದ್ತೇವೆ, ಆದರೆ ಯಶ ಕರ್ನಾಟಕ ಬೇರೆ ಬೇರೆ ಇವತ್ತು ವಿಸ್ತೃತ ವರದಿಗಳ ಬಗ್ಗೆ, ವಿಶೇಷವಾಗಿ ನಮಗೆ 440 kV ಲೈನ್ ಬಗ್ಗೆ, ಇವತ್ತು ಪಡುಬಿದ್ರೆಯಿಂದ ಕೇರಳಕ್ಕೆ ಹೋಗುವ ಅದರ ಬಗ್ಗೆ ವಿಸ್ತೃತ ವರದಿಯನ್ನು ಮಾಡಿ ಆ ಒಂದು ಯೋಜನೆಯ ಬಗ್ಗೆ ಅಧಿಕಾರಿಗಳ ಮತ್ತು ಆ ಒಂದು ಯಾರು ಯೋಜನೆಯನ್ನು ಮಾಡಿದ್ದಾರೆ ಅದರ ಸಮಸ್ಯೆಗಳ ಬಗ್ಗೆ ಕಣ್ಣು ತೆರೆಸಿದವರು ಆದೂರವರು. ಅದನ್ನು ಮಾಡಿ ಹಲವು ಬಾರಿ ಅಧಿಕಾರಿಗಳಿಗೆ ಕೂಡ ಈ ಯೋಜನೆಯಿಂದ ಎಷ್ಟು ಜನರಿಗೆ, ಅದರಲ್ಲೂ ಕೂಡ ರೈತರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ಕಂಟಿನ್ಯೂ ಸರಣಿ ವರದಿಗಳ ಲೇಖನಗಳ ಮೂಲಕ ಅದೊಂದು ನಮ್ಮ ರಾಜ್ಯದಲ್ಲಿ ಒಂದು ಜನರನ್ನು, ಅಧಿಕಾರಿಗಳನ್ನು ಕಣ್ಣು ತೆರೆಸುವ ಕೆಲಸವನ್ನು ಮಾಡಿತು. ಹಾಗಾಗಿ ಇವತ್ತು ಕೂಡ ಆ ಪತ್ರಿಕೆ ಕೇವಲ ವರದಿಗೆ ಮಾತ್ರ ಸೀಮಿತವಾಗಿರದೆ ಇವತ್ತು ಕೃಷಿಕರ ಮುಂದಿನ ಸವಾಲುಗಳ ಬಗ್ಗೆ, ಯಾವ ರೀತಿಯಲ್ಲಿ ನಮ್ಮ ಭಾರತ ದೇಶ ಭವಿಷ್ಯವನ್ನು ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರಿಗೆ ಎದುರಿಸ್ತಿರುವ ಸಮಸ್ಯೆಗಳನ್ನು ಮಾಧ್ಯಮಗಳು ಮಾತ್ರ ತೆರೆದಿರಬೇಕು ಸರ್ಕಾರದ ಮುಂದೆ. ನಾವೀಗ ನೋಡ್ತೀವಿ, ಎಲೆ ಚುಕ್ಕಿ ರೋಗ, ಅಡಿಕೆಗೆ ಎಲೆ ಚುಕ್ಕಿ ರೋಗ, ಹಾಗೆ ಕೊಳೆ ರೋಗ, ಇದನ್ನು ಸರ್ಕಾರಕ್ಕೆ ಮುಟ್ಟುವ ಪ್ರಯತ್ನಗಳನ್ನು ಮಾಡಿದವರು ಮಾಧ್ಯಮದವರು. ಈ ರೀತಿಯ ಪರಿಸ್ಥಿತಿ ಇರುವಾಗ ಇವತ್ತು ಸರ್ಕಾರದ ಕಣ್ಣು ತೆರೆಸುವಲ್ಲಿ ಮಾಧ್ಯಮಗಳು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಮಾಡ್ತಾ ಇರುವುದಕ್ಕೆ ನಾನು ಮತ್ತೊಮ್ಮೆ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೆ ಅಭಿನಂದನೆಯನ್ನು ಮಾಡುತ್ತಾ, ನಾನು ಈಗಲೇ ಇವರಿಗೆ ಆದೂರವರಿಗೆ ಹೇಳಿದೆ, ನಾವು ಮಂಗಳೂರಲ್ಲಿ ಒಂದು ಓದುಗರ ಸಮಾವೇಶವನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡುವ. ಯಾಕೆಂದರೆ ಇವತ್ತು ಯಾವುದೇ ಪತ್ರಿಕೆಯಲ್ಲಿ ಅದಕ್ಕೆ ಓದುಗರೇ ಜೀವಾಳ ಮತ್ತು ಅದನ್ನು ಬೆಳಿಗ್ಗೆ ಮನೆಗೆ ಮುಟ್ಟಿಸುವ ಯಾರು ನಮ್ಮ ಪತ್ರಿಕಾ ವಿತರಕರಿದ್ದಾರೆ ಅಂಥವರನ್ನು ಸೇರಿಸಿಕೊಂಡು ಅವರ ಸಮಸ್ಯೆಯನ್ನು, ನಾನು ಮೊನ್ನೆ ಪತ್ರಿಕಾ ವಿತರಕರನ್ನು ಕಳೆದು ಸಭೆ ಮಾಡಿದೆ. ಅವರಿಗೆ ಕಾರ್ಮಿಕ ಇಲಾಖೆಯಿಂದ ತುಂಬ ಯೋಜನೆಗಳಿವೆ. ಆದರೆ ಇವತ್ತು ಬೆಳಿಗ್ಗೆ ಎದ್ದು 6 ಗಂಟೆಗೆ ಚಳಿಗೆ ಕೆಲಸ ಮಾಡುವವರ ಯುವಕರ ಸಂಖ್ಯೆ ಕಡಿಮೆ ಆಗಿದೆ. ನಾವು ಈಗ ಪತ್ರಿಕಾ ವಿತರಕರು ಯಾರಿದ್ದಾರೆ ಅಂತ ಹೇಳಿದರೆ ಸಾಧಾರಣ 60 ವರ್ಷಕ್ಕಿಂತ ಮೇಲ್ಪಟ್ಟವರು, 85-90 ವರ್ಷದ ಇದ್ದವರು, ವಯೋಮಾನದವರು ಕೂಡ ಬೆಳಿಗ್ಗೆ ಎದ್ದು ಪೇಪರ್ ಆಗ್ತಾರೆ. ಆದರೆ ಯುವಜನಾಂಗ ಈ ಒಂದು ಕೆಲಸಕ್ಕೆ, ಪತ್ರಿಕಾ ವಿತರಣೆಗೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ನಾವು ಅಂಥವರನ್ನು ಪ್ರೋತ್ಸಾಹಿಸಬೇಕು, ಅವರಿಗೆ ಸ್ಫೂರ್ತಿ ಕೊಡಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಪತ್ರಿಕೆಯ ಸಂಪಾದಕರು, ಮಾಲೀಕರು ಸೇರಿ ಇವತ್ತೊಂದು ದೊಡ್ಡ ಆಂದೋಲನವನ್ನು, ಒಂದು ದೊಡ್ಡ ಕಾರ್ಯಾಗಾರವನ್ನು, ಉಪನ್ಯಾಸವನ್ನು ಮಾಡುವ ಅಗತ್ಯ ಇದೆ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಕೋರುತ್ತೇನೆ. ಮಂಗಳೂರಿನಲ್ಲಿ 11 ಗಂಟೆಗೆ ಇನ್ನೊಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರೋ KV ಪ್ರಭಾಕರ್ ಅವರು ಆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗಾಗಿ ನಾನು ತುರ್ತಾಗಿ ಆ ಕಾರ್ಯಕ್ರಮಕ್ಕೆ ತೆರಳಲೇಬೇಕಾಗಿರೋ ಕಾರಣ ಈ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ನಾನು ತೆರಳುತ್ತೇನೆ. ಮತ್ತೊಮ್ಮೆ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕೇಳುತ್ತಾ, ತಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಾ ಅವಕಾಶಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಕೃಷಿ ಮಿತ್ರ ಪರಿಸರ, ಮಾಧ್ಯಮ ಮಿತ್ರ ಸಮಾಜ, ಈ ಸಂಬಂಧಗಳ ಜಟಿಲತೆ ಸಮಸ್ಯೆಗಳನ್ನು ನಿಭಾಯಿಸುವ ಬಗ್ಗೆ ತಿಳಿಸಿದ್ದೀರಿ. ಯಶ ಕರ್ನಾಟಕದ ಬಗ್ಗೆ ಸಕಾರಾತ್ಮಕ ಪ್ರೋತ್ಸಾಹದ ಮಾತುಗಳನ್ನು ತಿಳಿಸಿದ್ದೀರಿ. ಧನ್ಯವಾದಗಳು ಸರ್. ಯಶ ಕರ್ನಾಟಕ ಗೌರವ ಪುರಸ್ಕಾರ 2026 ಇದೀಗ ಪ್ರದಾನಿಸಬೇಕಾಗಿ ವಿನಂತಿಸುತ್ತಾ ಮೂಡುಬಿದಿರೆಯ MCS ಬ್ಯಾಂಕಿನ ವಿಶೇಷ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಾನ್ಯ ಶ್ರೀ ಚಂದ್ರಶೇಖರ್ ಎಂ ಅವರನ್ನು ಆಹ್ವಾನಿಸುತ್ತಿದ್ದೇವೆ. ಸಹಕಾರಿ ಸಾಧಕ ಚಂದ್ರಶೇಖರ್ ಎಂ ಅವರಿಗೆ ಯಶ ಕರ್ನಾಟಕ ಗೌರವ ಪುರಸ್ಕಾರ 2026
ಮೂಲತಃ ಕಾರ್ಕಳ ತಾಲೂಕಿನವರಾದ ಶ್ರೀ ಚಂದ್ರಶೇಖರ ಎಂ ಅವರು ಶ್ರೀ ಭುವನೇಂದ್ರ ಕಾಲೇಜಿನ ಬಿಕಾಂ ಪದವೀಧರರು. ಸಹಕಾರ ತರಬೇತಿ ಡಿಪ್ಲೊಮಾದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಶ್ರೇಷ್ಠ ಸಾಧನೆ ಮಾಡಿದ್ದಾರೆ. ಸಹಕಾರಿ ಇಲಾಖೆಯಲ್ಲಿ ವಿಸ್ತರಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಮೀನುಗಾರಿಕಾ ಸೊಸೈಟಿ, ಪರಿಶಿಷ್ಟ ಜಾತಿ ವಿಭಿನ್ನೋದ್ದೇಶ ಸಹಕಾರಿ ಸಂಘ, ಲ್ಯಾಂಪ್ಸ್ ಸೇರಿದಂತೆ ಹಲವು ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. 2002ರಿಂದ ಮೂಡುಬಿದಿರೆ ಕೋಆಪರೇಟಿವ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ಹಾಗೂ ಪ್ರಸ್ತುತ ವಿಶೇಷ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸಂಸ್ಥೆಯನ್ನು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಬಲಿಷ್ಠಗೊಳಿಸಿ ಮಾದರಿ ಹಾಗೂ ಜನಸ್ನೇಹಿ ಸಂಸ್ಥೆಯಾಗಿ ಪರಿವರ್ತಿಸಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರುವುದು ಅವರ ಹೆಗ್ಗಳಿಕೆ. ಸಮಾಜದ ಜನತೆ ನೆಮ್ಮದಿಯಿಂದಿರಬೇಕೆಂಬ ಮೂಲೋದ್ದೇಶದೊಂದಿಗೆ ಸಹಕಾರ ತತ್ವವನ್ನು ಸಮಾಜಕ್ಕೆ ಸಮರ್ಪಕವಾಗಿ ಅಳವಡಿಸುತ್ತಾ ಸೇವಾವಧಿಯಲ್ಲಿ ಅಂದುಕೊಂಡದ್ದನ್ನು ಸಾಧಿಸಿದ ಅಪ್ರತಿಮ ಸಾಧಕರು. ಸರಳ ಸಜ್ಜನಿಕ ವ್ಯಕ್ತಿತ್ವದ ಚಂದ್ರಶೇಖರ ಎಂ ಅವರ ಅನನ್ಯ ಸೇವೆ, ದೂರದೃಷ್ಟಿ ಹಾಗೂ ಸಾಧನೆಯನ್ನು ಪರಿಗಣಿಸಿ ಈ ಮಾನಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು ಸರ್. ಈಗ ಸನ್ಮಾನಿತರ ನುಡಿಗಳಿಗಾಗಿ ಕಾಯ್ದಿದ್ದೇವೆ ಸರ್. ಅನಂತ ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ದುಃಖನಾಶಾಯ, ಅನಂತಾಯ ನಮೋ ನಮಃ. ವರ್ಷ ಕ್ರಿಯೇಷನ್ಸ್, ಯಶ ಕರ್ನಾಟಕ ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಕೆ ಅದೂರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಿಕಾ ಮಾಧ್ಯಮದ ಹಿರಿಯರೇ, ಮಿತ್ರರೇ, ಸಭಾಭವನದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಒಂದು ದೀಕ್ಷೆ ಒಂದು ಸನ್ಮಾನ ತಗೊಂಡ್ರೆ 100 ಸನ್ಮಾನ ಮಾಡಬೇಕು. ಆ ಶಕ್ತಿಯನ್ನು ದೇವರು ತುಂಬಲಿ ನನಗೆ ಅಂತೇಳಿ ನಾನು ಹಾರೈಸ್ತೇನೆ. ಸನ್ಮಾನ ಹೇಳಿದರೆ ಅದೊಂದು ಜವಾಬ್ದಾರಿ, ಅದರಲ್ಲಿ ಸಂತೋಷ ಇಲ್ಲ, ಜವಾಬ್ದಾರಿ ಇದೆ. ಏನೋ ಒಂದು ನನ್ನ ಮೇಲೆ ಏನಾದರೂ ಜವಾಬ್ದಾರಿಯನ್ನು ಹಾಕಲಿಕ್ಕೆ ಖಂಡಿತ ನೀವು ಮಾಡ್ತೀರಿ. ನಾನು ಅದನ್ನು ಹೊರಲಿಕ್ಕೂ ತಯಾರಿದ್ದೇನೆ. ಎಲ್ಲರ ಒಟ್ಟಿಗೆ ನಾನಿದ್ದೇನೆ. ಮುಖ್ಯವಾಗಿ ಈಗ ಪ್ರೆಸ್ ಕ್ಲಬ್ ಕಟ್ಟಡ ಆಗ್ತಾ ಉಂಟು. ಅದಕ್ಕೆ ಬೇಕಾದ ಫರ್ನಿಚರ್ಗಳು, ಅದಕ್ಕೆ ಬೇಕಾದ ರೂಪರೇಷೆಗಳು ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಯವರು ಎಲ್ಲ ಇದ್ದಾರೆ. ಅದೊಂದು ನಿಮ್ಮ ಇನ್ನೊಂದು ಯಾವಾಗ ಪ್ರೆಸ್ ಮೀಟ್, ಪ್ರೆಸ್ ಡೇ ಜುಲೈ 1 ಅಲ್ಲಿವರೆಗೆ ಕಾಯಲಿಕ್ಕಿಲ್ಲ, ಏಪ್ರಿಲಲ್ಲಿ ಮಾಡಬೇಕು. ಆ ರೀತಿಯ ಒಂದು ಯೋಜನೆಯನ್ನು ಮಾಡಿ ಸ್ಪಾನ್ಸರ್ಗಳನ್ನು ಹುಡುಕುವ, ಫರ್ನಿಚರ್ಗಳು ಅದು ಇದು ನೀವೊಂದು ಏನು ಹೇಳಿದರೆ ಒಂದು ಲಿಸ್ಟ್ ಮಾಡಿ, ನಿಮಗೆ ರಿಕ್ವೈರ್ಮೆಂಟ್ ಏನೆಲ್ಲ ಬೇಕು ಅಂತೇಳಿ ಒಂದು ಲಿಸ್ಟ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಯಾರಾದರೂ ಸಿಗ್ತಾರಂತ ನೋಡುವ ದಾನಿಗಳು, ಅವರ ಮೂಲಕ ಅದನ್ನು ಮಾಡಿ ನಮ್ಮ ಮೂಡುಬಿದಿರೆಯಲ್ಲಿ ಒಂದು ಪ್ರೆಸ್ ಕ್ಲಬ್ ಎಲ್ಲರಿಗೂ ಒಂದು ಉಪಯೋಗ ಆಗುವಂತೆ ಇರಲಿ ಅಂತೇಳಿ ಒಂದು ವಿನಂತಿ. ಇನ್ನೊಂದು ನನಗೆ ಮುಖ್ಯವಾಗಿ ಖುಷಿಯಾದದ್ದು ಹರೀಶ್ ಅದೂರವರದ್ದು. ಸಮಾಜವನ್ನು ನಾವು ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಸಮಾಜದ ಡೊಂಕನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇರಬೇಕು. ಇದು ಚಿಂತನೆ ಬಹಳ ಮುಖ್ಯವಾದದ್ದು. ಸಮಾಜವನ್ನು ನಾವು ತಿದ್ದಲಿಕ್ಕೆ ಹೋದರೆ ನಮ್ಮನ್ನು ಹುಚ್ಚರು ಅಂತ ಹೇಳ್ತಾರೆ, ಮಂಡಸರಿ ಇಜ್ಜಿ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ತಿದ್ದುವ ಕೆಲಸ ಬೇಡ, ಅದರಿಂದ ನಮಗೆ ತೊಂದರೆ. ಅದಕ್ಕಿಂತ ನಾವೇನು ಮಾಡ್ತೇವೆ ಅದನ್ನು ನಾವು ಮಾಡಬೇಕು, ಅದನ್ನು ಸಾಧಿಸಬೇಕು. ಆಗ ಎಲ್ಲರೂ ಯಾವ ಡೊಂಕುಗಳಿದ್ರೂ ಅದು ಸರಿಯಾಗ್ತದೆ. ಅದನ್ನು ಅವರ ಎಲ್ಲ ಸಮಾಜ ವಾಹಿನಿಯಲ್ಲಿ ನಮ್ಮೊಟ್ಟಿಗೆ ಬರ್ತಾರೆ ಅಂತ ಹೇಳುವ ಒಂದು ಚಿಂತನೆ ನಿಮ್ಮದು ಅದ್ಭುತವಾದದ್ದು. ನಿಮ್ಮ ಆ ಚಿಂತನೆ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ, ವಿಶೇಷವಾಗಿ ಸನ್ಮಾನ ಮಾಡಿದ್ದೀರಿ, ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಶ್ರೀಯುತ ಚಂದ್ರಶೇಖರಮ್ಮ ಅವರಿಗೆ ಶಿರ್ತಾಡಿಯಲ್ಲಿ ಕೋಆಪರೇಟಿವ್ ಬ್ಯಾಂಕಿನ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಾಲ ವಿತರಣೆ ಪತ್ರವನ್ನು ವಿತರಣೆ ಮಾಡಲಿಕ್ಕಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಅವರಿದ್ದಾರೆ.
ನಾನು ವಿಶೇಷವಾಗಿ ಅವರಲ್ಲಿ ವಿನಂತಿ ಮಾಡಿದೆ, ದಯವಿಟ್ಟು ನೀವು ಬರಲೇಬೇಕು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಪ್ರಥಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳುವ ಉದ್ದೇಶಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಬೀಳ್ಕೊಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಕೃಷಿ ವಿಚಾರಗಳೊಂದಿಗೆ ಮನೆ ಮಾತಾಗಿರುವ ಸುಜಾತ ಮಾಸಿಕ ಪತ್ರಿಕೆಯ ಸಂಪಾದಕರು, ಸ್ವತಃ ಪ್ರಗತಿಪರ ಕೃಷಿಕರೂ ಆಗಿರುವ ಎಲ್ಲರ ಪ್ರೀತಿಯ ರಾಧಣ್ಣ ಎಂದೇ ಖ್ಯಾತಿ ಪಡೆದ ಶ್ರೀ ರಾಧಾಕೃಷ್ಣ ಹೊಳ್ಳ ಇವರನ್ನು ಕೃಷಿಕರ ಮುಂದಿರುವ ಸವಾಲುಗಳು ವಿಷಯದಲ್ಲಿ ಪ್ರಧಾನ ಉಪನ್ಯಾಸ ನೀಡಲು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಸರ್, ವೇದಿಕೆ ನಿಮಗೆ. ಇವರ ಪ್ರಸ್ತುತಿಯಲ್ಲಿ ಕೃಷಿ ಕರ್ನಾಟಕ ಇವರು ನಡೆಸುವ ಚಿಂತನ ಮಂಥನ ಗೌರವ ಸನ್ಮಾನ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೃಷಿ ವಿಷಯದಲ್ಲಿ ಕೃಷಿಕರ ಮುಂದಿರುವ ಸವಾಲುಗಳು ಎಂಬ ಬಗ್ಗೆ ಮಾತುಗಳನ್ನಾಡಬೇಕು ನನ್ನನ್ನು ಕರೆದಿದ್ದೀರಿ. ಹಲೋ ಕೃಷಿಕರ ಮುಂದಿರುವ ಸವಾಲುಗಳು ಎಂಬ ಬಗ್ಗೆ ಮಾತಾಡಬೇಕು ಅಂತೇಳಿ ನನ್ನನ್ನು ಕರೆದಿದ್ದೀರಿ. ಕೃಷಿಕರಿಗೆ ಸವಾಲುಗಳು ಅನೇಕ ಇದೆ, ಆದರೆ ಅದನ್ನು ಚರ್ಚೆ ಮಾಡುವುದಾ ಅಥವಾ ಅದನ್ನು ಏನು ಮಾಡುವುದು ಎನ್ನುವಂಥದ್ದು ಇನ್ನೂ ಸಮಸ್ಯೆಯಾಗಿ ಉಳಿದಿದೆ. ಸಮಸ್ಯೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಇದೆ, ನಮ್ಮ ಕೃಷಿ ಕ್ಷೇತ್ರಗಳಲ್ಲಿಯೂ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಅದಕ್ಕೆ ಬೇಕಾದ ಹಾಗೆ ಪರಿಹಾರಗಳನ್ನು ಕಂಡುಕೊಂಡು ಅದನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕೃಷಿಕರಿಗೆ ಮಾತ್ರ ಅದನ್ನು ಸವಾಲುಗಳನ್ನು ಎದುರಿಸಲಿಕ್ಕೆ ಕಷ್ಟ ಆಗ್ತದೆ. ಯಾಕೆ ಅಂತಂದರೆ ನಮ್ಮಲ್ಲಿ ಒಂದನೇದಾಗಿ ಮಾಹಿತಿಯ ಕೊರತೆ ಇರ್ತದೆ, ಎರಡನೇದಾಗಿ ಬಂಡವಾಳದ ಕೊರತೆ ಇರ್ತದೆ, ಮೂರನೇದಾಗಿ ನಮ್ಮಲ್ಲಿ ಮಾಹಿತಿಯ ಕೊರತೆ, ಬಂಡವಾಳದ ಕೊರತೆ, ಹಾಗೆಯೇ ನಮ್ಮ ಮ್ಯಾನೇಜ್ಮೆಂಟ್ ಇದರ ಕೊರತೆಯಿಂದಾಗಿ ನಮಗೆ ಸವಾಲುಗಳನ್ನು ಸುಧಾರಿಸಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಹೇಗೆ ಅಂತಂದರೆ ನೋಡಿ, ನಾವು ಕೃಷಿಕರು ಬಂಡವಾಳ ನಮ್ಮ ಹತ್ರ ಏನೇನು ಇರುವುದಿಲ್ಲ. ನಾವು ಫಸ್ಟಿಗೆ ನಮ್ಮ ಮನೆಯ ಸುತ್ತಮುತ್ತ ಒಂದು ಬೇಲಿ ಮಾಡ್ತೇವೆ, ಮತ್ತು ಹಿತ್ತಲಿಗೆ ಬೇಲಿ ಮಾಡ್ತೇವೆ, ಮತ್ತು ಹೊಲಕ್ಕೆ ಬೇಲಿ ಮಾಡ್ತೇವೆ. ಆದರೆ ಅದನ್ನು ಒಂದೇ ಸಲ ಮಾಡುವಷ್ಟು ನಮ್ಮ ಹತ್ರ ಸಾಮರ್ಥ್ಯವೂ ಇರುವುದಿಲ್ಲ, ನಮ್ಮಿಂದ ಆಗುವುದಿಲ್ಲ. ಹಾಗಾಗಿ ನಮ್ಮ ಖರ್ಚು ವೆಚ್ಚಗಳು ತುಂಬ ಹೆಚ್ಚಾಗ್ತದೆ. ಜೊತೆಗೆ ನಮಗೆ ಕೃಷಿಕರಿಗೆ ಇತ್ತೀಚೆಗಂತೂ ಬಹಳಷ್ಟು ಅನುಕೂಲಗಳಾಗಿದೆ. ಈಗ ಏನು ಗೂಗಲ್ ಸರ್ಚ್ ಎಲ್ಲ ಮಾಡಿದರೆ ಬೇಕಾದ ಮಾಹಿತಿಗಳು ಸಿಗ್ತದೆ. ಮುಂಚೆ ಆ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಜ್ಞಾನಕ್ಕೆ ಅಂತೂ ಸಮಸ್ಯೆ ಇಲ್ಲ, ಆದರೆ ಜ್ಞಾನಾರ್ಜನೆ ಮಾಡಿಕೊಂಡು ನಾವು ಮಾಡಬೇಕು ಎನ್ನುವಂಥದ್ದು ನಮ್ಮ ಹತ್ರ ಸ್ವಲ್ಪ ತಿಳುವಳಿಕೆ ಇಲ್ಲದೆ ಆಗಿದೆ. ಈ ಕೃಷಿಕರ ಈ ಒಂದು ಸಮಸ್ಯೆಯಿಂದಾಗಿ, ಈ ಒಂದು ಡ್ರಾಬ್ಯಾಕ್ನಿಂದಾಗಿ ನಮಗೆ ಸಮಸ್ಯೆಗಳು, ಸವಾಲುಗಳು ತುಂಬ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ನಮ್ಮಲ್ಲಿ ಕಂಡುಬರುತ್ತಿರುವಂಥ ದೊಡ್ಡ ಸವಾಲು ಅಂತೇಳಿದರೆ ಅಡಿಕೆ. ಮುಖ್ಯವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಬೆಳೆಗಳಲ್ಲಿ ಮುಖ್ಯವಾಗಿರುವಂಥ ಬೆಳೆ ಅಡಿಕೆ, ಹಾಗೆಯೇ ಕಾಳುಮೆಣಸು ಮುಂತಾದವುಗಳು. ಅಡಿಕೆಗೆ ಎಲೆ ಚುಕ್ಕೆ ರೋಗ, ಆಗ ದಿನಕರ ಇಂದಾಜಿ ಅವರು ಹೇಳಿದರು, ಎಲೆ ಚುಕ್ಕೆ ರೋಗ ಭಾರಿ ಪ್ರಮಾಣದಲ್ಲಿ ವ್ಯಾಪಿಸ್ತಿದೆ, ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ಕೊಳೆ ರೋಗವು ವ್ಯಾಪಿಸ್ತಿದೆ, ಇದನ್ನು ಸಹ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು. ಹೌದು, ಹವಾಮಾನ ವೈಪರೀತ್ಯಕ್ಕೆ ಕೃಷಿಕರಿಗೆ ಏನು ಮಾಡಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಕೃಷಿ ವೃತ್ತಿ ಎನ್ನುವಂಥದ್ದು ನಮ್ಮದು ಹವಾಮಾನದೊಂದಿಗೆ ನಾವು ಸೆಣಸಾಡುವಂಥ ವೃತ್ತಿಯಾಗಿರುತ್ತದೆ ಹೊರತು ಇದರಲ್ಲಿ ನಾವು 100 ರೂಪಾಯಿ ಹಾಕಿ 150 ರೂಪಾಯಿ ತೆಗಿತೇವೆ ಅಂತ ಹೇಳುವಂಥ ಯಾವುದೇ ಒಂದು ಕಮಿಟ್ಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ. ನಮಗೆ ಹವಾಮಾನ ಕೂಡಿ ಬಂದರೆ ಮಾತ್ರ ಅದನ್ನು ತೆಗಿಲಿಕ್ಕೆ ಸಾಧ್ಯ ಉಂಟು. ನೋಡಿ, 2014-15ನೇ ಇಸ್ವಿಯಲ್ಲಿ ನಾವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ, ಒಂದು 10 ವರ್ಷಗಳ ಮಳೆ ದಾಖಲೆಗಳು, ಹವಾಮಾನ ಹೇಗಿತ್ತು ಎನ್ನುವುದನ್ನು ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. 2014-15ನೇ ಇಸ್ವಿಯಲ್ಲಿ ಸಾಧಾರಣ ಮಳೆ, ಸಾಧಾರಣ ಚಳಿ, ಸಾಧಾರಣ ಬಿಸಿಲಿನಲ್ಲಿ ಇದ್ದಂಥ ವಾತಾವರಣ. ಆ ವರ್ಷ ಪ್ರತಿಯೊಬ್ಬ ರೈತನಿಗೂ ಉತ್ತಮ ಅಡಿಕೆ ಇಳುವರಿ ಬಂದಿದೆ. ನಾನು ಆಗ ಮಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಒಂದು ದಿನವೂ ಮಳೆಗಾಲದಲ್ಲಿ ಕೊಡೆ ಹಿಡ್ಕೊಂಡು ಹೋಗಿರಲಿಲ್ಲ ನಾನು.
ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಕೂಡ ಆಗ ಒಳ್ಳೆಯ ಇಳುವರಿಯನ್ನು ಪಡೆದಿದ್ದೇನೆ. ಆ ನಂತರ ಬಂದಂಥ ಹವಾಮಾನ ನಮಗೆ ಪೂರಕವಾಗಿ ಇರಲಿಲ್ಲ. ಹಾಗಾಗಿ ವರ್ಷದಿಂದ ವರ್ಷ ಇಳುವರಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆ ಇಳುವರಿ ಕಡಿಮೆ ಆಗುವುದನ್ನು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಎನ್ನುವಂಥದ್ದೇ ಈಗ ಇರುವಂಥ ಪ್ರಶ್ನೆ. ಕೆಲವರು ಗೊಬ್ಬರಗಳಿಂದ ಸರಿ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಅದೆಲ್ಲವಲ್ಲ, ಹವಾಮಾನದ ಮುಂದೆ ನಾವು ಏನು ಮಾಡಲಿಕ್ಕೆ ಆಗುವುದೇ ಇಲ್ಲ. ಹವಾಮಾನ ವೈಪರೀತ್ಯದಿಂದಾಗಿ ನಮ್ಮ ಎಲೆಚುಕ್ಕೆ ರೋಗ ವಿಶೇಷವಾಗಿ ವ್ಯಾಪಿಸ್ತಿದೆ. ಎಲೆಚುಕ್ಕೆ ರೋಗಕ್ಕೆ ಮುಖ್ಯವಾಗಿ ಕಾರಣವಾದಂತಹ ಶಿಲೀಂಧ್ರ ಏನುಂಟು, ಇದು ಮಳೆಗಾಲದಲ್ಲಿ ಹೆಚ್ಚು ಚಟುವಟಿಕೆಯಲ್ಲಿರುವಂಥ ಶಿಲೀಂಧ್ರ. ಬೇಸಿಗೆಗಾಲದಲ್ಲಿ ನಮಗೆ ಅದು ಕಾಣುವಂಥದ್ದು. ಈಗ ನಾವೆಲ್ಲ ಅಡಿಕೆ ತೋಟವನ್ನು ನೋಡುವಾಗ ಎಲ್ಲ ಎಲೆಚುಕ್ಕೆ ಬಾಧಿತವಾದ ಎಲೆಗಳನ್ನು ಕಾಣ್ತೇವೆ. ಆದರೆ ಅದು ಇನ್ಫೆಕ್ಟೆಡ್ ಆದದ್ದು ಯಾವಾಗ ಅಂತಂದರೆ ಮಳೆಗಾಲದಲ್ಲಿ. ಈ ಮಳೆಗಾಲದಲ್ಲಿ ಆದಂಥ ಇನ್ಫೆಕ್ಷನ್ ನಮಗೆ ಈಗ ಒಂದು ಅಡಿಕೆ ಮರಕ್ಕೆ 9 ರಿಂದ 10 ಎಲೆಗಳಿರ್ತದೆ. ಒಂದು ಎಲೆ ಬರಬೇಕಾದ್ರೆ ಮಿನಿಮಮ್ 1 ತಿಂಗಳ ಅವಧಿಯೇ ಬೇಕಾಗ್ತದೆ. ಆ 1 ತಿಂಗಳು ಮಳೆಗಾಲದಲ್ಲಿ ಬಂದಂಥ ಅಡಿಕೆ ಎಲೆ ಈಗ ನಮಗೆ ಹಣ್ಣಾಗಿ ಉದುರುವಾಗ ನಮಗೆ ಅದರಲ್ಲಿ ರೋಗ ಉಂಟು ಅಂತ ಕಾಣ್ತದೆ. ನಾವು ಏನು ಮಾಡ್ತೇವೆ, ಅದನ್ನು ತೆಗೆಯುವುದಿಲ್ಲ, ಅದನ್ನು ಬುಡದಲ್ಲಿ ಹಾಕ್ತೇವೆ. ಈ ರೋಗಕಾರಕಗಳು ಎನ್ನುವಂಥದ್ದು ಪ್ಯಾಥೋಜಿನ್ಸ್, ರೋಗಕ್ಕೆ ಕಾರಣವಾದಂಥ ರೋಗಾಣುಗಳು ಅದು ಬೀಜಾಣು ರೂಪದಲ್ಲಿ ಇರ್ತದೆ. ಈ ಬೀಜಾಣು ಏನು ಅಂತಂದರೆ ನಾವು ಬೀಜ ಅಂತ ಹೇಳಿದ್ರೆ ಗದ್ದೆಗೆ ಹಾಕುವಂಥ ಬೀಜ. ಈ ಬೀಜ ಗದ್ದೆಗೆ ನಾವು ಬೀಜವನ್ನು ಬಿಸಾಡಿದ್ದೇವೆ, ಅದು ಹುಟ್ಟುವುದಿಲ್ಲ. ಮಳೆ ಬಂದರೆ ಅದಕ್ಕೆ ಸೂಕ್ತವಾದ ವಾತಾವರಣ ಸಿಕ್ಕಾಗ ಮಾತ್ರ ಅದು ಮೊಳಕೆ ಹೊಡಿತದೆ. ಹಾಗೆ ಈ ಬೀಜಾಣುಗಳು ಅಲ್ಲಿ ನೆಲದಲ್ಲಿ ಇರ್ತದೆ. ಸೋಗೆ ಗರಿ ಇದೆಲ್ಲ ಅದರಲ್ಲಿ ಇರುವಂಥ ಇದು ಮಳೆಗಾಲದಲ್ಲಿ ಮತ್ತೆ ಪುನಃ ಪ್ರಾರಂಭ ಆಗ್ತದೆ. ಇದನ್ನು ತಿಳ್ಕೊಂಡು ನಾವು ಮ್ಯಾನೇಜ್ಮೆಂಟ್ ಮಾಡಿದರೆ ಎಲೆಚುಕ್ಕೆ ರೋಗವನ್ನು ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಬಹುದು. ಪೂರ್ತಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಕೊಳೆ ರೋಗವೂ ಸಹ, ಕೊಳೆ ರೋಗ ಏನು ಎಂಬ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು ಮಳೆಯ ತೀವ್ರತೆಯನ್ನು ಅನುಸರಿಸಿ ಅವರು ವಿಜ್ಞಾನಿಗಳು ಹೇಳ್ತಾರೆ ಅಥವಾ ತಿಳಿದವರು ಹೇಳ್ತಾರೆ 40 ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು, ಕೆಲವು ಸಲ 20 ದಿನಕ್ಕೊಮ್ಮೆಯೂ ಸ್ಪ್ರೇ ಮಾಡಬೇಕಾದೀತು. ಹಾಗೆ ಹವಾಮಾನ ವೈಪರೀತ್ಯಕ್ಕೆ ಅನುಗುಣವಾಗಿ ನಾವು ಕೃಷಿ ಮಾಡ್ತಾ ಬಂದರೆ ನಮ್ಮ ಸವಾಲುಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಉಂಟು. ಇನ್ನು ನಮ್ಮ ಕೃಷಿಯಲ್ಲಿ ಈಗ ಆಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿಯ ಫಲವತ್ತತೆ ಕಡಿಮೆ. ಒಳ್ಳೆಯ ಫಲವತ್ತಾದ ಭೂಮಿ ನಮ್ಮಲ್ಲಿ ಇಲ್ಲದಾಗಿದೆ ಈಗ. ಯಾಕೆ ಅಂತಂದರೆ ಸಾಧಾರಣವಾಗಿ ಒಂದು 55, 60, 70 ವರ್ಷದವರೆಗೆ ಅಬ್ಸರ್ವ್ ಮಾಡಿರ್ಬೋದು. ಉಳ್ಳಾಲದಿಂದ ಮುಂದೆ ತೊಕ್ಕೊಟ್ಟಿನವರೆಗೆ, ಈಚೆ ಪಣಂಬೂರಿನಿಂದ ಉಡುಪಿಯವರೆಗೆ ಆ ಪ್ರದೇಶದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಕಬ್ಬು ಬೆಳೀತಿದ್ರು, ತರಕಾರಿ ಬೆಳೀತಿದ್ರು, ತೊಂಡೆಕಾಯಿ ಬೆಳೀತಿದ್ರು, ಬಸಳೆ, ಹರಿವೆ ಬೆಳೀತಿದ್ರು. ಇದೆಲ್ಲ ಮಂಗಳೂರು ಮಾರುಕಟ್ಟೆಗೆ ಬರ್ತಾಯಿತ್ತು. ನಾನು ಸಹ ಇದರಲ್ಲಿ ನೋಡಿದ್ದೇನೆ. ಉಳ್ಳಾಲ ಸೇತುವೆಯ ಆ ಕಡೆ ಇಲ್ಲ ಬೆಳೆಯುತ್ತಿದ್ದ, ನನ್ನ ಹತ್ರ ಕೆಲವು ಫೋಟೋಸ್ ಸಮೇತ ಇದೆ. ಆ ಕಾಲದಲ್ಲಿ ಹರಿವೆ, ಗದ್ದೆಯಲ್ಲಿ ಇಡೀ ಹರಿವೆ ಬೆಳೀತಿದ್ರು, ಬಸಳೆ ಬೆಳೀತಿದ್ರು. ಅಂಥ ಫಲ ಬಿತ್ತಿದರೆ ಸಾಕು ಹುಟ್ಟುತ್ತದೆ, ಚೆನ್ನಾಗಿ ಬೆಳೀತದೆ. ಅಂಥ ಫಲವತ್ತಾದ ಭೂಮಿ ಈಗ ಇಲ್ಲ. ಆ ಭೂಮಿಗಳೆಲ್ಲ ಈಗ ಇಂಡಸ್ಟ್ರಿ ಆಗಿದೆ. ಈಗ ಉಳಿದಿರುವಂಥದ್ದು ನಮ್ಮ ಕಲ್ಲು ಮಣ್ಣು ತುಂಬಿರುವಂತಹ ಫಲವತ್ತತೆ ರಹಿತವಾದಂತಹ ಭೂಮಿ. ಈ ಭೂಮಿಯಲ್ಲಿ ನಾವು ಕೃಷಿ ಮಾಡುವಾಗ ಏನು ಸಮಸ್ಯೆ ಆಗ್ತದೆ ಅಂತೇಳಿದರೆ, ಭೂಮಿಗೆ ಜೀವ ಕೊಡುವುದು ಜೀವಾಣುಗಳು. ಈ ಜೀವಾಣುಗಳು ಬದುಕಬೇಕಾದ್ರೆ ಅದಕ್ಕೆ ಆಹಾರ ಏನು ಅಂತೇಳಿದರೆ ಸಾವಯವ ವಸ್ತುಗಳು. ನಾವು ಸಾವಯವ ವಸ್ತು ಅಂತ ಹೇಳಿದರೆ ಒಂದು ಕೋಣಿಯಲ್ಲಿ ಕೊಂಡೋಗಿ ಒಂದು 4 kg 5 kg ಗೊಬ್ಬರ ಹಾಕಿದರೆ ಸಾಕಾಗುವುದಿಲ್ಲ. ಅದಕ್ಕೊಂದು ಕ್ರಮ ಉಂಟು. ಮುಂಚಿನವರು, ನಮ್ಮ ಹಿಂದಿನವರು ಬುಟ್ಟಿಯಲ್ಲಿ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿಜ್ಞಾನ ಏನು ಹೇಳ್ತದೆ, ಬಲ್ಕ್ ಮೆನ್ಯೂರ್ ಅಂತ ಹೇಳ್ತದೆ. ಸ್ಥೂಲ ಗೊಬ್ಬರವನ್ನು ಹೆಚ್ಚು ಹಾಕ್ತೇವೋ ನಾವು ಅಷ್ಟು ಮಣ್ಣು ಫಲವತ್ತತೆ ಆಗ್ತದೆ. ಮಣ್ಣಿನಲ್ಲಿ ನಮ್ಮ ಶರೀರದಲ್ಲಿ ಹೇಗೆ ನಮ್ಮ ರೋಗವನ್ನು ತಡೆಗಟ್ಟುವಂಥ ಇಮ್ಯೂನ್ ಸಿಸ್ಟಮ್ ಹೇಗಿರ್ತದೆಯೋ ಅದೇ ರೀತಿಯಾಗಿ ಮಣ್ಣಿನಲ್ಲಿ ಬೇರೆ ಬೇರೆ ಜೀವಾಣುಗಳಿರ್ತದೆ. ಅದನ್ನು ಆ್ಯಕ್ಟಿವೇಶನ್ ಮಾಡಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ವಸ್ತುಗಳು ಇರಬೇಕು. ಇದನ್ನು ನಾವು ಕಾಪಾಡಿಕೊಂಡು ಬಂದರೆ ನಮಗೆ ಈ ಇದರಿಂದ ಸ್ವಲ್ಪ ಬಚಾವಾಗಲಿಕ್ಕೆ ಸಾಧ್ಯ ಉಂಟು. ಈಗ ರೋಗ ನಿರೋಧಕ ಶಕ್ತಿಗೆ ಟ್ರೈಕೋಡರ್ಮ ಬಳಸಿ, ಸುಡೋಮೋನಸ್ ಬಳಸಿ, ಮೈಕೋರೈಸಾ ಬಳಸಿ, ಹೀಗೆಲ್ಲ ಬೇರೆ ಬೇರೆ ಇದನ್ನು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಎಲ್ಲಿಂದಲೂ ತಂದದ್ದಲ್ಲ, ನಮ್ಮ ಭೂಮಿಯಲ್ಲೇ ಇದ್ದಂಥದ್ದು. ಇವತ್ತೂ ಕೂಡ ಮಾನವ ಹಸ್ತಕ್ಷೇಪ ಇಲ್ಲದಂತಹ ಕಾಡಿನಲ್ಲಿ ಇವುಗಳು ಇದೆ. ಅದಕ್ಕೆ ಹೇಳೋದು, ಕೆಲವರು ಜೀವಾಮೃತ ಎನ್ನುವಂಥ ಒಂದು ತಯಾರಿಕೆ ಮಾಡಬೇಕಾದ್ರೆ ಕಾಡು ಮಣ್ಣನ್ನು ಹಾಕಬೇಕು ಅಂತ ಹೇಳ್ತಾರೆ. ಅದರಲ್ಲಿ
ಆ್ಯಕ್ಟಿವ್ ಆರ್ಗ್ಯಾನಿಸಮ್ಸ್ ಇರ್ತದೆ, ಅದನ್ನು ಇದಕ್ಕೆ ಹಾಕಿದಾಗ ಅದು ಮತ್ತಷ್ಟು ಆ್ಯಕ್ಟಿವೇಶನ್ ಆಗ್ತದೆ. ಈ ನಮ್ಮ ಮಣ್ಣಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಿಪರೀತ ಮಳೆ ಆದ ಕಾರಣ ಇದೆಲ್ಲವೂ ಸಾವಯವ ವಸ್ತುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲು ಕೊಚ್ಚಣೆಯಾಗಿ ಹೋಗುವ ಕಾರಣ ಇದು ಯಾವುದೂ ಉಳಿಯುವುದಿಲ್ಲ. ಇದನ್ನು ನಾವು ಉಳಿಸುವಂಥ ಪ್ರಯತ್ನ ಮಾಡಬೇಕು ಮತ್ತು ಫಲವತ್ತಾದ ಭೂಮಿಯಲ್ಲಿ ಮಾತ್ರ ಅಂಥ ಒಳ್ಳೊಳ್ಳೆ ಕೃಷಿಗಳನ್ನು ಮಾಡಬೇಕು. ಯಾವ ಬೆಳೆಗೆ ಯಾವ ಭೂಮಿ ಯೋಗ್ಯವೋ ಅದನ್ನು ನೋಡಿಕೊಂಡು ಮಾಡಿದರೆ ನಮಗೆ ಸ್ವಲ್ಪ ಕೃಷಿಯಲ್ಲಿ ಲಾಭ ಆಗಲಿಕ್ಕೆ ಸಾಧ್ಯ ಉಂಟು. ಮತ್ತು ಇತ್ತೀಚೆಗೆ ಅಂತೂ ಕೃಷಿಕರಿಗೆ ಕೀಟಗಳ ಸಮಸ್ಯೆ ಬಹಳ ಜಾಸ್ತಿಯಾಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮಲ್ಲಿ ವೈವಿಧ್ಯತೆ ಕಡಿಮೆಯಾಗಿದೆ. ಬೆಳೆ ವೈವಿಧ್ಯತೆಗಳು ಇದ್ದಾಗ, ಈಗ ಮುಂಚೆ ಒಬ್ಬ ತೋಟಗಾರ ಇದ್ದ ಅಂತಂದರೆ ಅವನಿಗೆ ಒಂದು 10 ಎಕರೆ ಜಾಗ ಉಂಟು ಅಂತಂದರೆ ಅದರಲ್ಲಿ ಒಂದು 5-6 ಎಕರೆ ಕುಮ್ಕಿ ಅಥವಾ ಕಾಡು, ಅಂದರೆ ಘಟ್ಟದ ನಮ್ಮ ಮಲೆನಾಡಿನಲ್ಲಿ ಹೇಳ್ತಾರೆ ಅದಕ್ಕೆ ಸೊಪ್ಪಿನ ಬೆಟ್ಟ ಅಂತ, ಅದನ್ನು ಹಾಗೆಯೇ ಬಿಡ್ತಾ ಇದ್ದರು. ತೋಟಕ್ಕೆ ದಾಸವಾಳದ ಅಥವಾ ಹೂವಿನ ಗಿಡಗಳ ಬೇಲಿಯನ್ನು ಮಾಡ್ತಾಯಿದ್ರು. ಈ ಕೀಟಗಳು ಪ್ರಥಮವಾಗಿ ಅದಕ್ಕೆ ಅಟ್ಯಾಕ್ ಮಾಡ್ತಾಯಿತ್ತು, ಬೆಳೆಯನ್ನು ಉಳಿತಾ ಇತ್ತು. ಇವಾಗ ನಾವು ಏನು ಮಾಡಿದ್ದೇವೆ ಅಂತೇಳಿ ಒಂದು ಸ್ವಲ್ಪವೂ ಭೂಮಿಯನ್ನು ಉಳಿಸದೆ ಕೃಷಿ ಮಾಡಿದ ಕಾರಣ ಕೀಟಗಳಿಗೆ ಬೇರೆ ಬದುಕಲಿಕ್ಕೆ ಅವಕಾಶ ಇಲ್ಲದೆ ಅವುಗಳ ಉಪಟಳ ಕೃಷಿಗೆ ಹೆಚ್ಚಾಗ್ತಾ ಉಂಟು. ಇದು ನಮ್ಮ ಸಮಸ್ಯೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ನಾವು ಕೃಷಿಯನ್ನು ನಮ್ಮ ಸಸ್ಯ ವೈವಿಧ್ಯತೆಗಳೊಂದಿಗೆ ಕೃಷಿ ಮಾಡಿದಾಗ ಈ ಸವಾಲುಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು. ಮತ್ತು ಇತ್ತೀಚೆಗೆ ನಮ್ಮ ಕೃಷಿಗೆ ಬಂದಂಥ ಅತಿ ದೊಡ್ಡ ಸಮಸ್ಯೆ ಅಂತಂದರೆ ಕೆಲಸಗಾರರ ಸಮಸ್ಯೆ. ಇದನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಪರಿಹಾರ ಆಗ್ತದೆ, ಒಮ್ಮೆ ಮತ್ತೊಮ್ಮೆ ಜೀವಂತ ಆಗ್ತದೆ. ಒಂದು ಕಾಲದಲ್ಲಿ ನಮ್ಮಲ್ಲಿ ಕೆಲಸಗಾರರು ಇರಲಿಲ್ಲ. ಆಗ ಹಾವೇರಿಯಿಂದ ಬಾಗಲಕೋಟೆ ಆ ಕಡೆಯಿಂದೆಲ್ಲ ಜನ ಕೆಲಸಕ್ಕೆ ಬರ್ತಾಯಿದ್ರು. ಈಗ ಅವರನ್ನು ಮಾಡಿಸುವುದು ದುಬಾರಿಯಾಗಿದೆ. ನಾವು ಹಿಂದಿಯವರನ್ನು ತರಿಸ್ತಾ ಇದ್ದೇವೆ. ಈಗ ಅವರು ಇನ್ನು ಮುಂದೆ ನಮ್ಮವರು ಹೋಗಿ ಅಲ್ಲಿ ತೋಟ ಮಾಡಲಿಕ್ಕೂ ಸಾಕು, ಮಾಡಿರಲೂಬಹುದು. ಯಾಕೆಂತಂದರೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅಂಬೋಲಿ ಘಾಟಿ ಹತ್ರ ಯಾರೂ ಕೃಷಿ ಮಾಡ್ತಿರಲಿಲ್ಲ. ಅಲ್ಲಿ ತುಂಬ ಸ್ಟೀಪ್ ವ್ಯಾಲಿ. ನಮ್ಮ ಮಂಗಳೂರಿನವರೇ ಹೋಗಿ 200-300 ಎಕರೆ ರಬ್ಬರ್ ತೋಟ ತರಕಾರಿ ಎಲ್ಲ ಮಾಡಿ ಅಲ್ಲಿಯ ಜನರಿಗೆ ಅಲ್ಲಿಯೇ ಬೇಕಾದಷ್ಟು ಕೆಲಸ ಆಗಿದೆ. ಹಾಗೆಯೇ ಥರ ಈಗ ಎಷ್ಟು ಜನ ಅಲ್ಲಿ ಹೋಗಿ ಜಾರ್ಖಂಡ್ನಲ್ಲಿ ಅಲ್ಲೆಲ್ಲ ಫಲವತ್ತಾದ ಭೂಮಿ ಉಂಟು. ಬಟ್ ಏನು ಇಲ್ಲಿ ಅಷ್ಟು ಸೇಫ್ ಅಲ್ಲ. ಅಲ್ಲಿ ಯಾವಾಗಲೂ ಭೂಕುಸಿತ ಆಗ್ಬೋದು. ಆದರೂ ಮಾಡಿರಲಿಕ್ಕೂ ಸಾಕು, ಅಲ್ಲಿಯ ಜನ ಬೇರೆ ಕ್ಷೇತ್ರಕ್ಕೆ ಹೋಗಲಿಕ್ಕೂ ಸಾಕು. ಆದರೆ ಸಮಸ್ಯೆ ಹೀಗೆ ಉಳಿತದೆ ಆಗಲಿಕ್ಕಿಲ್ಲ, ಬೇರೆ ದೇಶದಿಂದ ಜನವನ್ನು ತರಿಸುವ ವ್ಯವಸ್ಥೆಯೂ ಆಗಲಿಕ್ಕೂ ಸಾಕು. ಹಾಗಾಗಿ ಈ ಮಧ್ಯೆ ನಾವು ಸ್ವಲ್ಪ ಸಫರ್ ಆಗ್ತೇವೆ. ಆದರೆ ಕೆಲಸಗಾರರು ಇಲ್ಲದೆ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎರಡು, ಕೃಷಿಕರು ಮತ್ತು ಕೃಷಿ ಕೆಲಸಗಾರರು, ಇದು ಒಂದು ನಾಣ್ಯದ ಎರಡು ಮುಖಗಳು. ಈವಾಗ ಏನು ಮಾಡಬೇಕು ಅಂತಂದರೆ ನಾವು ಸಾಧ್ಯವಾದಷ್ಟು ಕೆಲಸಗಾರರನ್ನು ಕಡಿಮೆ ಮಾಡಿಕೊಂಡು ಬೆಳೆಯುವಂಥ ಕೃಷಿ ಬಗ್ಗೆ ಗಮನ ಹರಿಸಬೇಕು. ಈಗ ತಿಳುವಳಿಕಿದ್ದು ಕೆಲವರು ಹೇಳ್ತಾರೆ ಮಿಶ್ರ ಬೆಳೆಗಳನ್ನು ಬೆಳೆಯುವುದರಿಂದ ಹೆಚ್ಚು ಲಾಭ ಆಗ್ತದೆ ಅಂತ. ಮಿಶ್ರ ಬೆಳೆಗಳನ್ನು ಬೆಳೆಯುವುದರಿಂದ ಲಾಭ ಆಗ್ತದೆ ಎನ್ನುವಂಥದ್ದು ನಿಜ. ಆದರೆ ಅಷ್ಟೇ ಕೆಲಸದವರ ಅವಲಂಬನೆಯೂ ಇರ್ತದೆ. ಈ ಕೊಕ್ಕೋ ಇದೆ, ಬಾಳೆ ಇದೆ, ಬೇರೆ ಬೇರೆ ಬೆಳೆಗಳಿದೆ ಅಂತಂದರೆ ಅಷ್ಟೇ ಕೆಲಸಗಾರರು ಬೇಕಾಗ್ತದೆ. ಪ್ರತಿಯೊಂದನ್ನು ಯಜಮಾನನೇ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸ್ವಲ್ಪ ಮಿಶ್ರ ಬೆಳೆಗಳನ್ನು ಬೆಳೆಯುವುದು ಅಥವಾ ಒಬ್ಬೊಬ್ಬ ಒಂದೊಂದೇ ಬೆಳೆಗಳನ್ನು ಬೆಳೀತಾ ಇರುವುದು ಇದಕ್ಕೆ ಇರುವಂತಹ ಪರಿಹಾರ. ಈಗ ಏನು ಹೊಸ ಹಿಂದಿಯವರು ಬರ್ತಾರೆ, ಅವರನ್ನು ದುಡಿಸಿಕೊಳ್ಳುವುದು. ಮತ್ತು ಇನ್ನೊಂದು ಯಾವುದೋ ಪ್ರದೇಶದಿಂದ ಬರ್ತಾರೆ, ಎಲ್ಲಿ ಬಡತನ ಇದೆಯೋ ಅಲ್ಲಿಂದ ಕೆಲಸಗಾರರು ಬರ್ತಾ ಇರ್ತಾರೆ ಯಾವತ್ತಾದರೂ ಸಮೇತ. ಮತ್ತು ಇನ್ನೊಂದು ನಮ್ಮ ಅತಿ ದೊಡ್ಡ ಸವಾಲು ಅಂತ ಹೇಳಿದರೆ ಕೃಷಿಕರಿಗೆ ಹೆಣ್ಣು ಸಿಗುವುದಿಲ್ಲ, ಮದುವೆ ಆಗುವುದಿಲ್ಲ ಅಂಥೇಳಿ ಬಹಳ ನೊಂದಿದ್ದಾರೆ ಜನ. ಹೌದು, ವಿಷಯ ಹೌದು. ಯಾಕೆ ಅಂತಂದರೆ ಕೃಷಿಕರಿಗೆ ಬಹಳಷ್ಟು ಜನರಿಗೆ ಹೆಣ್ಣು ಸಿಗಲಿಲ್ಲ. ಬಟ್ ಅದಕ್ಕೆ ನಾನು ಹೇಳುವಂಥ ಒಂದೇ ಒಂದು ಸಲಹೆ ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳನ್ನು ಈಗ 40-45 ವರ್ಷದವರೆಗೆ ಅವರನ್ನು ನಾವು ಕೃಷಿಗೆ ಹಾಕುವುದೇ ಬೇಡ. ಅವರು ಬೇರೆ ವೃತ್ತಿಯನ್ನು ಮಾಡಿಕೊಂಡು ಇರಲಿ. ಒಬ್ಬರೇ ಮಕ್ಕಳಾದರೂ ಸಮೇತ ಹಿರಿಯವರು ಮಾಡಿ ಅದು ಬಂದಷ್ಟೇ ಬರಲಿ ಕೃಷಿಯಲ್ಲಿ ಉತ್ಪತ್ತಿ. ಮತ್ತು ಒಂದು ದಿನ ಅವನಿಗೆ ಜ್ಞಾನೋದಯ ಆಗ್ತದೆ ಅಥವಾ ಅವನ ಹೆಂಡತಿಗೆ ಯಾರಿಗ ಜ್ಞಾನೋದಯ ಆಗ್ತದೆ, ನಮಗೆ ಕೃಷಿ ಬೇಕು ಅಂತ, ಆವಾಗ ಅದು ಸರಿಯಾಗ್ತದೆ. ಹೀಗೆ ಕೆಲವು ಕೃಷಿಕರ ಹಲವಾರು ಸವಾಲುಗಳು ನಮ್ಮಲ್ಲಿ ಇದೆ. ಇದನ್ನು ನಾವು ಬುದ್ಧಿವಂತಿಕೆಯಲ್ಲಿ ಬದಲಾವಣೆ ಮಾಡಿಕೊಂಡು ಹೋಗಬೇಕು. ಮತ್ತು ಈಗ ಕೃಷಿಯಲ್ಲಿ ಅತಿ ದೊಡ್ಡ ಸವಾಲು ಏನು ಅಂತ ಹೇಳಿದರೆ, ಸಮಸ್ಯೆ ಏನು ಅಂತ ಹೇಳಿದರೆ ನಮ್ಮಲ್ಲಿ ಜ್ಞಾನದ ಕೊರತೆ, ಕನ್ಫ್ಯೂಷನ್. ನಮ್ಮಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ನಾವು ಸಾವಯವ ಕೃಷಿ ಮಾಡಬೇಕಾ, ರಾಸಾಯನಿಕ ಕೃಷಿ ಮಾಡಬೇಕಾ, ಅದೆಲ್ಲ ಅವರವರಿಗೆ ಬಿಟ್ಟಂಥ ಕೃಷಿ. ಸಾವಯವ ಕೃಷಿ ಅಂತಂದರೆ ನಮ್ಮ ಹಿರಿಯವರು ಮಾಡಿದಂತಹ ಏನು ಬುಟ್ಟಿಯಲ್ಲಿ ಹಾಕಿದಂಥ ಗೊಬ್ಬರವನ್ನು ತಪ್ಪದೇ ಹಾಕಲೇಬೇಕು. ಅದು ಮಣ್ಣಿಗೆ ಅತ್ಯವಶ್ಯಕ. ಅದನ್ನು ಮುಂಚೆ
ಎಷ್ಟು ನಾವು ಹಾಕ್ತಿದ್ದೇವೋ ಅಷ್ಟು ಹಾಕಬೇಕು. ಒಂದು ವೇಳೆ ಈಗ ನಮಗೆ ಬೇರೆ ಕಡೆಯಿಂದ ತರಲಿಕ್ಕೆ ಆಗದಿದ್ದರೆ ಬೆಳೆ ಉಳಿಕೆಗಳನ್ನು ನಾವು ಸ್ವಲ್ಪವೂ ಹಾಳು ಮಾಡಬಾರ್ದು. ತರಗೆಲೆ ಇಂಥದ್ದೆಲ್ಲ ಹಾಕಿ ಮಣ್ಣನ್ನು ಸಮೃದ್ಧ ಮಾಡಿಕೊಡಬೇಕು. ಮತ್ತು ರಾಸಾಯನಿಕ ವಿಷಯದಲ್ಲಿ ಅದು ರಾಸಾಯನಿಕ ಗೊಬ್ಬರ ಅಲ್ಲ, ಅದು ರಸಗೊಬ್ಬರ. ಅದಕ್ಕೆ ತೀಕ್ಷ್ಣ ಗೊಬ್ಬರ ಆದ ಕಾರಣ ರಸಗೊಬ್ಬರ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಸೌಮ್ಯ ಸ್ವಭಾವದ ಗೊಬ್ಬರಗಳು ಅಂತ ಹೇಳಿದರೆ ಸಾವಯವ ಗೊಬ್ಬರಗಳು, ತೀಕ್ಷ್ಣ ಗೊಬ್ಬರಗಳು ಹೇಳಿದರೆ ರಾಸಾಯನಿಕ ರಸಗೊಬ್ಬರಗಳು ಅಂತ ಹೇಳ್ತಾರೆ. ರಸಗೊಬ್ಬರಗಳಲ್ಲಿ ಯೂರಿಯಾ ಎನ್ನುವಂಥದ್ದು ಏನು ನಾನು ಹೇಳಬೇಕಾಗಿಲ್ಲ. ನೀವು ಇಂಟರ್ನೆಟ್ಟಲ್ಲಿ ಹೋಗಿ ನೋಡಿದರೆ ಯೂರಿಯಾ ಹೇಗೆ ಉತ್ಪಾದನೆ ಮಾಡ್ತಾರೆ, ಅದರ ಮೂಲ ವಸ್ತು ಏನು, ಅದು ಸಹ ನೈಸರ್ಗಿಕ ವಸ್ತುವೇ. ರಾಕ್ ಫಾಸ್ಫೇಟ್ ಅಂತ ಬರ್ತದೆ, ಅದು ಎಂಥದ್ದು, ಅದು ಸಹ ಹಾಗೆ ಕಲ್ಲಿನ ಹುಡಿಯೇ, ಅದು ನೈಸರ್ಗಿಕ ವಸ್ತುವೇ. ಪೊಟ್ಯಾಷ್ ಅನ್ನುವಂಥದ್ದು ಎಂಥದ್ದು, ಅದು ಸಮುದ್ರದ ನೀರು ಆವಿಯಾಗಿ ಉಳಿದಂಥ ಲವಣ. ಇದನ್ನೆಲ್ಲ ನಾನು ಹೇಳುವುದಲ್ಲ, ಇಂಟರ್ನೆಟ್ಟಲ್ಲಿ ಅಥವಾ ಯಾವುದೇ ಒಂದು ಸೋರ್ಸಲ್ಲಿ ನೋಡಿದರೆ ಗೊತ್ತಾಗ್ತದೆ. ಹಾಗಾಗಿ ಆ ಕನ್ಫ್ಯೂಷನ್ ಬೇಡ. ಯಾವತ್ತೂ ತೀಕ್ಷ್ಣ ಗೊಬ್ಬರಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಹಾಕಬಾರ್ದು. ಕೃಷಿಯಲ್ಲಿ ಹೆಚ್ಚು ಲಾಭದಾಯಕ ಆಗಬೇಕು ಅಂತಾದರೆ ನಾವು ಯಾವತ್ತೂ ಗೊಬ್ಬರಗಳನ್ನು ವಿಭಜಿತ ಕಂತುಗಳನ್ನು ಸ್ಪ್ಲಿಟ್ ಡೋಸಲ್ಲಿ ಕೊಡಬೇಕು. ನಾವು ಬೆಳಿಗ್ಗೆ ಊಟ ಮಾಡಿದ ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಊಟ ಮಾಡಿದ ಹಾಗೆ ಗಿಡಗಳಿಗೆ ಕೊಡಬೇಕು. ಅದೇ ರೀತಿಯಾಗಿ ಪಲ್ಯ, ಸಾಂಬಾರು, ಪಾಯಸ ಹೀಗೆ ಕೊಟ್ಟ ಹಾಗೆ ಗಿಡಗಳಿಗೆ ಏನು ಗೊಬ್ಬರದ ಅವಶ್ಯಕತೆ ಇದೆ, ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಂ, ಇದನ್ನೆಲ್ಲ ಕೊಡ್ತಾ ಬಂದು ಸಸ್ಯದ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಬಂದರೆ ನಮಗೆ ಸ್ವಲ್ಪ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ಇವತ್ತು ನಮ್ಮಲ್ಲಿ ಕೃಷಿಯ ಬಗ್ಗೆ ನಾನೇನು ಹೇಳಿದ್ದೇನೋ ಅದು ನಿಮಗೆ ಎಷ್ಟು ತಲುಪುತ್ತದೆ, ಯಾರಿಗೆ ಈ ಕೃಷಿ ಬೇಕು ಎನ್ನುವಂಥ ಒಂದು ನೋಡುವಾಗ ಇಲ್ಲಿ ಬಂದವರಲ್ಲಿ ಹೆಚ್ಚಿನವರು ಕೃಷಿಕರು ಅಲ್ಲ, ಸಾಧಾರಣ ಮಟ್ಟಿಗೆ ಕೃಷಿಕರು ಹೌದು, ಆದರೂ ಕೂಡ ವಿಶೇಷವಾಗಿ ಕೃಷಿ ಈ ಏನು ನಾನು ಹೇಳಿದಂಥ ವಿಷಯಗಳ ಅವಶ್ಯಕತೆ ಎಷ್ಟು ಜನರಿಗೆ ಉಂಟೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನೇನೋ ಹೇಳಿದ್ದೇನೆ. ಭಾಳ ವಿಷಯವನ್ನು ಹೇಳಲಿಕ್ಕೆ ನಾನು ಒಂದು ಅಷ್ಟು ದೊಡ್ಡ ಮಾತುಗಾರ ಅಲ್ಲ. ಇಲ್ಲೇನೋ ನನ್ನ ಆತ್ಮೀಯರಾದ ಹರೀಶ್ ಅವರು ಕರೆದಿದ್ದಾರೆ, ಹಾಗೆ ನನಗೇನು ಗೊತ್ತಿದೆ ಅದರ ಬಗ್ಗೆ ಹೇಳಿದ್ದೇನೆ. ನಮ್ಮ ಒಂದು ಅತಿ ದೊಡ್ಡ ದುರಂತ ಅಂತೇಳಿದರೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಅಧ್ಯಯನ ಮಾಡಿದ ಬಹಳಷ್ಟು ಜನ ಇವತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ಈಗ ನಮ್ಮ ಮಿತ್ರರಾದಂಥ ಇವರಿದ್ದಾರೆ, ಅವರು ಕೃಷಿಯಲ್ಲಿ ಇದು ಸ್ನಾತಕೋತ್ತರ ಪದವಿ ಮಾಡಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಬಹಳಷ್ಟು ಜನ, ಸಾಧಾರಣ 90% ಜನ ಇವತ್ತು ಕೃಷಿಯಲ್ಲಿ ಅಧ್ಯಯನ ಮಾಡಿ ಅವರು IAS IPS ಇಂಥ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಡೆಗೆ ಅಳಿದುಳಿದವರು. ಹಾಗಾಗಿ ನಮಗೆ ಏನಾಗಿದೆ, ಮಾಹಿತಿಯ ಒಂದು ಅತಿ ದೊಡ್ಡ ಕೊರತೆ ನಮ್ಮಲ್ಲಿ ಉಂಟಾಗಿದೆ. ಇದನ್ನು ನಾವು ಈಗ ಅದು ಹೇಗೆ ಆಗ್ತದೆ ಸಮಾಜದಲ್ಲಿ ಹಾಗೇನೇ ಆಗಬೇಕು. ಆದರೆ ನಮಗೆ ಮಾಹಿತಿಗಳ ಕೊರತೆ ಖಂಡಿತವಾಗಿಯೂ ಆಗಿಲ್ಲ. ಯಾಕೆ ಅಂತೇಳಿದರೆ ಈಗ ನಮಗೆ ಬಂದಂಥ ಮಾಹಿತಿ ತಂತ್ರಜ್ಞಾನದ ಬಲದಿಂದಾಗಿ ನಾವು ಎಲ್ಲವನ್ನು ಪ್ರತಿಯೊಂದನ್ನು ನಾವು ಇಂಟರ್ನೆಟ್ಟಲ್ಲಿಯ ನಾವು ಇದರಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಅದನ್ನು ತಿಳ್ಕೊಳ್ಬೋದು, ಯಾರು ಒಬ್ಬ ಹೇಳಬೇಕಾಗಿಲ್ಲ. ಮತ್ತು ಕೃಷಿಕರು ಯಾವತ್ತೂ ಕೂಡ ಬುದ್ಧಿವಂತರಾಗಬೇಕು. ಒಬ್ಬ ಪಿಟ್ಟರ್ ಇದ್ದಾರೆ, ಅವರು ಮೆಕ್ಯಾನಿಕ್, ಅವರು ಒಂದು ಇಂಜಿನನ್ನು ನೋಡಿ, ಒಂದು ಬೈಕನ್ನು ನೋಡಿ ಹೇಳ್ತಾರೆ ಇದಕ್ಕೆ ಇಂಥ ಪ್ರಾಬ್ಲಮ್ ಆಗಿದೆ ಅಂತ. ನಾವು ಎಲ್ಲಿವರೆಗೆ ತಯಾರಾಗಬೇಕು ಅಂತ ಹೇಳಿದರೆ, ಒಂದು ಮರ ಇದು ಯಾಕೆ ಈಲ್ಡ್ ಬರಲಿಲ್ಲ, ಇದನ್ನು ನಾವು ಅಸೆಸ್ ಮಾಡಬೇಕು, ಇನ್ನೊಬ್ಬರ ಹತ್ರ ಕೇಳುವುದಲ್ಲ. ಅಷ್ಟು ಬುದ್ಧಿವಂತರು ನಾವು ಆದಾಗ ಮಾತ್ರ ನಮಗೆ ಕೃಷಿಯಲ್ಲಿ ಲಾಭ ಕಾಣಲಿಕ್ಕೆ ಸಾಧ್ಯ, ನಾವು ಸ್ವಲ್ಪ ಅದರಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. ಇದರ ಬಗ್ಗೆ ನಾವು ತುಂಬ ಯೋಚನೆ ಮಾಡಬೇಕು. ನಾವು ಸಾಧ್ಯವಾದಷ್ಟು ಬೇರೆ ಬೇರೆ ಜನರ ಸ್ವಲ್ಪ ಈ ಕೃಷಿಯಲ್ಲಿ ಅದರ ಒಳವರ್ಗೀಗ ಹೇಳ್ತಾರೆ ಅಂಥದ್ದು ಪ್ಲ್ಯಾಂಟ್ ಫಿಸಿಯಾಲಜಿಯನ್ನು ನಾವು ಸ್ವಲ್ಪ ಸಸ್ಯ ಶರೀರಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡ್ರೆ ನಮಗೆ ಇದೆಲ್ಲ ತಿಳಿವಳಿಕೆ ಸುಲಭ ಆಗ್ತದೆ. ಮತ್ತು ಕೃಷಿಕರಿಗೆ ಇನ್ನೊಂದು ವಿಷಯ ನಾನು ಹೇಳಬೇಕಾದ ಕಿವಿಮಾತು ಏನು ಅಂತ ಹೇಳಿದರೆ, ಸಾಧ್ಯವಾದಷ್ಟು ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಕಷ್ಟದ ದಿನಗಳೇ ಬರ್ತದೆ ಹೊರತು ಸುಲಭದ ದಿನಗಳಾಗುವುದಿಲ್ಲ. ಮಂಗಗಳು ಬರ್ತದೆ, ಕಾಡು ಪ್ರಾಣಿಗಳು ಬರ್ತದೆ, ಹಂದಿಗಳು ಬರ್ತದೆ, ಸರಿ, ಇದನ್ನೆಲ್ಲ ನಿಭಾಯಿಸಿಕೊಂಡು ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ಮಂಗ ಬರ್ತದೆ ಅಂತಾದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಉಂಟು? ಅದು ಯಾಕೆ ಬರ್ತದೆ ಅಂತ ರೂಟ್ ಕಾಸ್ ಏನು, ಅದರದ್ದು ಮೂಲ ಗುಣ ಏನು ಅಂತಂದರೆ ಅದುಗಳಿಗೆ ಆಹಾರ ಇಲ್ಲ. ಇದನ್ನು ಯಾರು ಕೊಡಬೇಕು? ನಾವೇ ಅವರ ಇದನ್ನು ಅಂದರೆ ನಾನು ಅಂತಲ್ಲ, ಒಟ್ಟು ನಮ್ಮ ಮಾನವ ಇವರೇ ಅದನ್ನು ಅವರ ಆಹಾರ ಸರಪಳಿಯನ್ನು ನಾವು ಕಸಿದುಕೊಂಡಿದ್ದೇವೆ. ಹಾಗಾಗಿ ನಾವು ಆದಷ್ಟು
ಮಂಗಗಳಿಗಾಗಿ ಬೆಳೆ ವೈವಿಧ್ಯತೆಗಳನ್ನು ಹಾಕಬೇಕಾಗ್ತದೆ. ಈಗ ನಾನೊಬ್ಬ ಸಣ್ಣ ಕೃಷಿಕ, ನಮ್ಮಲ್ಲಿ ಮಂಗಗಳು ದಿನಾಲು ಬರ್ತದೆ. ನಿನ್ನೆ ಒಂದು 100ರಿಂದ ಮೇಲೆ ಬಂದಿದೆ. ನನಗೆ ತೆಂಗಿನಕಾಯಿ ಒಂದೇ ಒಂದು ಹೋಗುವುದಿಲ್ಲ, ಹೋದರೂ ಒಂದು ಹೋಗ್ಬೋದು, ಒಂದು 50 ವರ್ಷಕ್ಕೆ ಹೋಗ್ಬೋದು. ನನ್ನಲ್ಲಿ ಕೊಕ್ಕ ಒಂದೂ ಉಳಿಯುವುದಿಲ್ಲ. ಸೊ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗ್ತಂದರೆ ಅವುಗಳಿಗೆ ಆಹಾರವನ್ನು ನಾವು ಯಾವುದಾದ್ರೂ ಬೇರೆ ರೀತಿಯಲ್ಲಿ ಕೊಡಬೇಕು. ಕಾಳು ಬಿದ್ದ ಭೂಮಿಯಲ್ಲಿ ನಾವು ಕೊಕ್ಕದ ಗಿಡವ ಅಥವಾ ಯಾವುದಾದ್ರು ಹಣ್ಣಿನ ಫ್ಯಾಷನ್ ಫ್ರೂಟ್ ಇಂಥ ಗಿಡಗಳಂತ ದನಗಳು ಮಂಗಗಳು ತಿನ್ನುವಂಥದ್ದು, ಇದನ್ನು ಬೆಳೀರಿ. ಬೇಡದ ಜಾಗದಲ್ಲಿ ಒಂದಷ್ಟು ಕೆಸುವನ್ನು ನಡಿ, ಬೇಡದ್ದು ಅದು ಹಂದಿಗಳು ತಿಂದುಕೊಂಡು ಹೋಗ್ತದೆ. ನಮ್ಮ ಬೆಳೆಗೆ ಸ್ವಲ್ಪ ಉಪಟಳ ಕಡಿಮೆ ಆಗ್ತದೆ. ಹೀಗೆ ನಾವು ಸವಾಲುಗಳನ್ನು, ನಮಗೆ ಇರುವಂಥ ಸಮಸ್ಯೆಗಳನ್ನು ಸ್ವಲ್ಪ ನಿಭಾಯಿಸಿಕೊಂಡು ಹೋಗಬೇಕು. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಕೃಷಿಕರು ಆದಷ್ಟು ನಮ್ಮ ಉಳಿತಾಯ, ನಾವೊಂದು ಕೃಷಿ ಮಾಡುವಾಗ ನಮ್ಮ ಹೊಟ್ಟೆ ಬಟ್ಟೆ ಮನೆ ವಾರ್ತೆ ಈ ಖರ್ಚನ್ನು ಕಳೆದು ಮಿನಿಮಮ್ ಒಂದು 1,000 ರೂಪಾಯಿ ಆದರೂ ಈಗಿನ ಮಟ್ಟಕ್ಕೆ ಉಳಿತಾಯ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ನಮಗೂ ಒಂದು ಈಗ ದುಡಿಯುವವನಿಗೆ ಒಂದು 50-60 ವರ್ಷದ ನಂತರ ದುಡಿಲಿಕ್ಕೆ ಆಗೋದಿಲ್ಲ. ಆವಾಗ ನಮ್ಮ ಹತ್ರ ಏನಾದರೂ ಬಂಡವಾಳ ಬೇಕಾಗ್ತದೆ. ಎರಡನೇದು ಉಳಿತಾಯವನ್ನು ಮಾಡಿಕೊಳ್ಬೇಕಾಗ್ತದೆ. ಎರಡನೇದಾಗಿ ನಮ್ಮ ಆಸ್ತಿಯನ್ನು ನಾವು ಗಟ್ಟಿ ಇರುವವರೆಗೆ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಬಾರ್ದು. ಅದನ್ನು ನಮ್ಮ ಹತ್ರವೇ ಇಟ್ಟುಕೊಳ್ಬೇಕು. ಯಾವತ್ತೂ ಸಮೇತ ಕೃಷಿಕ ಅವನ ಬದುಕು ಒಂದು ಸ್ಟೇಬಲಲ್ಲಿ ಇರಬೇಕು ಅಂತಾದರೆ ಇದನ್ನು ಅವನು ಗಟ್ಟಿ ಮಾಡಿಕೊಂಡಿರಬೇಕು. ಒಂದಷ್ಟು ಸೇವಿಂಗ್ಸನ್ನು ಮಾಡಿಕೊಳ್ಬೇಕು. ಆರೋಗ್ಯದ ಬಗ್ಗೆ ತುಂಬ ಕಳಕಳಿ ಇಟ್ಕೊಳ್ಬೇಕಾಗ್ತದೆ. ಸಾಧ್ಯವಾದಷ್ಟು ನಾವು ಅರ್ನ್ ಮಾಡಿದ್ರಲ್ಲಿ ಊರು ತಿರುಗಬೇಕು, ಎಂಜಾಯ್ ಮಾಡಬೇಕು. ಊರು ತಿರುಗಿದಷ್ಟು ನಮಗೆ ಜ್ಞಾನ ಹೆಚ್ಚಾಗ್ತದೆ. ಇದು ನಾವು ಬದುಕುವಾಗ ನಮ್ಮ ಕೃಷಿ ಬದುಕಿನಲ್ಲಿ ಮಾಡಬೇಕಾದಂತಹ ಒಂದು ವಿಶೇಷ ಕೆಲಸ. ಈ ಕಾರ್ಯಕ್ರಮದಲ್ಲಿ ಚಿಕ್ಕದಾಗಿ ಮಾತಾಡಲಿಕ್ಕೆ ಕರೆದಿದ್ದಾರೆ. ನಾನು ಏನು ಮಾತಾಡಿದ್ದೇನೆ, ನಿಮಗೆ ಎಷ್ಟು ಟೇಸ್ಟಾಗಿ ಎಷ್ಟು ಅದು ಹಿಡಿಸಿದೆ ನನಗೆ ಗೊತ್ತಿಲ್ಲ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೇನೆ. ನೀವು ಕೊಟ್ಟಂಥ ಎಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು. ಕೃಷಿಕರ ಮುಂದಿರುವ ಸವಾಲುಗಳ ಬಗ್ಗೆ ಒಳ್ಳೆಯ ಮಾತುಗಾರ ಅಲ್ಲ ಹೇಳುತ್ತಲೇ ನಿರ್ಧಾರವಾಗಿ ಮಾತಾಡಿದ್ದೀರಿ ಸರ್. ಕೃಷಿಕರ ಮುಂದಿರುವ ಸವಾಲುಗಳು ಹಲವು, ಪರಿಹಾರ ಕೆಲವು ಆಗಿದೆ. ಆದರೆ ಅದನ್ನು ನಿಭಾಯಿಸುವಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಇದೀಗ ಕೃಷಿ ಮೂಲ ಕುಟುಂಬಗಳಿಂದ ಬಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವ ಹಂಬಲದೊಂದಿಗೆ ಮೂಡುಬಿದಿರೆಯ ಎಕ್ಸಲೆನ್ಸ್ ಹೈಸ್ಕೂಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 2 ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಫಿಜಿಟಲ್ ಮಾದರಿಯ ತಲಾ 15,000 ಮೌಲ್ಯದ ಪುಸ್ತಕಗಳನ್ನು ವರ್ಷ ಕ್ರಿಯೇಷನ್ಸ್ ವತಿಯಿಂದ ಹಸ್ತಾಂತರ ಮಾಡುವ ಕಾರ್ಯಕ್ರಮ. ವೇದಿಕೆಗೆ ವಿದ್ಯಾರ್ಥಿಗಳಾದ ಹರಿಪ್ರೀತ್ ಪೈ ಹಾಗೂ ಆಕಾಂಕ್ಷ ಜೈನ್ ಬಂದು ಪುಸ್ತಕ ಸ್ವೀಕರಿಸುವಂತೆ ವಿನಂತಿ. ಸರ್, ದಯವಿಟ್ಟು ಪುಸ್ತಕಗಳನ್ನು ನೀಡಿ. ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಕೃಷಿ ಕುಟುಂಬ ಮೂಲದ ವಿದ್ಯಾರ್ಥಿಗಳು ಹರಿಪ್ರೀತ್ ಪೈ ಹಾಗೂ ಆಕಾಂಕ್ಷ ಜೈನ್ ಇವರಿಗೆ 15,000 ಮೌಲ್ಯದ ಪುಸ್ತಕಗಳನ್ನು ವರ್ಷ ಕ್ರಿಯೇಷನ್ಸ್ ವತಿಯಿಂದ ನೀಡಲಾಗಿದೆ. ತಮ್ಮ ಶೈಕ್ಷಣಿಕ ಉನ್ನತಿಗಾಗಿ ಪ್ರಾರ್ಥಿಸುತ್ತಾ ಅಭಿನಂದನೆಗಳು ಆಕಾಂಕ್ಷ ಜೈನ್. ಹಾಗೆಯೇ ಹರಿಪ್ರೀತ್ ಪೈ 10ನೇ ತರಗತಿ ವಿದ್ಯಾರ್ಥಿಯಾಗಿರುವ ಇವರ ಶೈಕ್ಷಣಿಕ ಸಾಧನೆಗೆ ಸಹಕಾರಿಯಾಗುವಲ್ಲಿ ಫಿಜಿಟಲ್ ಮಾದರಿಯ ಈ ಪುಸ್ತಕ ಸಹಾಯ ನೀಡಲಿದೆ. ತಮ್ಮ ಶೈಕ್ಷಣಿಕ ಉನ್ನತಿಗಾಗಿ ಪ್ರಾರ್ಥಿಸುತ್ತಾ ಈ ಪುಸ್ತಕದ ಕೊಡುಗೆ ವರ್ಷ ಕ್ರಿಯೇಷನ್ ವತಿಯಿಂದ ಅಭಿನಂದನೆಗಳು ಹರಿಪ್ರೀತ್ ಪೈ. ಧನ್ಯವಾದಗಳು. ಇದೀಗ ಅನ್ನದಾತ ಗೌರವ ಪುರಸ್ಕಾರ ಪ್ರದಾನದ ಸಮಯ. ಇದರ ಸಂಪೂರ್ಣ ನಿರ್ವಹಣೆಗೆ ಹರೀಶ್ ಆದರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮತ್ತೊಮ್ಮೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮದು ಕೇವಲ ಪತ್ರಿಕೆ, ಈಗಾಗಲೇ ಚಂದ್ರಶೇಖರಮ್ಮ ಹೇಳಿದರು, ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡುವಂಥದ್ದು ಅಂತ. ಇಲ್ಲಿ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದರೆ, ನೆಲ ಜಲ, ನಮ್ಮ ಆಹಾರ, ಅನ್ನ, ಕೃಷಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪತ್ರಿಕೆ ಕೆಲಸ ಮಾಡ್ತಾಯಿದೆ. ಯಾವಾಗ
ನಮ್ಮ ನಾಡು ನುಡಿಗೆ ನೆಲಜಲಕ್ಕೆ ತೊಡಕುಗಳು ಬರ್ತವ ಅವಾಗ ಗಟ್ಟಿಯಾಗಿ ಧ್ವನಿ ಎತ್ತಿರುವಂಥದ್ದು ನನ್ನ ಹೆಮ್ಮೆಯ ಯಶ ಕರ್ನಾಟಕ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಎಲ್ಲೆಲ್ಲ ಸಮಸ್ಯೆಗಳಾಗ್ತಾ ಇತ್ತೋ ಆ ಸಮಸ್ಯೆಗಳನ್ನು ಎತ್ತಿ ತೋರಿಸಿ ನೇರವಾಗಿ ಆ ವಿಚಾರವನ್ನು ಪ್ರಸ್ತುತಪಡಿಸಿ ಅದಕ್ಕೆ ತಕ್ಕ ನ್ಯಾಯ ದೊರಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂಥ ಪತ್ರಿಕೆ ನಮ್ಮ ಹೆಮ್ಮೆಯ ಯಶ ಕರ್ನಾಟಕ. ಅನ್ನದಾತನ ಜೊತೆಗೆ ನಿಂತು ಅವನ ಬೇಕು ಬೇಡಗಳಿಗೆ ಸ್ಪಂದಿಸ್ತಾ ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ, ಆದರೆ ಆ ಬೆನ್ನೆಲುಬನ್ನು ಮುರಿಯುವಂಥ ಕಾರ್ಯ ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಮಾಧ್ಯಮದ ಜವಾಬ್ದಾರಿಯುತವಾದ ಮಾಧ್ಯಮವಾಗಿ ಅವರಿಗೆ ಬೆಂಬಲವಾಗಿ ನಿಂತು ಅವರ ಸಂಕಷ್ಟಗಳಿಗೆ ದನಿಯಾಗಿರುವಂಥದ್ದು ನಮ್ಮ ಯಶ ಕರ್ನಾಟಕ ಪತ್ರಿಕೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರೆಲ್ಲ ಸಾಧನೆ ಮಾಡಿದಾರ ಅವರನ್ನು ಗುರುತಿಸಬೇಕು, ಅವರನ್ನು ಗೌರವಿಸಬೇಕು, ಅವರಿಗೆ ಕಿಂಚಿತ್ತು ನಾವೊಂದು ಗೌರವವನ್ನು ಕೊಟ್ಟು ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ 2 ವಿಭಿನ್ನ ಕಾರ್ಯಕ್ರಮಗಳನ್ನು ಇವತ್ತು ಈ ಕಾರ್ಯಕ್ರಮದ ಜೊತೆ ನಾವು ಜೋಡಿಸಿದ್ದೇವೆ. ಒಂದು ಅನ್ನದಾತರಿಗೆ ಗೌರವ ಕೊಡುವಂಥದ್ದು ಒಂದಾದರೆ ಇನ್ನೊಂದು ಅನ್ನದಾತ ನಮೋ ನಮೋ ಅಂತ ಹೇಳುವಂಥ ರೀತಿಯ ವಿಶೇಷ ಗೌರವ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಆಶ್ಚರ್ಯ ಆಗಿರ್ಬೋದು, ಇದೇನಪ್ಪ ನಮೋ ನಮೋ ಅಂತ ಹೇಳುವಂಥದ್ದು. ಈಗಾಗಲೇ ನಮ್ಮ ರಾಧಾಕೃಷ್ಣ ಹೊಳ್ಳಾರು ಹೇಳಿದರು, ಅನೇಕ ಸಮಸ್ಯೆಗಳನ್ನು ಅನ್ನದಾತರು ಎದುರಿಸ್ತಾ ಇದ್ದಾರೆ, ಕೃಷಿಕರು ಎದುರಿಸ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಇವತ್ತು ಸಮಾಜದಲ್ಲಿ ನೋಡ್ತಾ ಹೋದರೆ ಇನ್ನಷ್ಟು ಸಮಸ್ಯೆಗಳನ್ನು ಕೃಷಿಕರು ಅನುಭವಿಸ್ತಾ ಇದ್ದಾರೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿ ಮೂಲದಿಂದ ಬಂದವರೇ. ನಾವು ನೇರವಾಗಿ ಇವತ್ತು ಕೃಷಿ ಮಾಡದಿದ್ದರೂ ನಮ್ಮ ಹಿರಿಯರು ತಲೆತಲಾಂತರಗಳಿಂದ ಬಂದವರೆಲ್ಲರೂ ಕೂಡ ಕೃಷಿ ಮೂಲದಿಂದ ಬಂದವರೇ. ಇವತ್ತು ಅಭಿವೃದ್ಧಿಯ ಓಘದಲ್ಲಿ ನಾವೆಲ್ಲ ಇದ್ದೇವೆ, ದೇಶ ಪ್ರಗತಿ ಆಗ್ತಾ ಇದೆ. ಪ್ರಜಾಪ್ರಭುತ್ವದ ಈ ದಿವಸದಂದು ಯಾಕೆ ನಾನು ಗಣರಾಜ್ಯೋತ್ಸವ ದಿವಸದಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಅಂತ ಹೇಳಿದರೆ, ಕೃಷಿಕರು ಸಂಕಷ್ಟಗಳು ಒಳಗಾಗಿದ್ದರೂ ಕೂಡ ಅದರಲ್ಲಿಯೂ ಒಂದು ತೃಪ್ತಿಯನ್ನು ಪಡ್ಕೊಂಡು ದೇಶ ಸೇವೆಯನ್ನು ಮಾಡ್ತಾ ಇರುವಂಥದ್ದು ನನಗೆ ತೃಪ್ತಿ ಕೊಡ್ತಾ ಇದೆ. ಹಲವು ಯೋಜನೆಗಳು ಇವತ್ತು ಸಮಾಜದಲ್ಲಿ ಬರ್ತಾ ಇದೆ. ಆ ಯೋಜನೆಗಳಿಗಾಗಿ ತಮ್ಮ ಭೂಮಿಯನ್ನು ಇವತ್ತು ದಾನ ಮಾಡಿರುವಂತಹ ಒಂದು ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. ಎಷ್ಟೋ ಅಭಿವೃದ್ಧಿಯ ಪಥಗಳು ಇವತ್ತು ಸಾಗ್ತಾ ಇದೆ, ಹೆದ್ದಾರಿ ಆಗ್ತಾ ಇದೆ, ವಿದ್ಯುತ್ ಯೋಜನೆಗಳು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಷ್ಟ ಇದ್ದರೂ ಕೂಡ ದೇಶ ಸೇವೆ ಅಂತ ಹೇಳುವ ನಿಟ್ಟಿನಲ್ಲಿ ತಮ್ಮ ಭೂಮಿಯನ್ನು ದಾನ ಮಾಡಿ ಮಾದರಿಯಾಗಿದ್ದಾರೆ. ಅಂತಹ ಯಾರೆಲ್ಲ ದಾನಿಗಳಿದ್ದಾರೆ ಅವರನ್ನು ಗೌರವಿಸಬೇಕು. ಅವರ ಜೊತೆ ಪತ್ರಿಕೆ ಇವತ್ತು ನಿಲ್ತಾ ಇದೆ. ನಮ್ಮ ಪತ್ರಿಕೆ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅವರನ್ನು ಬೆಂಬಲಿಸ್ತಾ ಇದೆ. ಅವರಿಗೊಂದು ಗೌರವ ಸೂಚನೆಯನ್ನು ನಾವು ಮಾಡಬೇಕು ಅಂತ ಹೇಳುವಂಥದ್ದು ಇದರ ಮತ್ತೊಂದು ಉದ್ದೇಶ. ಒಟ್ಟಿನಲ್ಲಿ ಕೃಷಿಕರು ಯಾವತ್ತಿದ್ದರೂ ಕೂಡ ನಮಗೆ ಅನ್ನದಾತರು, ಅವರನ್ನು ಗೌರವಿಸುವಂಥದ್ದು, ಅವರನ್ನು ಪುರಸ್ಕರಿಸುವಂಥದ್ದು ಸಮಾಜದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಂದು ಸಂವಿಧಾನದ 4ನೇ ಅಂಗವಾಗಿರುವಂತಹ ಮಾಧ್ಯಮದ ಒಂದು ಕರ್ತವ್ಯ ಅಂತ ಹೇಳೋದನ್ನು ಹೆಮ್ಮೆಯಿಂದ ಹೇಳ್ತಾ ಈ ಒಂದು ಗೌರವ ಪುರಸ್ಕಾರವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಪಡ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇದಕ್ಕೆ ಸಾಥ್ ನೀಡಬೇಕು ಅಂತ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮಿಯಂದೂರು ಮಹೇಶ್ ಭಟ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಈ ದಿನದ ಅನ್ನದಾತ ಗೌರವ ಪುರಸ್ಕಾರ ಪ್ರಗತಿಪರ ಕೃಷಿಕ, ಕೃಷಿಯಲ್ಲಿ ಹೊಸತನ, ಹೊಸ ಪ್ರಯೋಗಗಳಿಂದ ಹೆಸರುವಾಸಿಯಾದ, ಮೂಲ ಕೃಷಿ ಸಂಸ್ಕೃತಿಗೆ ಚ್ಯುತಿ ಬಾರದಂತೆ ಆಧುನಿಕತೆಯನ್ನು ಅಳವಡಿಸಿಕೊಳ್ಳುತ್ತಾ ಹಲವು ಪ್ರಭೇದಗಳ ಹಲಸು ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಸಿ ಕೃಷಿ ಪದವಿಯಲ್ಲಿ ಚಿನ್ನದ ಪದಕ ಪಡೆದು ಕೃಷಿಯನ್ನೇ ಉಸಿರಾಗಿಸಿಕೊಂಡಿರುವ ಮಹೇಶ್ ಭಟ್ ಮಿಯಂದೂರು ಅವರನ್ನು ಪ್ರೀತಿಯಿಂದ ಗೌರವಿಸುತ್ತಿದ್ದೇವೆ. ತಮ್ಮ ಕೃಷಿ ಕ್ಷೇತ್ರದ ಸಾಧನೆಗಾಗಿ ಈ ಒಂದು ಗೌರವ ಪುರಸ್ಕಾರ, ಅನ್ನದಾತ ಗೌರವ ಪುರಸ್ಕಾರ ವರ್ಷ ಕ್ರಿಯೇಷನ್ಸ್ ವತಿಯಿಂದ ಧನ್ಯವಾದಗಳು ಮಹೇಶ್ ಭಟ್ ಮಿಯಂದೂರವರಿಗೆ. ಶ್ರೀ ಅಮರ್ ಕೋಟೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ನಾಡು ನುಡಿ ನೆಲ ಜಲವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿಕೊಂಡಿರುವ
ವಸಾಹತುಶಾಹಿಗಳ ವಿರುದ್ಧ ಹೋರಾಟ ಮಾಡಿ ನಮ್ಮ ನೆಲವನ್ನು ಉಳಿಸಿಕೊಳ್ಳುವಲ್ಲಿ ಹೋರಾಟ ಮಾಡಿದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮೂಡುಬಿದಿರೆಯ ಮಣ್ಣಿನ ಮಗಳ ಹೆಸರು ಮತ್ತಷ್ಟು ಈ ನೆಲದಲ್ಲಿ ಪಸರಿಸುವಂತೆ ಮಾಡಿ ಅಬ್ಬಕ್ಕನಿಗೊಂದು ನ್ಯಾಯ ಕೊಡಿಸುವಲ್ಲಿ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಅಮರ್ ಕೋಟೆಗೆ ವಿಶೇಷ ಗೌರವ. ಅವರನ್ನು ವರ್ಷ ಕ್ರಿಯೇಷನ್ಸ್ ಹಾಗೂ ಯಶ ಕರ್ನಾಟಕ ಪರವಾಗಿ ಈ ಗೌರವ ಪುರಸ್ಕಾರವನ್ನು ಪ್ರದಾನ ಮಾಡುತ್ತಿದ್ದೇವೆ. ಶ್ರೀ ಅಮರ್ ಕೋಟೆ, ಮೂಡುಬಿದರೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಮುಂದೆ ಗೋಪಾಲ್ ಕೃಷಿಕರು, ಗೋಪಾಲ್ ಪೂಜಾರಿ ಅವರು ವೇದಿಕೆಗೆ ಬರಬೇಕು. ಡಾಕ್ಟರ್ ನಾಗರಾಜ್ ಶೆಟ್ಟಿ ಅಂಬೋರಿಯವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಕೃಷಿ, ಹೈನುಗಾರಿಕೆ, ತೋಟಗಾರಿಕೆ ಹೀಗೆ ಸಮಗ್ರ ಕೃಷಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುತ್ತಾ ಅತ್ಯಾಧುನಿಕ ಕೃಷಿ ಶೈಲಿಯನ್ನು ಅಳವಡಿಸಿ ಅಧ್ಯಯನ ಯೋಗ್ಯ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿಕೊಂಡ ಮಾದರಿ ಕೃಷಿಕ. ಈ ಕಾರಣಕ್ಕಾಗಿಯೇ ಸಮಾಜದಲ್ಲಿ ಗುರುತಿಸಿಕೊಂಡಿರುವ ಡಾಕ್ಟರ್ ನಾಗರಾಜ ಶೆಟ್ಟಿ ಅಂಬೂರಿಯವರನ್ನು ಈ ಒಂದು ಗೌರವ ಪುರಸ್ಕಾರಕ್ಕಾಗಿ ಆಯ್ಕೆ ಮಾಡಿದ್ದೇವೆ. ಅನ್ನದಾತ ಗೌರವ ಪುರಸ್ಕಾರ 2026 ನಾಗರಾಜ ಶೆಟ್ಟಿ ಅಂಬೂರಿಯವರಿಗೆ. ತಮ್ಮ ಈ ಕೃಷಿ ಕ್ಷೇತ್ರದ ಸಾಧನೆಗಾಗಿ ವಂದನೆಗಳು ಸರ್. ಧನ್ಯವಾದಗಳು. ಶ್ರೀ ರಾಜವರ್ಮ ಬೈಲಂಗಡಿಯವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅನ್ನದಾತ ಪುರಸ್ಕಾರ 2026 ಪ್ರಗತಿಪರ ಕೃಷಿಕರಾಗಿದ್ದುಕೊಂಡು ಹಲವು ಕೃಷಿ ಚಟುವಟಿಕೆಗಳ ಮೂಲಕ ಗುರುತಿಸಿಕೊಂಡಿರುವ ವಿವಿಧ ಕೃಷಿ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಇತರರಿಗೆ ಪ್ರೇರಣೆಯಾಗುವಂತೆ ತನ್ನ ಜೀವನವನ್ನು ರೂಢಿಸಿಕೊಂಡಿರುವ ಹಿರಿಯರಾದ ಶ್ರೀ ರಾಜವರ್ಮ ಬೈಲಂಗಡಿ ಅವರನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಈ ಗೌರವ ಸನ್ಮಾನವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ರಾಜವರ್ಮ ಬೈಲಂಗಡಿಯವರು ಕೃಷಿಕರು, ಪ್ರಗತಿಪರ ಕೃಷಿಕರು, ಅವರಿಗೆ ಈ ಗೌರವದ ಸನ್ಮಾನ. ಧನ್ಯವಾದಗಳು ಸರ್. ಸನ್ಮಾನ ಸ್ವೀಕರಿಸಿದ ಪರವಾಗಿ ರಾಜವರ್ಮ ಬೈಲಂಗಡಿಯವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಆದರಣೀಯ ರೈತ ಬಂಧುಗಳೇ, ರೈತಾಭಿಮಾನಿಗಳೇ, ಮಿತ್ರರೇ ಆದಂಥ ಪತ್ರಕರ್ತರೇ, ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಕೃಷಿ ಬಗ್ಗೆ ಮಾತಾಡೋದಿದ್ರೆ ತುಂಬ ಇರ್ತದೆ, ಆದರೆ ಮಾತು ಯಾವಾಗಲೂ ಕೇಳುವವರು ಕಡಿಮೆ. ಏನು ಮಾತಾಡ್ತಿರ್ತಾನೆ ಅವನು ಸುಮ್ಮಗೆ ಅಂತ ಹೇಳುವಂಥ ಪ್ರಶ್ನೆಯೇ ಬರುವುದು. ಈಗ ಕೃಷಿ ಕಳೆದ ಕೊರೋನಾದ ನಂತರ ಕಂಪ್ಲೀಟ್ ಹಾಳಾಗಿದೆ. ಯಾಕೆ ಇದನ್ನು ಯಾರು ಹಾಳು ಮಾಡಿದರು ಅಂತೇಳಿದರೆ ಸರ್ಕಾರ. ನಾನು ನೇರವಾಗಿ ಸರ್ಕಾರವನ್ನೇ ದೂಷಿಸ್ತೇನೆ. ಯಾಕೆ ಸರ್ಕಾರ ಅಂತ ಕೇಳಿದರೆ, ಒಂದನೇದಾಗಿ ಧರ್ಮಕ್ಕೆ ಕೊಡುವಂಥ ಅಕ್ಕಿ, ಅವನ ಕೆಲಸಕ್ಕೆ ಹೋಗುವುದಿಲ್ಲ, ಅಕ್ಕಿಯನ್ನು ಮಾರಾಟ ಮಾಡಿ ಜೀವನ ಮಾಡ್ತಾನೆ. ಎರಡನೇದಾಗಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಬಸ್ಸಿನ ವ್ಯವಸ್ಥೆ, ಇದು ಗಂಡು ಮಕ್ಕಳಿಗೆ ಹೆಂಡ ಕುಡಿಯುವುದಕ್ಕೆ ಹೋಗ್ತಾ ಉಂಟು. ಹಲವಾರು ಧರ್ಮಕ್ಕೆ ಕೊಡುವಂತಹ ಯಾವುದೇ ಒಂದು ವಸ್ತುವಿನಿಂದ ಸೋಮಾರಿ ಆಗ್ತಾನೆ ರೈತ. ಇದು ನೇರವಾಗಿ ಎಫೆಕ್ಟ್ ಆಗೋದು ರೈತನಿಗೆ ಮಾತ್ರ, ಬೇರೆ ಯಾವ ವರ್ಗದವರಿಗೂ ಕೂಡ. ಈಗ ಉದ್ಯಮಿಗಳಿಗೂ ಕೂಡ ಸಬ್ಸಿಡಿ ಸಿಗ್ತದೆ ಬೇಕಾದಷ್ಟು, ಆದರೆ ಅವರು ಸೋಮಾರಿಗಳಾಗುವುದಿಲ್ಲ. ಯಾರು ಸೋಮಾರಿಗಳಾಗ್ತಾರೆ ಅಂತೇಳಿದರೆ ರೈತರು ಮಾತ್ರ. ರೈತ ಕೂಲಿ ಕಾರ್ಮಿಕರು
ಸೋಮಾರಿಗಳಾಗ್ತಾರೆ. ಅವರಿಗೆ ಆರಾಮವಾಗಿ ಕುಡಿಲಿಕ್ಕೆ ದುಡ್ಡು ಕೊಟ್ಟಾಗೆ ಆಯಿತು. ಈಗ ಇನ್ನೂ ಕೂಡ ಮುಂದೆ ಹೋಗಿ ಹಲವಾರು ನಿಮ್ಮ ಸಬ್ಸಿಡಿಗಳು ರೈತರಿಗೆ ಸಿಗ್ತದೆ. ಪ್ರಯೋಜನಕ್ಕೆ ಬರುವಂಥ ಸಬ್ಸಿಡಿಯ ಐಟಮ್ಗಳು ಇಲ್ಲ. 10 ರೂಪಾಯಿಯ ವಸ್ತುವನ್ನು 15 ರೂಪಾಯಿಗೆ ಬೆಲೆ ನಿಗದಿ ಮಾಡಿ ನಿಮಗೆ 8 ರೂಪಾಯಿಗೆ ಕೊಡ್ತಾರೆ. ಅದು ಉತ್ತಮ ಗುಣಮಟ್ಟದಲ್ಲೂ ಕೂಡ ಇರುವುದಿಲ್ಲ. ಆದ್ದರಿಂದ ನಾನು ಹೇಳುವುದು, ಸರ್ಕಾರ ಈ ಧರ್ಮಕ್ಕೆ ಕೊಡುವಂಥ ಯಾವುದೇ ವಸ್ತುವನ್ನು ನಿಲ್ಲಿಸಿದಾಗ ಮಾತ್ರ ರೈತ ಕೂಲಿ ಕಾರ್ಮಿಕನಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ನಾವು ಒಂದು ಕಾಲದಲ್ಲಿ, ನಾನು ಸಣ್ಣವರಿದ್ದಾಗ ಗದ್ದೆಗೆ 7 ಗಂಟೆಗೆಲ್ಲ ಕೆಲಸಕ್ಕೆ ಬರಬೇಕು. 7:15 ಆದರೆ ಬೊಡ್ಚಿಯ ಪೋಯಿ ಇನ್ನು ಕೆಲಸಕ್ಕೆ ಬರೋಡ್ಚಿ ಅಂತ ಹೇಳ್ತಾ ಇದ್ದ ಕಾಲ ಇತ್ತು. ಇವತ್ತು 9:00ವರೆಗೆ ಬರ್ತಾರೆ. 9:00ವರೆಗೆ ಬಂದು ಫೋನ್ ಹಿಡ್ಕೊಂಡು ದಿನಕ್ಕೆ ಕನಿಷ್ಠ 1 ಗಂಟೆ ಫೋನಲ್ಲಿ ಮಾತಾಡ್ತಾರೆ. 4 ಗಂಟೆ ಅಷ್ಟೊತ್ತಿಗೆ ಕಾಲು ತೊಳಿಲಿಕ್ಕೆ ಶುರು ಮಾಡ್ತಾರೆ. ಮಧ್ಯದಲ್ಲಿ ಊಟ ಮಾಡಿ ಫ್ಯಾನ್ ಹಾಕ್ಕೊಂಡು ಮಲಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಕೃಷಿ ಮಾಡುವುದು ಭಾಳ ಕಷ್ಟ ಸಾಧ್ಯ. ನೀವು ಎಷ್ಟೇ ಬೇಕಾದರೆ, ನಾನು ಕೂಡ ಈಗ ರಿಟೈರ್ಡ್ ಆಗಿ ನಾನು 20 ವರ್ಷ ಆಯಿತು. ನಾನು ರಿಟೈರ್ಡ್ ಆದಲ್ಲಿಂದ ಸುಮಾರು 12 ಎಕರೆ ಜಮೀನಲ್ಲಿ ನನ್ನ ಮಿತ್ರರಿಗೆಲ್ಲರಿಗೂ ಗೊತ್ತಿದೆ. 10 ಥರದ ಕೃಷಿಗಳನ್ನು ನಾನು ಮಾಡಿದ್ದೇನೆ. ನನ್ನ ಪತ್ರಿಕಾ ಮಿತ್ರರನ್ನು ಹಲವು ಸಲ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೇನೆ. ಎಲ್ಲರಿಗೂ ಗೊತ್ತಿದೆ. ಆದರೆ ಈಗ ಯಾವುದನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಲೇಬರ್ ಪ್ರಾಬ್ಲಮ್ಮು. ಯಾವ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದೇನು ಅಂತ ಹೇಳಿದರೆ, ಮನುಷ್ಯ ಒಂಥರ ಅವನ ಅತಿ ಆಸೆ ಇದೆ. ಒಬ್ಬ ಮನುಷ್ಯ ಪೈನಾಪಲ್ ಬೆಳೀತಾನಂತೇಳಿದರೆ ಅವನಿಗೆ ಲಾಭ ಆಯಿತು ಅಂತೇಳಿದರೆ ಎಲ್ಲರೂ ಪೈನಾಪಲ್ಲೇ ಬೆಳೆಯುವುದು. ಅದರಲ್ಲಿ ಏನು ಕಷ್ಟ ಅಂತ ಹೇಳಿದರೆ, ಅವನಿಗೆ ಲಾಭ ಆಗಿದೆ, ನನಗೆ ಲಾಭ ಆಗಬೇಕು ಅಂತೇಳುವಂಥ. ಇನ್ನೊಬ್ಬ ಅಡಿಕೆ. ಈಗ ಅಡಿಕೆಗೆ ಮೊದಲು ಕೂಡ ನಾವು ಸಣ್ಣದಿರುವಾಗ ಕೂಡ ಅಡಿಕೆ ಇತ್ತು. ಆವಾಗ ಕೊಳೆ ರೋಗ ಅಂತ ಯಾರಾದರೂ ಹೇಳೋರು ಕೇಳಿದರೆ ನೀವು? ಇಲ್ಲ. ಯಾಕೆ? ಈ ಅಡಿಕೆ ಏನಾಯಿತು ಅಂತ ಹೇಳಿದರೆ, ರಾಷ್ಟ್ರವ್ಯಾಪಿ ಟೈಪಿನಲ್ಲಿ ಎಲ್ಲ ಕಡೆ ಸಣ್ಣ 5 ಸಂಸ್ಥೆಯನ್ನು ಕೂಡ ಅಡಿಕೆ ಮಾಡೋದು. ಅದನ್ನು ನಿರ್ವಹಣೆ ಮಾಡುವುದಿಲ್ಲ ಅವನು. ಅಡಿಕೆ ಮಾಡೋದು. ನಾನು ಕೂಡ ಅಡಿಕೆ ತೋಟ ಅಂತೇಳಿ. ಒಂದು ಕಡೆ ಕೊಳೆ ರೋಗ ಬಿದ್ದಾಗ ಅವನು ಅದನ್ನು ನಿವಾರಣೆ ಮಾಡದಿದ್ದರೆ ಅದು ಅತಿ ವೇಗದಲ್ಲಿ ಎಲ್ಲ ತೋಟಗಳಿಗೂ ಹತ್ತದೆ. ಮೊದಲು ಹಾಗೆ ಇಲ್ಲ. ಒಂದು 10 ಎಲೆ ಅಡಿಕೆ ತಿನ್ನುವುದಕ್ಕಾಗಿ ಬೆಳೆಸ್ತಾ ಇದ್ದೆವು. ಒಂದು ರೋಗ ಬಂದರೂ ಇನ್ನೊಂದಕ್ಕೆ ಬೀಳ್ತಾ ಇರಲಿಲ್ಲ. ಇಂಥ ಅತಿ ಆಸೆಯನ್ನು ಕೂಡ ರೈತ ಬಿಡಬೇಕು. ಮತ್ತು ಒಂದೇ ಥರದ ಇನ್ಕಮ್ಮಿಗೆ ರೈತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಮಿತ್ರ ಯುವಕ ನಾಗರಾಜ್ ಶೆಟ್ಟಿ ಇದ್ದಾರೆ. ಅವರ ತೋಟವನ್ನು ಹೋಗಿ ನೋಡಬೇಕು, ಎಷ್ಟು ಥರದ ಕೃಷಿಯನ್ನು ಮಾಡ್ತಾರೆ ಅಂತೇಳಿದರೆ. ಒಂದೇ ಥರದ ಕೃಷಿಯಲ್ಲಿ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೃಷಿಯನ್ನು ಮಾಡಿದರೆ ಮಾತ್ರ ನಮಗೆ ಮಾಡಲಿಕ್ಕೆ ಸಾಧ್ಯ. ನಿಮಗೆ ಈ ಒಂದು ಕಿವಿ ಮಾತು ಹೇಳ್ತೇನೆ ನಾನು ಅಂತೇಳಿದರೆ, ಹೆಚ್ಚಿನವರು ಈ ವೀಳ್ಯದೆಲೆಯನ್ನು ಬೆಳೆಯುವುದಿಲ್ಲ. ಕ್ರಿಶ್ಚಿಯನ್ಸ್ನವರು ಮಾತ್ರ ವೀಳ್ಯದೆಲೆ ಬೆಳೀತಾರೆ. ಇವತ್ತೊಂದು ವೀಳ್ಯದೆಲೆ ರೇಟು ಕೇಳಿದರೆ ನೀವು, ವೀಳ್ಯದೆಲೆಯನ್ನು ಬೆಳೆದು ಕೂಡ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ದುಡಿಲಿಕ್ಕಾಗ್ತದೆ ಅಂತೇಳಿ ನೀವು ಉತ್ತರ ಕರ್ನಾಟಕಗಳಿಗೆ ಹೋದರೆ ನೋಡಲಿಕ್ಕಾಗ್ತದೆ. ಆದ್ದರಿಂದ ರೈತರು ಕನಿಷ್ಠ ಒಂದು 15ರಿಂದ 20 ಗುಂಟ ಎಲೆಗಳನ್ನು ನೆಟ್ಟರೆ ಕೂಡ ವಾರಕ್ಕೆ 1,500ರಿಂದ 2,000 ರೂಪಾಯಿ ಉತ್ಪತ್ತಿ ಮಾಡಲಿಕ್ಕಾಗ್ತದೆ. ಆದ್ದರಿಂದ ಯಾರೂ ಕೂಡ ರೈತರು ಸುಖದಲ್ಲಿ ಇಲ್ಲ, ಭಾಷಣದಲ್ಲಿ ಮಾತ್ರ ಸುಖ. ಕ್ಷೇತ್ರಕ್ಕೆ ಹೋದಾಗ ಅವನು ಪಡುವ ಬವಣೆ ತುಂಬ ಇದೆ. ಇದನ್ನು ಹೇಳ್ತಾ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಇಲ್ಲಿ ಬರುವ ತನಕ ನನಗೆ ಸನ್ಮಾನ ಅಂತ ಗೊತ್ತಿರಲಿಲ್ಲ. ಮಿತ್ರ ಅಡೂರವರ ನನಗೆ ಸುಮಾರು 10-15 ವರ್ಷದಿಂದ ಪರಿಚಯ. ನನ್ನ ಊರಲ್ಲೇ ಅವರ ಊರಿಂದ ಬಂದು ನನ್ನ ಊರಲ್ಲಿ ವಾಸ ಮಾಡಿದ್ದಾರೆ. ನಿಕಟವಾದ ಸಂಪರ್ಕ ಅವರನ್ನು ಇದ್ದದ್ರಿಂದ ನನ್ನನ್ನು ಕರೆದು ಇವತ್ತೊಂದು ಸನ್ಮಾನ ಮಾಡಿದ್ದೇನೆ. ಸನ್ಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಎಷ್ಟು ಅದಕ್ಕೆ ಯೋಗ್ಯ ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ನಾನು ಕೃಷಿ ಮಾಡುವುದಕ್ಕಿಂತ ಜಾಸ್ತಿ ಕೃಷಿಕರನ್ನು ಒಟ್ಟು ಮಾಡುವಂಥ ಕೆಲಸವನ್ನು ನಾನು ಹಲವಾರು ವರ್ಷಗಳಿಂದ ನಾನು ಮಾಡಿದ್ದೇನೆ. ಪ್ರತಿಯೊಬ್ಬ ಕೃಷಿಕರನ್ನು ಕೂಡ ಅವರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಹಲವಾರು, ಬಹುಶಃ 100 ಕೃಷಿ ತೋಟಗಳಿಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಕೃಷಿ ವಿಚಾರ ಕೇಂದ್ರದ ಅಧ್ಯಕ್ಷನಾಗಿದ್ದಾಗ ಜೊತೆಯಲ್ಲಿ ಪತ್ರಕರ್ತರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೆ. ಪ್ರತಿಯೊಂದು ನಮ್ಮ ಟೂರ್ ಇದ್ದಾಗ ಪತ್ರಕರ್ತರ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಯಾಕಂತ ಹೇಳಿದರೆ, ನಾವು ಮಾಡಿದ ಕೆಲಸವನ್ನು ಅವರು ಶ್ಲಾಘನೆ ಮಾಡಿದರೆ ನಮಗೆ ಒಂದು ಪ್ರೋತ್ಸಾಹ ಆಗ್ತದೆ. ನಮಗೆ ಪೇಪರ್ನಲ್ಲಿ ಹೆಸರು ಬರಬೇಕು ಅಂತೇಳುವ ಉದ್ದೇಶ ಅಲ್ಲ. ನಮ್ಮ ಕೆಲಸವನ್ನು ಇನ್ನೊಬ್ಬ ರೆಕಗ್ನೈಸ್ ಮಾಡಿದರೆ
ಆವಾಗ ನಮಗೆ ಆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಅಂತ ಹೇಳೋ ದೃಷ್ಟಿಯಿಂದ ಪತ್ರಕರ್ತರನ್ನು ನಾನು ಅವರೊಟ್ಟಿಗಿದ್ದೇನೆ. ಹಲವು ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಅವರಿದ್ದಾರೆ. ಇನ್ನು ಮುಂದೆಯೂ ನಾವು ಅವರೊಟ್ಟಿಗೆ ಇದ್ದೇನೆ ಅಂತ ಹೇಳಿಕೊಂಡು ನನಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು ಸರ್. ತಮ್ಮ ಅರ್ಥಪೂರ್ಣ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ಸನ್ಮಾನಿತರ ಪರವಾಗಿ ಶ್ವೇತ ಅಮರ್ಕೋಟೆ ಅವರಿಂದ 4 ನುಡಿಗಳು. ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ವರ್ಷ ಕ್ರಿಯೇಷನ್ಸ್ ಯಶ ಕರ್ನಾಟಕ ವತಿಯಿಂದ ನನ್ನನ್ನು ಗೌರವಿಸಿದ್ದಕ್ಕಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ನಾನು ಕೃಷಿಕನಲ್ಲ. ಇವತ್ತು ಹರೀಶಣ್ಣ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದ್ರೆ ಅಥವಾ ಸನ್ಮಾನ ಇಟ್ಟರೆ ಅದರ ಹಿಂದೆ ಒಂದು ದೊಡ್ಡ ಒಂದು ಕೆಲಸ ಕೊಡ್ತಾರೆ ಅವರು. ಹಿಂದೆನೂ ಹಾಗೆ ನಾನು ಇವತ್ತು ಸಮಾಜದಲ್ಲಿ ಗುರುತಿಸಲಿಕ್ಕೆ ಒಂದು ಮೂಲ ಕಾರಣ ಹರೀಶಣ್ಣ. ಯಾಕಂತ ಹೇಳಿದರೆ ನನ್ನ ಹತ್ರ ಮಾಡುವಂಥ ಒಂದು ವಿಷಯಗಳಿತ್ತು, ಆದರೆ ಸ್ವಲ್ಪ ಉದಾಸೀನತೆ ಸಿಕ್ತು. ಅದನ್ನು ಎಬ್ಬಿಸಿದಂಥ ವ್ಯಕ್ತಿ ಹರೀಶಣ್ಣ. ಹಾಗೆ ಅವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಮ್ಮ ಜವಣೇರ್ ಭದ್ರದಿಂದ ಅನೇಕ ಕೆಲಸ ಮಾಡುವಂಥ ಆಲೋಚನೆಗಳು ಹಿಂದೆ ಹಾಕಿದ್ವಿ. ಪರಿಸರದ ಕೆಲಸಗಳನ್ನು ನಾವು ನಿರಂತರ ನಮ್ಮ ಸಂಘಟನೆಯಿಂದ ಮಾಡಿದ್ದೇವೆ. ಇವತ್ತು ಪರಿಸರ ಉಳಿಸುವಿಕೆಗಾಗಿ ನೀರಿನ ಮರುಪೂರಣದ ಕೆಲಸ ಆಗಲಿ, ಸ್ವಚ್ಛತೆಯ ಕೆಲಸ ಆಗಲಿ, ಇನ್ನು ಕೃಷಿಯ ವಿಚಾರದಲ್ಲಿಯೂ ಕೂಡ ನಿಮ್ಮೆಲ್ಲರ ಸಲಹೆಯನ್ನು ತಗೊಂಡು ಯುವಕರನ್ನು ಪ್ರೋತ್ಸಾಹಿಸುವಂಥ ಕೆಲಸಕ್ಕೆ ನಾವು ಮುಂದೆ ಆಗ್ತೇವೆ. ಹರೀಶಣ್ಣನ ಮಾರ್ಗದರ್ಶನವನ್ನು ಪಡೆದುಕೊಂಡು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇವತ್ತಿನ ದಿನ ನಿಮ್ಮ ಈ ಪತ್ರಿಕೆ, ನಿಮ್ಮ ಈ ಒಂದು ಯೋಜನೆಗಳು ಸಕ್ಸಸ್ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ವಿರಮಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಹಲವಾರು ವರ್ಷಗಳಿಂದ ತಾವು ಸಮಾಜಮುಖಿ ಚಿಂತನೆಗಳಲ್ಲಿ, ಹೋರಾಟಗಳಲ್ಲಿ ತೊಡಗಿದ್ದೀರಿ. ಧನ್ಯವಾದಗಳು ತಮ್ಮ ಅರ್ಥಪೂರ್ಣ ಮಾತುಗಳಿಗೆ. ಮುಂದೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸೀತಾರಾಮಾಚಾರ್ಯ ಅವರಿಂದ ಶುಭ ನುಡಿಗಳು. ಯಶ ಕರ್ನಾಟಕ ಪತ್ರಿಕೆಯ ಸಂಪಾದಕರು, ನನ್ನ ಭಾಳ ಹಳೆಯ ಸ್ನೇಹಿತರು ಆಗಿರುವ ಪದ್ಮನಾಭ ಗಟ್ಟಿಯವರೇ, ಹಾಗೆ ಇವತ್ತು ಭಾಳ ಕೃಷಿಗೆ ಸಂಬಂಧ ಸಮಸ್ಯೆ ಮತ್ತು ಸವಾಲುಗಳ ಬಗ್ಗೆ ಭಾಳ ಉತ್ತಮ ಮಾತುಗಳನ್ನಾಗಿರುವ ಪ್ರಗತಿಪರ ಕೃಷಿಕರಾಗಿರುವ ರಾಧಾಕೃಷ್ಣ ಹೊಳ್ಳ ಅವರೇ, ನಮ್ಮ ಪ್ರೆಸ್ ಕ್ಲಬ್ಬಿನ ಕಾರ್ಯದರ್ಶಿ ಆಗಿರುವ ಪ್ರೇಮಶ್ರೀ ಅವರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ. ಹರೀಶ್ ಆದೂರು ಮತ್ತು ರಾಧಾಕೃಷ್ಣ ಗಟ್ಟಿಯವರು ಭಾಳ ದೀರ್ಘಕಾಲದಿಂದ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಅನುಭವಿ ಪತ್ರಕರ್ತರು. ಅವರ ಜೊತೆಯಾಗಿ ಸೇರಿಕೊಂಡು ಯಶ ಕರ್ನಾಟಕ ಅಂತೇಳುವ ಪತ್ರಿಕೆಯನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪತ್ರಿಕೆಯ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೆ ಭವಿಷ್ಯ ಒಳ್ಳೆಯದಾಗಿರಲಿ. ಆ ಮೂಲಕ ಅವರು ಕೃಷಿಕರ ಒಂದು ಬದುಕನ್ನು ಎತ್ತರಿಸುವ ಕೆಲಸ ಪತ್ರಿಕೆಯಿಂದ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ರಾಧಾಕೃಷ್ಣ ಹೊಳ್ಳ ಅವರು ಮಾತಾಡಿದಂಥ ಕೆಲವು ಅರ್ಥಗರ್ಭಿತ ಮಾತುಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅದು ಜ್ವಲಂತ ಸತ್ಯವನ್ನು ಅವರು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ನಮ್ಮ ಕರಾವಳಿ ಭಾಗ ಭತ್ತದ ಕೃಷಿಗೆ ನಮ್ಮದು ಭಾಳ ಫೇಮಸ್ ಆಗಿತ್ತು. ಭತ್ತದ ಕೃಷಿಯೇ ನಮ್ಮ ಜಿಲ್ಲೆಯ ಪ್ರಧಾನ ಕೃಷಿಯಾಗಿತ್ತು. ಆದರೆ ಬರಬರುತ್ತಾ ಅದು ಆರ್ಥಿಕ ಬೆಳೆಯಾಗಿ ಅಡಿಕೆ ಏನು ಬಂದ ಮೇಲೆ ಭತ್ತದ ಕೃಷಿಯೆಲ್ಲ ಹೋಗಿ ಅಡಿಕೆ ಆಯಿತು. ಹಾಗೆಯೇ ನಮ್ಮ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೀತಿದ್ದಂಥ ಬೇರೆ ಬೇರೆ ಕಾಡುತ್ಪತ್ತಿಗಳ ಜಾಗದಲ್ಲಿ ನಮಗೆ ಇವತ್ತು ರಬ್ಬರ್ ಪ್ಲಾಂಟೇಷನ್ಗಳು, ಅಕೇಶ ಮರಗಳು ಕಾಣಿಸಿಕೊಂಡ ಪರಿಣಾಮವಾಗಿ ನಮ್ಮ ಜಿಲ್ಲೆಯ ಭೌಗೋಳಿಕ ಚಿತ್ರಣವೇ ಬದಲಾಗಿ ಇವತ್ತು ಬರಡು ಭೂಮಿಯಾಗುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬಂದಿದೆ. ನಾನು ಕೂಡ ರಾಧಾಕೃಷ್ಣ ಹೊಳ್ಳರ್ ಹೇಳಿದಾಗೆ ನಾನು ಕೃಷಿ ಕುಟುಂಬದಿಂದ ಬಂದವನು. ನಮಗೂ ಒಂದು ಬೆಳವಾಯಲ್ಲಿ ಒಂದು 5 ಎಕರೆ ಜಾಗ ಇತ್ತು. ನಾನು ವೃತ್ತಿಗೆ ಬರುವವರೆಗೆ ಕೃಷಿ ಮಾಡಿಕೊಂಡೇ ಬದುಕಿದವ ಬಂದವ. ನಾವು ರಾತ್ರಿ 12 ಗಂಟೆ ರಾತ್ರಿವರೆಗೆ ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದೆವು. ಅದು ರಾತ್ರಿ ಉದ್ದು ಅದನ್ನು ಗಿಡ ತೆಗೆಯುವುದಿರ್ಬೋದು, ಹುರುಳಿ ಗಿಡ ತೆಗೆಯುವುದು, ಹೀಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡೇ ನಾವು ಕೃಷಿ ಕೆಲಸವನ್ನೇ ಮಾಡಿಕೊಂಡು ಬಂದವರು. ನಮ್ಮ ತಂದೆಯಂತೂ ಪೂರ್ಣಾವಧಿ ಕೃಷಿಕರಾಗಿಯೇ ಕೆಲಸ ಮಾಡಿಕೊಂಡಿದ್ದವರು. ಅವರು ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಆವಾಗಲೇ ಮಾಡಿದರು. ನಮ್ಮ ಇಡೀ ಬೌಂಡ್ರಿಯ ಸುತ್ತ ಎಲ್ಲ ಹಣ್ಣಿನ ಗಿಡಗಳನ್ನು ನೆಲೆಸಿದರು. ಹಲಸಿನ ಹಣ್ಣು ಇರ್ಬೋದು,
ಆಮೇಲೆ ನಮ್ಮ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಇವತ್ತು ಮಂಗಗಳಿಗೆ ಅದೆಲ್ಲವೂ ಕೂಡ ಅದರ ಆಚೆ ಒಳಗೆ ಮಂಗಗಳು ಬರುವುದಿಲ್ಲ, ಹೆಚ್ಚಾಗಿ ಆ ಮಂಗಗಳು ಬರುವುದಿಲ್ಲ. ಯಾಕೆಂತೇಳಿದರೆ ಅವುಗಳಿಗೆ ಆಹಾರ ಅಲ್ಲಿಯೇ ಸಿಗ್ತಾ ಇದೆ. ಈಗ ನಾವು ಎಲ್ಲ ಕಮರ್ಷಿಯಲ್ ಆಗ್ತಾ ಹೋದ ಮೇಲೆ ನಮ್ಮೆಲ್ಲ ಭೂಮಿ ಗಣಿಗಾರಿಕೆಗೆ ಹೋಯಿತು, ಕೆಂಪು ಕಲ್ಲಿಗೆ ಹೋಯಿತು. ಈಗ ಅತ್ಯಲ್ಪ ಭೂಮಿ ಮಾತ್ರ ನಮ್ಮಲ್ಲಿ ಉಳಿದಿದೆ. ಇನ್ನೂ ಒಂದು ದುರಂತ ಅಂತ ಹೇಳಿದರೆ, ಈಗ ಕಾಡು ಪ್ರಾಣಿಗಳು ನಮ್ಮ ಗದ್ದೆಯನ್ನು ಹೆಚ್ಚು ನಾಶಪಡಿಸ್ತಾ ಇರೋದು ಕಾಡು ಪ್ರಾಣಿಗಳು. ಇದರ ಮೂಲವನ್ನು ಹುಡುಕಿಕೊಂಡು ಹೋದರೆ ಅದರ ಸಮಸ್ಯೆಯ ಮೂಲ ನಾವೇ ಆಗಿದ್ದೇವೆ. ಯಾಕೆಂತ ಹೇಳಿದರೆ, ಹಿಂದೆಲ್ಲ ಕಾಡುಗಳಲ್ಲಿ ನಮ್ಮ ಕೃಷಿ ಭೂಮಿಯ ಅಕ್ಕಪಕ್ಕದಲ್ಲಿ ಒಂದು ಕರ್ಮಾರ ಹಾಡಿಗಳಿತ್ತು. ಆ ಕರ್ಮಾರ ಹಾಡಿಗಳು ಎಷ್ಟು ನಮ್ಮ ಕೃಷಿಗೆ ಪ್ರಯೋಜನ ಆಗ್ತಿತ್ತು ಅಂತೇಳಿದರೆ, ಅದರ ಎಲ್ಲ ತರೆಗಳು ನಮಗೆ ಇಲ್ಲಿ ಸುಂಠನ ಅಂತೇಳಿ ನಾವು ಮಾಡ್ತಿದ್ದೆವು. ಅದನ್ನು ಬೆಳೆಸಲಿಕ್ಕೆ ಅದರ ಎಲೆಗಳು ನಮಗೆ ಸಹಕಾರಿಯಾಗ್ತಿತ್ತು. ರಾತ್ರಿ ಹೊತ್ತು ದನಗಳು, ಹಟ್ಟಿಗೆ ಬರದ ದನಗಳು ಅದರೊಳಗೆ ಬಂದು ಮಲಗಿಕೊಂಡು ವಿಶ್ರಾಂತಿ ಪಡಿತಿದ್ದವು. ಅನೇಕ ಹಕ್ಕಿಗಳು ಆ ಕರ್ಮಾರ ಹಾಡಿಯ ಅಥವಾ ಅಲ್ಲಿರುವಂಥ ಮರಗಳಲ್ಲಿ ವಾಸ ಮಾಡ್ತಿದ್ದೆವು. ಈ ಕರ್ಮಾರ ಹಾಡಿಗಳು ಕಂಪ್ಲೀಟ್ ಹೋದ ಪರಿಣಾಮ ಅಲ್ಲಿ ಚಿರತೆಗಳಿರ್ಬೋದು, ಕಾಡು ಪ್ರಾಣಿಗಳು ಕೂಡ ಅಲ್ಲಿ ಕುಂಟಲ ಹಣ್ಣಿನ ಗಿಡಗಳು ಅದರ ಮಧ್ಯೆ ಇದೆಲ್ಲವೂ ಕೂಡ ಕಾಡು ಪ್ರಾಣಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಹಾರ ಆಗಿತ್ತು. ಆದರೆ ಇವತ್ತು ಎಲ್ಲ ಎಲ್ಲಿ ಕೂಡ ಕರ್ಮಾರ ಹಾಡಿಗಳು ಸಿಗುವುದಿಲ್ಲ. ಅದನ್ನು ಕೂಡ ಈ ಗಣಿಗಾರಿಕೆಗೆ ಮತ್ತೊಂದಕ್ಕೆ ಕೊಟ್ಟದರಿಂದ ಇವತ್ತು ಕಾಡು ಪ್ರಾಣಿಗಳು ಎಲ್ಲಿ ಹೋಗಬೇಕು, ಅವುಗಳಿಗೆ ಆಹಾರ ಎಲ್ಲಿ ಸಿಗಬೇಕು, ಆಗ ಅವುಗಳು ನಮ್ಮ ಕೃಷಿಯ ಜಾಗಕ್ಕೆ ಬರ್ತವೆ. ಇನ್ನು ಕಾಡುಗಳು, ಕಾಡಿನಲ್ಲಿ ಕೂಡ ಬೇಕಾದಷ್ಟು ಕಾಡಿನ ಮರಗಳಲ್ಲಿ ಹಣ್ಣುಗಳಿರ್ಬೋದು, ಜೇನಿರ್ಬೋದು ಎಲ್ಲವೂ ಇತ್ತು. ಆದರೆ ಇವತ್ತು ಅರಣ್ಯ ಇಲಾಖೆಯವರು ಎಲ್ಲ ಕಾಡುಗಳಲ್ಲಿರುವಂಥ ಇಂತಹ ಮರಗಳನ್ನು ತೆಗೆದು ಅಕೇಶವನ್ನು ಬೆಳೆಸಿದರು. 5 ವರ್ಷಕ್ಕೂ 10 ವರ್ಷಕ್ಕೂ ಅದು ಅವರಿಗೆ ಕಮರ್ಷಿಯಲ್ ಆಗ್ತದೆ ಅನ್ನೋ ಕಾರಣಕ್ಕೆ ಅಕೇಶಗಳನ್ನು ಮರಗಳನ್ನು ನೆಟ್ಟರು. ಈ ಅಕೇಶ ಮರ ನೆಡೋದು ಕಾಡಿನಲ್ಲಿರುವ ಪ್ರಾಣಿಗಳಿಗೂ ಆಹಾರ ಸಿಗ್ತಾ ಇಲ್ಲ. ಈ ಏನು ಮೂಲ ಪದ್ಧತಿಗಳು ನಮ್ಮಲ್ಲಿ ಮರೆಯಾಗಿ ಹೋಯ್ತೋ ಈ ಕಾರಣಕ್ಕಾಗಿ ಇವತ್ತು ಕಾಡು ಪ್ರಾಣಿಗಳು ನಮ್ಮ ಕೃಷಿ ಭೂಮಿಯನ್ನು ಆಕ್ರಮಿಸಿ ಇದರ ನೇರ ಪರಿಣಾಮವನ್ನು ಎದುರಿಸಿದ್ದು ಯಾವ ಸರ್ಕಾರವೂ ಅಲ್ಲ, ಯಾರೂ ಅಲ್ಲ, ಕೃಷಿಕರೇ ಅದರ ಪರಿಣಾಮವನ್ನು ಅನುಭವಿಸಿದರು. ಈ ಕಾರಣಕ್ಕಾಗಿ ನಮ್ಮ ಕಾಡುಗಳಲ್ಲಿ ಮತ್ತೆ ಕಾಡು ಮರಗಳು ಬೆಳೆಯುವ ಹಾಗೆ ಆಗಲಿ, ನಮ್ಮ ಏನು ರಬ್ಬರ್ ಪ್ಲಾಂಟೇಷನ್ಗಳು ಹೋಗಿ ಮತ್ತೆ ಮೂಲ ಸ್ವರೂಪದಲ್ಲಿ ನಮ್ಮ ಹಾಡಿಗಳು ಉಳಿದ್ರೆ ಖಂಡಿತವಾಗಿ ಕೃಷಿ ಒಳ್ಳೆಯದಾಗ್ಬೋದು, ಮತ್ತು ಅದಕ್ಕೆ ಒಂದು ಭವಿಷ್ಯ ಬರ್ಬೋದು ಅಂತೇಳಿ ನಾನು ಹೇಳ್ತಾ, ನಾನು ಕೂಡ ನನ್ನ ವೃತ್ತಿಗೆ ಬಂದ ಮೇಲೆ ಮತ್ತೆ ನಾನು ಕೃಷಿಯಲ್ಲೇ ತೊಡಗಿಸ್ಕೊಳ್ಬೇಕಂತೇಳಿ ಒಂದು 2 ಎಕರೆ ಜಾಗವನ್ನು ಒಂದು 50 ಲಕ್ಷ ರೂಪಾಯಿ ನನ್ನ ಬೇರೆ ಬೇರೆ ಬಿಸ್ನೆಸ್ ಹಣವನ್ನು ಹಾಕಿ ಒಂದು ಪ್ರಯೋಗ ಮಾಡಿ ನೋಡುವ ಅಂತ ಇಲ್ಲಿ ಗಂಟಲು ಕಟ್ಟೆ ಹೇಳ್ತೀವಿ. ನಮ್ಮ ಅನುಭವ ಹೇಳಿ ಇವರು ಏನು ಸತ್ಯ ಹೇಳಿದ್ದಾರೆ 100ಕ್ಕೆ 100 ಸತ್ಯ. ಆಮೇಲೆ ಕೃಷಿಕರ ನನಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಬರಲಿಲ್ಲ. ಯಾಕೆಂತ ಹೇಳಿದರೆ ನಮಗೆ ಕಾಂಟ್ರಾಕ್ಟ್ ತಗೊಳ್ಳೋರು ಇವತ್ತು ಕೃಷಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡೋರಿದ್ದಾರೆ. ನಾವು ಒಂದು ಕಾಂಟ್ರಾಕ್ಟ್ ಜನರನ್ನು ತಯಾರು ಮಾಡಿ ಅದಕ್ಕೆ ಬೇಕಾದ ಟೈಮಲ್ಲಿ ನಾವು ಮಾಡಿದ್ವಿ. ಆದರೆ ಇವರೇನು ಹೇಳಿದರು, 9:30 ಗಂಟೆಗೆ ಬರೋದು, ನಮ್ಮ ಇವರು ಹೇಳಿದ ಹಾಗೆ ಬೈಲಂಗಡಿಯವರು ಹೇಳಿದ ಹಾಗೆ 9:30 ಗಂಟೆಗೆ ಬರೋದು, 1 ಗಂಟೆ ಫೋನ್ ಮಾಡೋದು, ಮಧ್ಯಾಹ್ನ ಊಟದ ಟೈಮ್ ನಾವು ಹೋಗುವಾಗ ನಾವು ಬಂದದ್ದು ಗೊತ್ತಿರೋದಿಲ್ಲ. ಅವರು ಆರಾಮದಲ್ಲಿ ಫ್ಯಾನ್ ಹಾಕಿ ಮನೆಯಲ್ಲಿ ಮಲಗಿರ್ತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಾವು ಹೋದ ಮೇಲೆ ಮತ್ತೆ ಎಲ್ಲೋ ಎದ್ದು ಸ್ವಲ್ಪ ಕೆಲಸ ಮಾಡ್ತಾರೆ. ಮತ್ತು ಆದರೂ ನಮಗೆ ಅನಿವಾರ್ಯ, ಅಂಥ ಕೆಲಸಗಳನ್ನು ಇಟ್ಟುಕೊಂಡು ಮಾಡೋದು ಅನಿವಾರ್ಯ. ಮತ್ತು ಒಂದು 5 ವರ್ಷಗಳಲ್ಲಿ ಸುಮಾರು ಒಂದು 20 ಲಕ್ಷ ರೂಪಾಯಿ ಅದೇ ತೋಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದೆ, ಭವಿಷ್ಯದಲ್ಲಿ ಒಳ್ಳೆಯದಾಗ್ಬೋದು ಅಂತ. ಈ ವರ್ಷ ನಾವು ಸಾವಯವ ಗೊಬ್ಬರವನ್ನೇ ಹಾಕಬೇಕಂತೇಳಿ ನಾನು ಹಟ್ಟಿ ಗೊಬ್ಬರವನ್ನೇ ಹಾಕಿ ಈ ವರ್ಷ ಅಂತೂ ಒಳ್ಳೆ ಬೆಲೆ ಬಂದಿತ್ತು, ಬೆಳೆ ಆಗಿತ್ತು. ಆದರೆ ಇವರು ಹೇಳಿದಾಗೆ ಲಾಸ್ಟಿಗೆ ಕೊನೆಯ 1-2 ಮಳೆ ಬರುವಾಗ ಎಲ್ಲವೂ ನಿರ್ನಾಮ ಆಗಿ ಹೋಯಿತು. ನಾವು ಆ ಇಡೀ ವರ್ಷ ಏನು ಇನ್ವೆಸ್ಟ್ಮೆಂಟ್ ಮಾಡಿದೆವು ಅದೆಲ್ಲವೂ ವ್ಯರ್ಥ ಆಗಿ ಹೋಯಿತು. ಇದು ಯಾಕೆಂದರೆ ಇದು ಕೃಷಿಕರ ಭವನ. ಇವತ್ತು ಈ ಸ್ಥಿತಿಯಲ್ಲಿ ಅದಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹವಾಮಾನ ವೈಪರೀತ್ಯ ಬರಲಿಕ್ಕೂ ಕೂಡ ನಾವು ಮರಗಳನ್ನು ನಾಶಪಡಿಸಿದ್ದೇ ಇವತ್ತು ವೈಪರೀತ್ಯ ಆಗಲಿಕ್ಕೂ ಕೂಡ ಕಾರಣ ಆಗಿದೆ. ಹಾಗಾಗಿ ನಾವು ಯಾವಾಗ ಪರಿಸರವನ್ನು ಉಳಿಸುವುದಿಲ್ಲ, ಪರಿಸರಕ್ಕೆ ಪೂರಕವಾದ ಕೆಲಸಗಳನ್ನು ನಾವು ಯಾವಾಗ ಮಾಡೋದಿಲ್ಲ, ಆವಾಗ ಈ ಕೃಷಿಯ ಮೇಲೆ ಅದರ ನೇರ ಪರಿಣಾಮ ಕೃಷಿಗೆ ಬೀಳ್ತದೆ ಅಂತ ಹೇಳುವುದನ್ನು, ಈ ಸತ್ಯವನ್ನು ನಾವೆಲ್ಲ ಅರಿತುಕೊಳ್ಬೇಕು. ಪರಿಸರವನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾತ್ರ ನಾವು ಮಾಡಬೇಕು. ಇನ್ನಷ್ಟು ಇವತ್ತು ನಾವು ಎಷ್ಟೋ ಸೇವಾ ಸಂಸ್ಥೆಗಳಲ್ಲಿ ಮತ್ತೊಂದರಲ್ಲಿ ಮರಗಳನ್ನು ಬೆಳೆಸುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಆದರೆ ಅದು ಮುಂದೆ ಏನು ನೆಟ್ಟದ್ದಾಗ್ತದೆ ಅಂತ ಹೇಳೋದಕ್ಕೆ ಯಾರೂ ಕೂಡ ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನೆಡುವ ಮರಗಳು ಒಂದು 19% ಕೂಡ ಇವತ್ತು ಮರಗಳು ಬೆಳೆಯುವುದಿಲ್ಲ. ನಾನು ರೋಟರಿ ಕ್ಲಬ್ನ ಟೆಂಪಲ್ ಟೌನ್ನ ಅಧ್ಯಕ್ಷನಾಗಿದ್ದಾಗ ನನ್ನ ಏರಿಯಾದಲ್ಲಿ ನಾವು ತುಂಬ ಈ ಆಯುರ್ವೇದ ಗಿಡಗಳನ್ನು ಮತ್ತು ಈ ಹಣ್ಣಿನ ಗಿಡಗಳನ್ನು ತುಂಬ ನೆಟ್ಟೆವು. ಒಂದು ಏರಿಯಾದಲ್ಲಿ ಒಂದು 2-3 ಕಿಲೋಮೀಟರ್ ನೆಟ್ಟ ಮೇಲೆ ನಾವು ಅದಕ್ಕೆ ಒಂದು ಪ್ರಯೋಗ ಮಾಡಿದ್ವಿ. ಏನಂದರೆ ಆ ಗಿಡಗಳು ಯಾರ ಮನೆ ಹತ್ತಿರ ಬರ್ತದೆ ಆ ಮನೆಯವರು ಅದಕ್ಕೆ ನೀರು ಹಾಕಬೇಕು ಬೇಸಿಗೆ ಕಾಲದಲ್ಲಿ ಅಂತೇಳಿ ಒಂದು ಪ್ರಯೋಗ ಮಾಡಿದೆವು. ಇವತ್ತು ಅದರಲ್ಲಿ ಎಲ್ಲ ಗಿಡಗಳು ಬೆಳೆಯದಿದ್ದರೂ ಕೂಡ ಭಾಳಷ್ಟು ಗಿಡಗಳು ಇವತ್ತು ಬೆಳೆದು ಕೆಲವು ಹಣ್ಣಾಗಲಿಕ್ಕೆ ಆಗಿದೆ, ಕೆಲವು ಮರಗಳು ನೆರಳು ಕೊಡ್ತಾ ಇದ್ದಾವೆ. ಈ ರೀತಿಯ ಮರಗಳನ್ನು ನೆಡುವುದು ಮಾತ್ರ ಅಲ್ಲ, ಅದನ್ನು ಪೋಷಿಸುವ ಕೆಲಸವನ್ನು ಕೂಡ ನಾವು ಮಾಡಿದರೆ ಒಳ್ಳೆಯದಾಗುವಂತ ಹೇಳ್ತಾ ಒಂದಿಷ್ಟು ಇಲ್ಲಿ ನನಗೂ ಬಂದು ಇಲ್ಲಿ ಒಂದು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ತುಂಬ ಸಾಂದರ್ಭಿಕವಾಗಿ ಮಾತನಾಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ. ಧನ್ಯವಾದಗಳು ಸರ್.
ಮುಂದೆ ಸಮಾಜಮುಖಿ ಚಿಂತನೆಯೊಂದಿಗೆ ನಾಡು ನುಡಿ ನೆಲ ಜಲ ಕೃಷಿ ಸಮಾಜ ಹೀಗೆ ಹಲವು ಆಯಾಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಶ ಕರ್ನಾಟಕ ಎಂದು ಮತ್ತೊಂದು ವಿಭಿನ್ನ ಕಾರ್ಯಕ್ರಮ ಆಯೋಜಿಸಿ ಮಾದರಿಯಾಗುತ್ತಿದೆ. ಈ ಬಗ್ಗೆ ಹರೀಶ್ ಕೆ ಅದೂರು ಅವರಿಂದ ಮಾಹಿತಿ. ಈಗಾಗಲೇ ನಾನು ಹೇಳಿರುವ ಹಾಗೆ ವಿವಿಧ ಯೋಜನೆಗಳು ಇವತ್ತು ಸಮಾಜದಲ್ಲಿ ಬರ್ತಾ ಇದೆ. ಅನೇಕ ಅಭಿವೃದ್ಧಿ ಯೋಜನೆಗಳು ಅಂತ ನಾವು ಕರೀತಾ ಇದ್ದೇವೆ. ಆದರೆ ಅಭಿವೃದ್ಧಿ ಯೋಜನೆಗಳಿಗಾಗಿ ನಮ್ಮನ್ನು ನಾವು ಮುಡಿಪಾಗಿಟ್ಕೊಂಡು ಕೃಷಿ ಬದುಕಿನ ಆ ಒಂದು ಏನು ನಮ್ಮ ಇಮೋಷನ್ ಇದೆ, ಆ ಇಮೋಷನ್ನ ನಡುವೆ ಕೂಡ ನಾವು ಸಮಾಜದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಎಂಬ ಚಿಂತನೆಯೊಂದಿಗೆ ನಮ್ಮ ನೆಲ, ನಮ್ಮ ಭೂಮಿಯನ್ನು ದಾನ ಮಾಡಿದಂತಹ ಕೃಷಿಕರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಗುರುತಿಸಿ ಗೌರವಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಪತ್ರಿಕೆಯ ಆಶಯ, ನಮ್ಮ ಸಂಪಾದಕರ ಆಶಯ, ಎಲ್ಲರ ಆಶಯ ಆಗಿತ್ತು. ಹಾಗಾಗಿ ವಿದ್ಯುತ್ ಯೋಜನೆಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ರೈತ ಪರವಾಗಿ ಧ್ವನಿಯನ್ನು ಎತ್ತಿದವರು ಭಾರತೀಯ ಕಿಸಾನ್ ಸಂಘದ ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಶೆಟ್ಟರು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಸಣ್ಣ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಬೇರೆ ಬೇರೆ ಭಾಗಗಳಿಂದ ಜನರಿದ್ದಾರೆ. ಶ್ರೀಯುತ ರಾಮಚಂದ್ರ ಸಾಲ್ಯಾನ್ ಅವರು ಬಂದಿದ್ದಾರಾ? ರಾಮಚಂದ್ರ ಸಾಲ್ಯಾನ್ ಯೋಜನೆಗೆ ಹೆಸರು ಬನ್ನಿ ದಯವಿಟ್ಟು. ಬನ್ನಿ ಸರ್. ಸುದರ್ಶನ್ ಸರ್ ಅವರು, ಸುದರ್ಶನ್ ಅವರು ಬನ್ನಿ ಸರ್. ಧನ್ಯವಾದಗಳು ಸರ್. ಸುದರ್ಶನ್ ಅವರು ವೇದಿಕೆ ಬರಬೇಕು ಅಂತ. ಸಂತೋಷ್ ಸರ್ ಬನ್ನಿ. ಸಂತೋಷ್ ಅವರು. ಚಂದ್ರಶೇಖರ್ ಅವರಿದ್ದಾರಾ? ಸುಭಾಷ್ ಮಿಜಾರ್, ವಿನೋದ ಅವರು, ಲ್ಯಾನ್ಸಿ ಬನ್ನಿ ಸರ್. ಧನ್ಯವಾದಗಳು ಸರ್. ಲ್ಯಾನ್ಸಿ ಅವರು. ಗುಲಾಬಿ ಗಣೇಶ್, ಸುಗುಣ ನಾಯಕ್, ಹರೀಶ್, ಆನಂದ್ ಅವರು, ಈ ಯೋಜನೆಗಾಗಿ ಭೂಮಿಯನ್ನು ದಾನ ಮಾಡಿದವರು ಬೇರೆ ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆ ಬರಲಿಕ್ಕೆ ಅವಕಾಶ ಇದೆ. ಸರ್ ನೀವಿದ್ದೀರಲ್ಲ ಲಾಸ್ಟ್, ಬನ್ನಿ ಸರ್ ಪ್ಲೀಸ್. ಬನ್ನಿ ಬನ್ನಿ. ಶ್ರೀಧರ್ ಅವರು ಇದ್ದಾರೆ, ಶ್ರೀಧರ್ ಪೂಜಾರಿ ಅವರು. ಎಸ್. ಪ್ರಜಾಪ್ರಭುತ್ವದ ಒಂದು ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವದ ಶುಭಾವಸರದಲ್ಲಿ ಕೂತ್ಕೊಳ್ಳಿ ಸರ್. ತನ್ನ ನೆಲವನ್ನು ಅಭಿವೃದ್ಧಿಯ ದಿಸೆಯಲ್ಲಿ ದಾನ ಮಾಡಿ ಮಾದರಿಯಾಗಿರುವಂಥವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ಹೇಳುವ ನೆಲೆಯಲ್ಲಿ ನಾವು ಈ ಯೋಜನೆಯನ್ನು ಮಾಡಿದ್ದೇವೆ. ನಾನೀಗ ಇವರೆಲ್ಲರ ಪರವಾಗಿ ಶ್ರೀಯುತ ಚಂದ್ರಶೇಖರ್ ಸರನ್ನು
ಆಹ್ವಾನ ಮಾಡ್ತಾ ಇದ್ದೇನೆ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಿರುವಂಥ ಅವರಿಂದ 2 ಮಾತುಗಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಬಹಳ ಒಂದು ಅದ್ಭುತ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಯಶ ಕರ್ನಾಟಕದ ಸಂಪಾದಕರೇ, ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ಭಾಗವಹಿಸಿದಂಥ ಎಲ್ಲ ರೈತ ಬಂಧುಗಳೇ, ಮೊದಲಾಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕೆನ್ನುವಂಥ ಒಂದು ಕಲ್ಪನೆ ಬಂದಂಥ ಯಶ ಕರ್ನಾಟಕದ ಸಂಪಾದಕರು ಮತ್ತು ನಮ್ಮ ಹರೀಶ್ ಅವರಿಗೆ ಅಭಿನಂದನೆಗಳನ್ನು ಇಡೀ ಕೃಷಿಕರ ಪರವಾಗಿ, ಮಣ್ಣಿನ ಮಕ್ಕಳ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್. ಒಂದು ಮಾಧ್ಯಮ ಕೃಷಿಕರೊಂದಿಗೆ ಒಡನಾಟ ಇರುವಂಥದ್ದು ಸಹಜ, ಆದರೆ ಕೃಷಿಕರ ಸಮಸ್ಯೆಗಳನ್ನು ಮತ್ತು ಕೃಷಿಕರನ್ನು ಗುರುತಿಸಿ ಅವರನ್ನು ಸಮಾಜಮುಖಿಗೆ ತೋರಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇಡೀ ಕೃಷಿಕರ, ಇಡೀ ಭಾರತ ದೇಶದ ಕೃಷಿಕರ ಆಶೀರ್ವಾದ ನಿಮ್ಮ ಯಶ ಕರ್ನಾಟಕಕ್ಕಿರ್ಬೋದು, ವರ್ಷ ಕ್ರಿಯೇಷನ್ಸ್ಗೆ ಇರ್ತದೆ ಖಂಡಿತವಾಗಿಯೂ. ನಮ್ಮೆಲ್ಲರ ಆರೈಕೆ ಯಶ ಕರ್ನಾಟಕ, ಯಶ ಭಾರತವಾಗಿ ಇನ್ನೂ ಪ್ರಜ್ವಲಿಸಲಿ ಅನ್ನುವಂಥ ಹಂಬಲ. ಮುಖ್ಯವಾಗಿ ಆಗ ಮಾತಾಡಿದವರು ಹೇಳಿದರು ತುಂಬ ಜನ ಕೃಷಿಕರು ಇಲ್ಲ ಅಂತ. ನನ್ನ ಲೆಕ್ಕದಲ್ಲಿ ನಾನೊಬ್ಬ ಭಾರತೀಯ ಕಿಸಾನ್ ಸಂಘದ ಒಬ್ಬ ಜಿಲ್ಲಾ ಕಾರ್ಯದರ್ಶಿಯಾಗಿ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸುವವನಾಗಿ ನಮ್ಮ ಲೆಕ್ಕದಲ್ಲಿ, ಭಾರತೀಯ ಕಿಸಾನ್ ಸಂಘದವರ ಲೆಕ್ಕದಲ್ಲಿ ಕೃಷಿ ಮಾಡುವ ಮಾತ್ರ ಕೃಷಿಕ ಅಲ್ಲ. ನಾವು ಯಾರೆಲ್ಲ ಹೊಟ್ಟೆಗೆ ಅನ್ನ ತಿಂತೇವ, ರಾಗಿ ತಿಂತೇವ, ಏನಾದರೂ ತಿಂತೇವ, ಅವರೆಲ್ಲರೂ ಕೃಷಿಕರು. ಅದರ ಜೊತೆಗೆ ಕೃಷಿಕರೊಂದಿಗೆ ಅವಲಂಬಿಸಿದಂಥ ಇತರರು, ಮಿಲ್ಲಿನವರು ಇರ್ಬೋದು, ಅಂಗಡಿಯವರು ಇರ್ಬೋದು, ಕಂಪನಿಯವರು ಇರ್ಬೋದು, ಟ್ರ್ಯಾಕ್ಟರ್ ಟಿಲ್ಲರ್ ಮಾಡುವಂಥ ಫ್ಯಾಕ್ಟ್ರಿಗಳವರು ಕೂಡ ಕೃಷಿಕರೇ. ಯಾಕಂತೇಳಿದ್ರೆ ಕೃಷಿಯನ್ನು ಬಿಟ್ಟು, ಕೃಷಿಕರನ್ನು ಬಿಟ್ಟು ಯಾವ ಉದ್ಯೋಗವೂ ಕೂಡ, ಯಾವ ಕಂಪನಿಗಳು ಕೂಡ ಇಲ್ಲ. ಇವತ್ತಿನ ಭಾರತ ದೇಶದ ಒಟ್ಟು ನಾವೇನು GDP ಇನ್ನೊಂದು ಎಲ್ಲವನ್ನು ಹೇಳ್ತೇವಲ್ಲ, ಅದರಲ್ಲಿ ಒಂದಷ್ಟು ಪಾತ್ರ, ಬಹಳ ದೊಡ್ಡ ಕೊಡುಗೆ ಖಂಡಿತವಾಗಿಯೂ ಈ ಮಣ್ಣಿನ ಮಕ್ಕಳ ಕೃಷಿಕರದ್ದು ಮತ್ತು ಕೃಷಿಯನ್ನು ಅವಲಂಬಿಸಿದವರದ್ದು ಇದೆ. ಅದಕ್ಕಾಗಿ ನಾವು ದೇಶದ ಬೆನ್ನೆಲುಬು ರೈತರು ಎನ್ನುವಂಥ ಒಂದು ಇದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ ಎನ್ನುವಂಥ ಮಾತು ಯಾರೋ ಹೇಳಿದ್ದಾರೆ, ಅದೆಲ್ಲವೂ ಸತ್ಯ. ಇವತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಗಿ ಉಳಿದಿದೆಯಾ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ತುಂಬ ಹಿರಿಯರು, ನಮ್ಮ ಹೊಳ್ಳರು ಸವಾಲುಗಳನ್ನು ಮುಂದೆ ಇಟ್ಟರು. ನಾನು ತುಂಬ ಮಾತಾಡುವುದಿಲ್ಲ. ಸವಾಲುಗಳ ನಡುವೆಯೂ ಕೂಡ ನಾವೊಂದು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋ ರೀತಿಯಲ್ಲಿ ಮತ್ತು ಶುದ್ಧ ಆಹಾರವನ್ನು ಸೇವಿಸಬೇಕು, ನಾವು ಸೇವಿಸಬೇಕು, ಇಡೀ ಸಮಾಜ ಸೇವಿಸಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಸಾವಯವದ ಕಡೆ ಹೋಗ್ತಾ ಇದ್ದಾರಲ್ಲ, ಅವರಿಗೆ ನನ್ನದೊಂದು ದೊಡ್ಡ ನಮನ ಇದೆ. ರಾಸಾಯನಿಕ, ನಾವು ಕೃಷಿಯನ್ನು ಕೂಡ ಯಾವಾಗ ವಾಣಿಜ್ಯ ಬೆಳೆಯಾಗಿ ನೋಡಲಿಕ್ಕೆ ಆರಂಭಿಸಿದ್ದೇವೆ, ಆಗ ನಮಗೆ ದುರಾಸೆಗಳು, ನಾವು ಇವತ್ತು 1 ಕ್ವಿಂಟಾಲ್ ಆಗುವಂಥದ್ದು 2 ಕ್ವಿಂಟಾಲ್ ಆಗಬೇಕು, 100 ಇದ್ದದ್ದು 200 ಆಗಬೇಕು, 1000 ಆಗಬೇಕು ಅಂತ ಆಶೆಯಲ್ಲಿ ಎಲ್ಲವನ್ನು ತಂದು ಹಾಕುವಂಥದ್ದು ನಾವು ಮಾಡಿದಂಥ. ಅದಕ್ಕೆ ಬೇಕಾಗಿ ನಮ್ಮ ಸರ್ಕಾರಗಳು ಎಲ್ಲವನ್ನು ಇವರು ಹೇಳಿದ ರೀತಿಯಲ್ಲಿ ರಾಸಾಯನಿಕಗಳು ಎಲ್ಲವುಗಳು ಕೂಡ ಹಸಿರು ಕ್ರಾಂತಿಯ ನಂತರ ನಮಗೆಲ್ಲ ಅದೊಂದು ನಮ್ಮ ದೇಶದ ಕೊಡುಗೆ. ಅದು ಆ ಕಾಲಕ್ಕೆ ಚೆಂದ ಇತ್ತು, ಆದರೆ ಈ ಕಾಲಕ್ಕಾಗುವಾಗ ಅದು ಯಾಕೆ ಬೇಕಿತ್ತು ಎನ್ನುವಂಥದ್ದಲ್ಲಿ ಇದ್ದೇವೆ. ದಯವಿಟ್ಟು ನಮ್ಮ ಎಲ್ಲರ ಇಂಥ ಸಂದರ್ಭದಲ್ಲಿ, ಇಂಥ ವೇದಿಕೆ, ಒಂದು ಮಾಧ್ಯಮ ಲೋಕ, ಒಂದು ಇಡೀ ಪ್ರಪಂಚವನ್ನು, ಇಡೀ ಸಮಾಜವನ್ನು ತಿದ್ದಬೇಕಾದದ್ದ ಒಂದು ಜವಾಬ್ದಾರಿಯುತವಂಥ ಒಂದು ಮಾಧ್ಯಮ ಕ್ಷೇತ್ರ, ಜನರನ್ನು ಆ ರೀತಿ ಒಂದು ಪರಿವರ್ತನೆ ಮಾಡುವುದಕ್ಕೆ ನೀವು ಎಲ್ಲರೂ ಗಮನ ಹರಿಸಬೇಕು. ನಿಮ್ಮ ಖಂಡಿತವಾಗಿ ಯಶ ಕರ್ನಾಟಕದ ನಡೆ ನಮಗೆಲ್ಲರಿಗೂ ಹೆಮ್ಮೆ. ನಾನೊಬ್ಬ ಈ ಉಡುಪಿ ಕಾಸರಗೋಡು ವಿದ್ಯುತ್ ಯೋಜನೆಯ ಹೋರಾಟ, ಮಾರ್ಗದ ವಿರೋಧಿ ಹೋರಾಟದಲ್ಲಿ 4 ವರ್ಷಗಳಿಂದ ತೊಡಗಿಸ್ಕೊಂಡನೂ ಆಗಿ ನಮಗೆ ಪೂರ್ಣ ರೀತಿಯಲ್ಲಿ ಒಂದು ಮಾಧ್ಯಮ ನಮ್ಮೊಂದಿಗೆ ನಿಂತಿದೆ ಅಂತೇಳಿದರೆ ಯಶ ಕರ್ನಾಟಕ. ಯಶ ಕರ್ನಾಟಕ ತುಂಬ ಸಂಚಿಕೆಗಳಲ್ಲಿ ನಮ್ಮ ಇಡೀ ಎಲ್ಲ ಕಡೆಗಳಲ್ಲಿ ಹೋಗಿ ಕೇಸ್ ಸ್ಟಡಿಗಳನ್ನು ಮಾಡಿ ಅವರ ಮಿತಿಯೊಳಗೆ, ಯಶ ಕರ್ನಾಟಕದ ಒಂದು ಮಿತಿ ಇದೆ. ಅದು ಒಂದು ರಾಷ್ಟ್ರೀಯ ಪತ್ರಿಕೆ ಅಲ್ಲ, ಒಂದು ಪ್ರಾದೇಶಿಕ ಪತ್ರಿಕೆ. ಎಷ್ಟು ಸಾಧ್ಯ ಆಗ್ತದ ಅಷ್ಟು ಯಾರ ಕಣ್ಣು ತೆರೆಸಬೇಕಾ, ಈ ಯೋಜನೆ ಯಾಕೆ ಬೇಡ, ಅದರಲ್ಲಿರುವಂಥ ಏನು ಸಮಸ್ಯೆಗಳಿದೆ ಎನ್ನುವಂಥದ್ದನ್ನು ಯಾರಿಗೆ ಅರ್ಥ ಆಗಬೇಕಾ ಆ ಅರ್ಥ ಆಗುವ ಭಾಷೆಯಲ್ಲಿ, ಮುಖ್ಯವಾಗಿ ಹರೀಶಣ್ಣ ಅವರು ಬಹಳ ಚಂದವಾಗಿ ತುಂಬ ಸಂಚಿಕೆಗಳಲ್ಲಿ ಅದನ್ನು ಮುಟ್ಟಿಸುವುದಕ್ಕೆ ಪ್ರಚಾರ ಮಾಡುವ ಪ್ರಯತ್ನ ಮಾಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತು, ನಮ್ಮ ಇಡೀ ವ್ಯವಸ್ಥೆ ದಪ್ಪ ಚರ್ಮದ್ದು. ಅಭಿವೃದ್ಧಿಗೆ ನಾವು ಖಂಡಿತವಾಗಿ ಯಾರು ವಿರೋಧಿಗಳಲ್ಲ. ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದು ಇದೆ. ಈಗ ಆಲ್ರೆಡಿ ನಮ್ಗೆ ಗೊತ್ತಿರುವ ಹಾಗೆ ಕೃಷಿ ಕ್ಷೇತ್ರ ಎನ್ನುವಂಥದ್ದು ಏನಿದೆಯಾ, ಅದು ಕೂಡ ನಮ್ಮ ಕರಾವಳಿ ಭಾಗದ್ದು, ಉಡುಪಿ ದಕ್ಷಿಣ ಕನ್ನಡದಲ್ಲಿ 75% ಭಾಗ ಕೃಷಿ ನಾಶ ಆಗಿ ಕೈಗಾರೀಕರಣ ಬಂದಿದೆ.
ಉಳಿದ 25% ಕೃಷಿ ಏನಿದೆಯಾ ಅದು ವೆಲ್ ಡೆವಲಪ್ಡ್ ಒಂದು ಕೃಷಿ ಕ್ಷೇತ್ರ. ಹೀಗೆ ನಮ್ಮ ಲೈನು ಹಾದು ಹೋಗುವಂಥ ನಮ್ಮ ನಂದಿಕೂರಿನಿಂದ ಇಲ್ಲಿ ನಮ್ಮ ಕಲ್ಲಮುಂಡ್ಕೂರು ಇರ್ಬೋದು, ನಿಡ್ಡೇಡಿ ಇರ್ಬೋದು, ಈ ಕಡೆಗೆ ಬಂಟ್ವಾಳ ಆಗಿ ನಾವು ಕಾಸರಗೋಡು ಹೋಗುವಂಥ ಏನು ಬೆಲ್ಟ್ ಇದೆ, ರಸ್ತೆ ಏನಿದೆ, ಮಾರ್ಗ, ಒಂದು ಕೃಷಿ ಕ್ಷೇತ್ರದಲ್ಲಿ ಅತ್ಯದ್ಭುತ ಬೆಳವಣಿಗೆ ಆದಂಥ ಸುಸ್ಥಿರ ಕೃಷಿಯಲ್ಲಿ ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದನ್ನು ಯಾರೆಲ್ಲ ಕೃಷಿಕರು ಅವಲಂಬಿಸ್ತಾರೆ, ಅದು ಅಡಿಕೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ತೆಂಗಿರ್ಬೋದು, ಭತ್ತ ಇರ್ಬೋದು, ಎಲ್ಲ ಬೆಳೆಗಳನ್ನು ಒಳಗೊಂಡಂತೂ ಅವರಿಗೆ ಇನ್ನು ಅದಕ್ಕೆ ಏನು ಮತ್ತೆ ಏನು ಮಾಡಬೇಕು, ಅಭಿವೃದ್ಧಿ, ಖಂಡಿತ ಅಭಿವೃದ್ಧಿ ಒಂದು ಅದನ್ನು ಇನ್ನೂ ಚೆಂದಾಗಿ ಅಭಿವೃದ್ಧಿ ಮಾಡುವುದಕ್ಕೆ ಏನು ಸಪೋರ್ಟ್ ಮಾಡಬೇಕು ಸರ್ಕಾರ, ಅದನ್ನು ಮಾಡಬೇಕಿತ್ತು. ಅದು ಬಿಟ್ಟು ಕೃಷಿಕರನ್ನು ಸುಸ್ಥಿರ ಇದ್ದರನ್ನು ಅಸ್ಥಿರ ಕೃಷಿಕರನ್ನಾಗಿ ಮಾಡಿ ಒಂದು ಯೋಜನೆಯನ್ನು ತರುವಂಥದ್ದು, ಒಂದು ವೆಲ್ ಡೆವಲಪ್ಡ್ ಕೃಷಿ ಕ್ಷೇತ್ರವನ್ನೇ ನಾಶ ಮಾಡಿ ಇನ್ನೊಂದು ಅಭಿವೃದ್ಧಿ ಅಂದರೆ ಏನೆನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಲಾಗದ ಈ ವ್ಯವಸ್ಥೆಯ ವಿರುದ್ಧ ನಮ್ಮ ಹೋರಾಟ ಖಂಡಿತ ನಡೀತಾ ಇದೆ, ಇವತ್ತೂ ನಡೀತಾ ಇದೆ. ಅದಕ್ಕೆ ಮಾಧ್ಯಮ, ಇಡೀ ಎಲ್ಲ ಮಾಧ್ಯಮದ ಸಹಕಾರ ಇದೆ. ಅಂತೂ ಯಶ ಕರ್ನಾಟಕದವರ ಸಹಕಾರವನ್ನು ನಾವು ಮರೆಯಲಿಕ್ಕೆ ಇಲ್ಲ. ಎಲ್ಲರೂ, ನಾವು ಇಲ್ಲಿ ಒಂದು ಸ್ವಲ್ಪ ಜನ ಇರ್ಬೋದು, ನಮಗೆಲ್ರಿಗೂ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದರೆ, ನಾವು ಬದುಕುವಂಥದ್ದು ಇವತ್ತು ಬದುಕುವುದಿದ್ದರೆ ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ಬಳುವಳಿಯಲ್ಲಿ, ನಮಗೆ ಹಿರಿಯರ ಅದಕ್ಕೇನು ಹೇಳ್ತೇವೆ ನಾವು, ಒಂದು ಋಣ ಇದೆ, ಅಷ್ಟಕ್ಕೆ ಮುಗಿಯುವುದಿಲ್ಲ, ಕರ್ತವ್ಯವಿದೆ. ನಾವು ಮುಂದಿನ ಪೀಳಿಗೆಗೆ ನಾವು ಅದನ್ನೇ ಅಷ್ಟೇ ಇಲ್ಲ ಅಂತೇಳಿ ಅದಕ್ಕಿಂತ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿಗೆ ಅದನ್ನು ದಾಟಿಸುವಂಥ ಕರ್ತವ್ಯ ಬಹಳಷ್ಟು ಇದೆ. ನಾವಿವತ್ತು ಲಾಭದ ಹಣದ ಆಸೆಗಾಗಿ ನಾವು ಮಾರ್ಕೊಳ್ಳುವಂಥದ್ದೆಲ್ಲವೂ ಇದೆ, ನಾವು ಮಾರ್ಕೊಳ್ಬೋದು. ನಾಳೆ ಹಣದಿಂದಲೇ ಬದುಕಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ನಮಗೆ ಕೊರೋನಾ ಕಾಲದಲ್ಲಿ ಅರ್ಥ ಆಗಿದೆ. ಕೊರೋನಾ ಕಾಲದಲ್ಲಿ ನಿಜವಾಗಿ ಬದುಕಿದವರು, ನೆಮ್ಮದಿಯಿಂದ ಬದುಕಿದವರು, ಕೃಷಿ ಕ್ಷೇತ್ರವನ್ನು ನಂಬಿದವರು ಮಾತ್ರ. ನಮಗೆ ಕೃಷಿಕರಿಗೆ 24 ಗಂಟೆ ಕೂಡ ನಾವು ದುಡಿದಿದ್ದೇವೆ, ಮನೆಯಿಂದ ಕೃಷಿ ಕ್ಷೇತ್ರದಲ್ಲಿ ದುಡಿದಿದ್ದೇವೆ. ಬೇರೆ ಎಲ್ಲ ಕ್ಷೇತ್ರ ಸ್ತಬ್ಧ ಆಗಿತ್ತು. ಎಲ್ಲರನ್ನೂ ಇಡೀ ದೇಶವನ್ನು ಒಂದು ನಾವು ರಕ್ಷಕರು, ದೇಶದ ರಕ್ಷಕರು, ಸೈನಿಕರು, ಅದೇ ರೀತಿಯಲ್ಲಿ ಕೃಷಿಕರು ಇಡೀ ದೇಶಕ್ಕೆ ಅನ್ನ ನೀಡುವವರು. ಅದರ ಜೊತೆಗೆ ಇಡೀ ಕ್ಷೇತ್ರದಲ್ಲಿರುವಂಥ ಆಗುಹೋಗುಗಳನ್ನು ವಿಮರ್ಶೆ ಮಾಡಿ ಸರಿತಪ್ಪುಗಳನ್ನು ಯಾರಿಗೆ ಹೇಗೆ ಮುಟ್ಟಿಸಬೇಕಾ, ಕೆಲವನ್ನ ಖಾರವಾಗಿ, ಕೆಲವರನ್ನು ಸ್ವಲ್ಪ ರೀತಿಯಲ್ಲಿ ಮಾಡುವಂಥ ಮಾಧ್ಯಮದವರು ಜೊತೆ ಆದ ಹಾಗೆ ಒಂದು ಒಳ್ಳೆಯ ರೀತಿಯ ಸಮಾಜ ಮುಂದೆ ಇರ್ತದೆ ಅನ್ನುವಂಥ ಒಂದು ಒಳ್ಳೆಯ ವಿಶ್ವಾಸ ಇಟ್ಟುಕೊಂಡು ಹರೀಶಣ್ಣ ಮೊನ್ನೆ ಈ ಕಾರ್ಯಕ್ರಮ ಆಯೋಜನೆ ಮಾಡುವಾಗಲೇ ನನಗೊಂದು ಫೋನ್ ಮಾಡಿದರು, ಚಂದ್ರಶಣ್ಣ ಈಗೊಂದು ಆಲೋಚನೆ ಇದೆ, ನೀವು ಬರಬೇಕಂತೇಳಿ. ನಿಜವಾಗಿ ಆ ಆಲೋಚನೆಗೆ ನಾನು ಅವತ್ತವರಿಗೆ ಸೆಲ್ಯೂಟ್ ಹೊಡೆದಿದ್ದೀನಿ. ಒಂದು ಮಾಧ್ಯಮ ಎಲ್ಲರೂ ಬದಿಗೆ ಸರಿಸಿದಂಥ ಒಂದು ಕೃಷಿ ಕ್ಷೇತ್ರ ಮತ್ತು ಆ ಕೃಷಿಯಲ್ಲಿ ತೊಡಗಿಸ್ಕೊಂಡವರನ್ನು ಗುರುತಿಸುವಂಥದ್ದು, ಮತ್ತು ಒಂದು ಅದು 10 ಜನ ಇರ್ಬೋದು, 25 ಜನ ಇರ್ಬೋದು, ಅವರೊಟ್ಟಿಗೆ ಒಂದು ಸಮಾಲೋಚನೆ ಮಾಡುವಂಥದ್ದು ಇದೆಯಲ್ಲ, ಮತ್ತು ಕೃಷಿಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಮಾನ ಮನಸ್ಕರು ಒಂದು ಕಡೆ ಸೇರುವಂಥದ್ದೇ ಬಹಳ ದೊಡ್ಡ ಒಂದು ಕೆಲಸ. ಅದಕ್ಕಾಗಿ ಇವತ್ತು ನಾನು ಬರುವಾಗ ಸ್ವಲ್ಪ ತಡ ಆಯಿತು. ಯಾಕಂತ ಹೇಳಿದರೆ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ, ನಮ್ಮ ಶಾಲೆ, ನಾನು ಒಬ್ಬ ಪಂಚಾಯತ್ ಸದಸ್ಯನಾಗಿ ನಮ್ಮಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ನಮ್ಮ ಒಂದು ಅಂಗನವಾಡಿದ್ದು ಉದ್ಘಾಟನೆ ಈಗ ಪೂಜೆ ನಡೀತದೆ. ಅದನ್ನು ನಾನು ಯಶ ಕರ್ನಾಟಕದ ಕಾರ್ಯಕ್ರಮಕ್ಕೆ ಖಂಡಿತ ಹೋಗ್ತೇನೆ, ನಾನು ಬಂದು ಸೇರ್ತೇನೆ ಅಂತೇಳಿ ಬಂದಿದ್ದೇನೆ. ಬಂದವನ ನನ್ನನ್ನು ಗುರುತಿಸಿದ್ದೀರಿ, ಅದರ ಜೊತೆಗೆ ನನ್ನ ಕೆಲವು ನೋವುಗಳನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಭಿನಂದನೆ ಯಶ ಕರ್ನಾಟಕದ ಎಲ್ಲ ತಂಡದವರಿಗೆ ಮತ್ತು ವಿಶೇಷವಾಗಿ ಹರೀಶಣ್ಣ ಅವರಿಗೆ ಧನ್ಯವಾದ. ಧನ್ಯವಾದಗಳು ಸರ್. ಒಂದು ವಿಚಾರ ಉಲ್ಲೇಖ ಮಾಡಲೇಬೇಕು, ಯಾಕಂದರೆ ಇವತ್ತು ಸಮಸ್ಯೆಗಳಾಗಿದೆ ಸಮಾಜದಲ್ಲಿ, ಅನೇಕ ತೊಂದರೆಗಳನ್ನು ಕೃಷಿ ಕ್ಷೇತ್ರ ಅನುಭವಿಸ್ತಾ ಇದೆ, ಯೋಜನೆಗಳು ಬಂದಾಗಿದೆ, ಮುಂದೆ ಏನು ಅಂತ ಹೇಳುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಇದೆ. ನಾನು ಈ ಯೋಜನೆಯ ಬಗ್ಗೆ ಈಗಾಗಲೇ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಚಂದ್ರಣ್ಣ ಹೇಳಿದ ಹಾಗೆ ಯಶ ಕರ್ನಾಟಕಕ್ಕೆ ರಿಪೋರ್ಟ್ ಮಾಡಲಿಕ್ಕೆ ಬೇಕಾಗಿ ನಾನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದೆ. ಇಂತಹ ಯೋಜನೆಗಳು ಬಂದರೆ ಮುಂದೆ ಕೃಷಿಕರು ಏನು ಮಾಡಬಹುದು, ಈಗ ಭೂಮಿ ಕೊಟ್ಟಾಯಿತು, ಯೋಜನೆಗಳು ಬಂದಾಯಿತು, ಕೃಷಿಕರ ಬದುಕು ಎತ್ತ ಸಾಗಬೇಕು ಅಂತ ಹೇಳುವ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿದೆ. ನಾನು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟಿಗೆ ಹೋದೆ. ಜೋಗದಿಂದ ವಿದ್ಯುತ್ ಬರ್ತಾ ಇದೆ, ಅಲ್ಲಿ ಆಗುವಂಥ ಕೃಷಿಕರು ಅಲ್ಲಿ ಕೂಡ ಜಾಗವನ್ನು ಕೊಟ್ಟರು. ಅವರು ಏನು ಮಾಡಿದರು, ಮುಂದೆ ಹೇಗೆ ಅವರು ಬದುಕನ್ನು ಸಾಗಿಸ್ತಾರೆ ಅಂತ ಹೇಳೋದನ್ನು ನೋಡಿದೆ. ಒಂದು ಅದರಲ್ಲಿ ಸಿಕ್ಕಿದ್ದು ಅಂತ ನಾವು ನೆಗೆಟಿವನ್ನು ಹೇಳಬೇಕು, ಪಾಸಿಟಿವನ್ನು ಹೇಳಬೇಕು. ನಾವು ಮಾಧ್ಯಮದಲ್ಲಿರುವರು ಏನು ಯೋಜನೆ ಹಾದು ಹೋಗಿದೆಲ್ಲ ಅದರ ಕೆಳಗಡೆ ಸಣ್ಣ ಮಟ್ಟಿನ ಕೃಷಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ, ಸಣ್ಣ ರೀತಿಯ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡೋಣ. ಅದರ ಬಗ್ಗೆ ಇನ್ನೊಂದು ಸಮಾಲೋಚನೆಯನ್ನು ಯಶ ಕರ್ನಾಟಕ ನಮ್ಮೆಲ್ಲರೂ ಒಟ್ಟು ಸೇರಿ ನಾವು ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ
ಯಾರೆಲ್ಲ ಕೃಷಿಕರು ನೋವಿನಲ್ಲಿದ್ದಾರೆ ಅವರಿಗೆ ಪರ್ಯಾಯವಾಗಿ ಕೃಷಿಯನ್ನು ಹೇಗೆ ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾದಂಥ ಮಾರ್ಗೋಪಾಯಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳೋದ್ರ ಬಗ್ಗೆ ಕೂಡ ಒಂದು ಚಿಂತನ ಮಂಥನವನ್ನು ನಮ್ಮ ಪತ್ರಿಕೆ ನೇತೃತ್ವದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ನಿರಂತರವಾಗಿ ನಿಮ್ಮ ಜೊತೆ ಬೆಂಬಲವನ್ನು ಕೊಟ್ಟು ನಿಮಗೆ ಏನೆಲ್ಲ ನೋವುಗಳಾಗಿವೆ ಅದಕ್ಕೆ ಸ್ಪಂದನೆ ಕೊಟ್ಟು ನಿಮ್ಮ ನೋವು ನಲಿವುಗಳ ಜೊತೆ ಯಶ ಕರ್ನಾಟಕ ಪತ್ರಿಕೆ ಯಾವತ್ತೂ ಕೂಡ ನಿಲ್ತದೆ ಅಂತ ಹೇಳುವಂಥ ಭರವಸೆಯ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸನ್ಮಾನ ಸ್ವೀಕರಿಸಿದಂಥ ಸರ್, ದಯವಿಟ್ಟು ನಿಮ್ಮ ಅನುಭವಗಳು. ಈಗ ನೀವು ಭೂಮಿ ಕೊಟ್ಟಾಗಿದೆ, ಯೋಜನೆಗೆ ನೀವು ದೊಡ್ಡ ಮಟ್ಟದ ಸಹಕಾರವನ್ನು ದೇಶಕ್ಕೆ ಬೇಕಾಗಿ ಕೊಟ್ಟಿದ್ದೀರಿ. ನಿಮ್ಮ 2 ಮಾತು ಬನ್ನಿ ಸರ್. ನಮ್ಮ ಕಾರ್ಯನಿರತ ಪತ್ರಕರ್ತರ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದ ಸೀತಾರಾಮಾಚಾರ್ಯ ಅವರು ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ನಮ್ಮ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ ಬನ್ನಿ. ಥ್ಯಾಂಕ್ಸ್. ತುಂಬ ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಮಿತ್ರರಿಗೂ ಈ ಸಂದರ್ಭವನ್ನು ಉಂಟು ಮಾಡಿದಂಥ ಯಶ ಕರ್ನಾಟಕದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಕೊಡುವಂಥ ಅಭಿನಂದನೆಗಳು. ಈ 400 kV ಈಗ ಎಲ್ಲರೂ ನಮ್ಮ ಹಿರಿಯರೆಲ್ಲ ಭಾಳ ಒಳ್ಳೆಯರು. ನಾನು ಆಗ ಕೇಳಿದೆ, ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದರು ಇವರು ಹೊಳ್ಳರು. ಭಾಳ ಒಳ್ಳೆಯ ಅಭಿಪ್ರಾಯ. ನಮಗೆ ಅದು ಭಾಳ ಕೃಷಿ ಅಂದರೆ ಏನು, ಎಂಥದ್ದು, ಹೇಗೆ ಉಂಟು ಎಂಬುದನ್ನೆಲ್ಲ ಹೇಳಿದರು. ಸರಿ, ಎಲ್ಲವೂ ಸರಿ. ಯಾವ ಕಾಲದಲ್ಲಿ ನಾವು ಯಾವ ರೀತಿ ಹೋಗಬೇಕು ಎಂಬುದನ್ನು ಕೂಡ ನಾವು ಕೆಲವು ಕಡೆಯಲ್ಲಿ ಆಲೋಚನೆ ಮಾಡಬೇಕು. ನನ್ನ ಅಪ್ಪ ಗೋಳಿ ಮರವನ್ನು ನೆಟ್ಟು ಅದರ ಅಡಿಯಲ್ಲೇ ಬದುಕುತ್ತಿದ್ದ ಅಂದರೆ ಈ ಕಾಲದಲ್ಲೂ ಅದನ್ನೇ ಮಾಡಲಿಕ್ಕೂ ಆಗುವುದಿಲ್ಲ. ಅದನ್ನು ಮತ್ತು ಇದನ್ನು ಸರಿ ಹೊಂದಾಣಿಕೆ ಮಾಡಿಕೊಂಡು ನಾವು ಯಾವ ರೀತಿ ಬದುಕಬಹುದು ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಈ 400 kVಯ ಪ್ರಶ್ನೆ ಬರುವಾಗ 2019ನೇ ಇಸವಿನಲ್ಲಿ ಪ್ರಥಮತವಾಗಿ ನನ್ನ ಸ್ಥಳದಲ್ಲಿ ನಾವೇನು ಇಲ್ಲದವಾಗ ಬಂದು ಇದು ಹಾಕಿದರು. ಇದು ಯಾಕೆ ಹೇಳ್ತೇನೆ ಅಂದರೆ ಇದು ನಮ್ಮ ಮೊದಲಿಗೆ ಆದಂಥ ದುಃಖ. ವಿಷಯ ನಮಗೆ ಏನೂ ಗೊತ್ತಿಲ್ಲ, ನಾವು ಅಲ್ಲಿ ಇರುವುದಿಲ್ಲ. ಬಂದರು ಎಲ್ಲ ಎಂಥದ್ದು ಇದೆಲ್ಲ ಹಾಕಿದ್ರು, ಹೋದರು. ನನಗೆ ಏನು ಎಂತ ಅಂತ ಕೂಡ ಗೊತ್ತಿಲ್ಲ. ಇದು ಎಷ್ಟು 8 ವರ್ಷದ ಮೊದಲಿದ್ದ ಕತೆ ಹೇಳಿದ್ದು ನಾನು, ಈಗಲ್ಲ. ಆಮೇಲೆ ಹುಡುಕಿ ಎಲ್ಲ ನೋಡುವಾಗ ಇವರು 400 kV ಅವರು ತಂದು ಏನೇನೆಲ್ಲ ಅವರ ಕೆಲಸ ಪ್ರಾರಂಭ ಆಗಿದೆ ಅಂತ ಗೊತ್ತಾಯಿತು. ಆಮೇಲೆ ನೋಟಿಸ್ ಬಂತು, ಎಲ್ಲ ತಹಸೀಲ್ದಾರಿಂದ AC ಇಲಾಖೆಯಿಂದ ಎಲ್ಲ ಬಂತು. ಈ ಸಂದರ್ಭದಲ್ಲಿ ನಾವು ಏನು ಮಾಡೋದು? ಜನಪ್ರತಿನಿಧಿಗಳ ಹತ್ತಿರ ಹೋಗಬೇಕಾಯಿತು. ಎಲ್ಲ ಒಟ್ಟಿಗೆ ಆದೆವು, ಜನಪ್ರತಿನಿಧಿಗಳ ಹತ್ತಿರ ಹೋದೆವು. ಆ ಸಂದರ್ಭದ್ದು ಅಲ್ಲಿ ಹೋಗುವಾಗ ಎಲ್ಲ ಒಟ್ಟಿಗಾಗಿ ಅರ್ಜಿ ಬರೆದು ಎಲ್ಲ ಕೊಟ್ಟರು. ಆವಾಗ ಸ್ವಲ್ಪ ಒಮ್ಮೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರುವಾಗ ಕೊಡುವಾಗ ನಾವು ಕೊಡುವುದಿಲ್ಲ, ಸ್ಥಳವನ್ನು ಬಿಡುವುದಿಲ್ಲ, ನಮಗೆ ಸಮಸ್ಯೆ ಆಗ್ತದೆ. ಏನಂದರೆ ದೊಡ್ಡ ರೈತರಿಗೆ ತೊಂದರೆ ಇಲ್ಲ, ಸಣ್ಣ ರೈತರಿಗೆ ತುಂಬ ಸಮಸ್ಯೆ ಆಗ್ತದೆ, ಅದರಲ್ಲೇ ಬದುಕುವವರಿದ್ದಾರೆ ಅಂತೇಳಿ ಹೇಳಿದ್ದೇವೆ. ರಮನಾಥ್ ರೈ ಅವರು ಇದ್ದರು, ಅವರ ಮೂಲಕವಾಗಿಯೂ ನಮ್ಮ ಏರಿಯಾದಲ್ಲಿ ಅವರು ಇರುವುದು, ಹಾಗಾಗಿ ನಾನು ಅದನ್ನು ಹೇಳಿದ್ದು. ಎಲ್ಲ ಆಯಿತು. ಎಲ್ಲ ರಮನಾಥ್ ರೈ ಅವರು ಈಗ ಕೂಡ ಅದಕ್ಕೆ ವಿರೋಧವೇ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವ ಇದು ಇಲ್ಲ. ಆದರೆ ಹೇಳಿದಾಗೆ ಯಾವುದೂ ಇಲ್ಲ. ಸರ್ಕಾರ ಒಂದು ಸವನೆ ಇದು ಮಾಡಿ ನಾವು ಹೋಗುವಾಗ 1 ವರ್ಷ 2 ವರ್ಷ ನಾವು ಕೊಡುವುದಿಲ್ಲ ಅಂತೇಳಿ DC ಕೊಟ್ಟೆವು, AC ಕೊಟ್ಟೆವು. ಆಮೇಲೆ ಸುನೀಲ್ ಕುಮಾರ್ ಅವರು ಇವರು ಇಂಧನ ಸಚಿವರಾಗಿದ್ದಾಗ ಕಾರ್ಕಳಕ್ಕೆ ಹೋಗಿ ನಾವೆಲ್ಲ ಟೀಮ್ ಹೋಗಿ ಕೊಟ್ಟೆವು. ಆವಾಗ ಬಂದ ಕೂಡ ಮಾತನ್ನು ನಾನು ಇಲ್ಲಿ ಹೇಳುವುದಿಲ್ಲ, ಅದನ್ನೆಲ್ಲ ಹೇಳಿದರೆ ಒಳ್ಳೆಯದಾಗೋದಿಲ್ಲ. ಇರಲಿ, ಎಲ್ಲ ಏನು ಆಗೋದಿಲ್ಲ ಅಂತ ಆಗುವಾಗ ಮತ್ತೆ ಏನು ಮಾಡೋದು ಅಂತೇಳಿ ನಮ್ಮೊಳಗೆ ಒಂದು ಟೀಮನ್ನು ನಾವು ಅಲ್ಲಿ ದೇವಸ್ಥಾನದಲ್ಲಿ ಕೂತು ಮಾತಾಡಿ ನಾವೆಲ್ಲ ಒಟ್ಟಿಗಾಗಿ ನಾವಿನ್ನು ಸರಿಯಾದ ಪರಿಹಾರ ಕೇಳೋದು, ಏನು ನಡೆಯುವುದಿಲ್ಲಲ್ಲ ಎಂಬಂತೇಳಿ ನಾವೇ ತೀರ್ಮಾನಿಸಿಕೊಂಡೆ. ನಾವು ಒಂದು 2-3 ಗ್ರಾಮದವರು, ನಮ್ಮ ಒಳಗೆ ಇರುವವರು. ಆಯ್ತು, ಮತ್ತೆ ಏನಾಗೋದಿಲ್ಲ ಅಂತ ಮತ್ತೆ ಆದರೆ ಸರಿಯಾದ ಪರಿಹಾರ ಆದರೂ ಕೊಡಲಿ ಅಂಥೇಳಿ ನಾವು ಅಲ್ಲಿ ಮುಂದುವರಿಸಿದೆವು. ಮುಂದುವರಿದು ಹೋಗುವಾಗ ಎಲ್ಲರೂ 1 ವರ್ಷ ತನಕ ಒಟ್ಟಿಗೆ ಹಾಕಿದ್ದೆವು, ಕೋರ್ಟಿನಲ್ಲೂ ಹೋಗಿ ಹಾಕಿದ್ದೆವು. ನಮಗೆ ಸರಿಯಾದ ಪರಿಹಾರ ಕೊಡಬೇಕಂತಲ್ಲ, ವಿರೋಧ ಆಗೋದಿಲ್ಲ ಅಂತೇಳಿ ಪರಿಹಾರ ಕೇಳಿದ್ದು, ಇದೆಲ್ಲ ಮಾಡಿ ಹೋದೆವು. ಆಮೇಲೆ 1 ವರ್ಷ ಹೋಗುವಾಗ ಹರೀಶ್ರೇ ನಮ್ಮ ಇವರು ಪತ್ರಿಕೆಯವರಿಗೆ 1 ವರ್ಷ ಹೋಗುವಾಗ ಅದೇ ಇವರು
ಇನ್ನದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದರು. ನಾವು ಹೋಗಿದ್ದೇವೆ ಆ ಸಂದರ್ಭ, ಒಂದು ದಿವಸ ಬಂದಿದ್ದೇವೆ. ಅಲ್ಲಿ ಆಗಲೇಬಾರ್ದೆಂಬಂಥ ಇದನ್ನು ಮಾಡಿದ್ದಾರೆ. ಸರಿ, ನನಗೆ ಹೋಗುವಾಗ ನಮಗೆ ಏನು ವಿಷಯ ಗೊತ್ತಿಲ್ಲ. ನಾವು ಕೇಸು ಹಾಕಿದ್ದೇವೆ, ಒಂದು ಕಡೆಯಿಂದ ಹೈಕೋರ್ಟಿಗೆ ಹೋಗಿ ಕೇಸು ಹಾಕಿದ್ದೇವೆ. ನಾವು ಸರಿಯಾದ ಪರಿಹಾರ ಹೀಗೆ ಅಂತೇಳಿ ಪರಿಹಾರ ಹಾಕಿದ್ದೇವೆ. ಎಲ್ಲ ಇದ್ದು ನಮ್ಮ ಒಟ್ಟಿಗೆ ಇದ್ದು ಹೋದ್ದು ಆಯಿತು. ಅಲ್ಲಿ ನಾವು ಎಲ್ಲ ಬಂದರು, ಒಳ್ಳೆಯ ಪ್ರತಿಭಟನೆ ಮಾಡಿದ್ದಾರೆ, ಒಳ್ಳೆಯ ಇದೆಲ್ಲ ಒಳ್ಳೆಯ ಕೆಲಸ, ಏನು ಇದಲ್ಲ. ಆಮೇಲೆ ಆಯಿತು, ಸಮಯ ಸ್ವಲ್ಪ ಹೋಗುವಾಗ ನಮ್ಮ ಎಡಪದವಿನಲ್ಲಿ ಒಂದು ಫಂಕ್ಷನ್ ಮಾಡಿದರು, ಗೋಕರ್ಣಾಥೇಶ್ವರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ. ಅಲ್ಲಿಯೂ ವಿರೋಧ ಮಾಡಿದರು. ಮಾತ್ರ ನಾವು ನಮ್ಮ ವಕೀಲರಿಗೆ ಮತ್ತು ಉಳಿದವರಿಗೆಲ್ಲ ಮಾತನಾಡುವುದು, ನಾವು ಮಾಡುವುದು ಒಂದು, ಹೇಳುವುದೊಂದು, ಮಾಡುವುದೊಂದು ಆಗಬಾರ್ದು. ಒಂದು ರೀತಿಯಲ್ಲಿ ನಾವು ಅಲ್ಲಿ ನಮ್ಮ ವಕೀಲರಿಗೂ ಸರಿಯಾದಂಥ, ಅವರಿಗೂ ದಾರಿ ತಪ್ತದೆ, ನಾವು ಹೋದಂಥ ರೀತಿಯಲ್ಲಿ ತಪ್ತದೆ ಎಂಬುದನ್ನು ನಾನು ಆವಾಗಲೇ ನಮ್ಮೊಟ್ಟಿಗೆ ಇರುವಂಥವರಿಗೆ ಹೇಳಿದೆ. ಇದರಿಂದ ನಮ್ಮ ಗುಂಪು ವಿಭಾಗ ಆಯಿತು. ಈ ಹೋರಾಟದಿಂದ ನಮ್ಮ ಗುಂಪು ವಿಭಾಗ ಆಯಿತು. ನಾವು ಸರಿಯಾಗಿ ಕೇಳುವಂಥ ಪರಿಹಾರವನ್ನು ನಮಗೆ ಕೇಳಲಿಕ್ಕೆ ಆಗಲಿಲ್ಲ. ಆವಾಗ ಒಂದು ಬೇರೆ ಬೇರೆ ಆರೋಪ ಮಾಡಿ ನನಗೆ ಇಟ್ಟರು, ನಾನು ದೊಡ್ಡ ಗಂಟು ತೆಗೊಂಡಿದ್ದೇನೆ ಅಂತ. ಇಲ್ಲ ಸಲ್ಲದವಾದನ್ನು ಹೇಳಿದ್ದಾರೆ. ಇದು ಸತ್ಯಕ್ಕೆ ಒಪ್ಪುವಂಥದ್ದಲ್ಲ. ದೊಡ್ಡ ಅಪವಾದ ಮಾಡಿದ್ರು. ಏನೆಲ್ಲ ಎಲ್ಲ ಹೇಳಿದ್ದು ಅದನ್ನೆಲ್ಲ ನಾನು ಹೇಳುವುದಿಲ್ಲ. ನಮ್ಮಲ್ಲಿರುವವರೇ ಆಚೆ. ನಾನು ಹೇಳಿದೆ, ನಾವು ಒಟ್ಟಿಗೆ ಅದು ಎಂಥದ್ದು, ಇಷ್ಟು ವರ್ಷದಲ್ಲಿ ಇದ್ದೆವು, ಈ ರೀತಿ ನೀವೆಲ್ಲ ಮಾಡಿದರೆ ಒಳ್ಳೆಯದಲ್ಲ ಅಂತ ಹೇಳಿದೆ. ಎಲ್ಲ ಆಯಿತು. ಈಗ ಪುನಃ ಅದು ಹೋಗಿ ಆಗುವುದಿಲ್ಲ ಅಂತ ಈಗ ಅವರೇ ಒಂದು ತಿಂಗಳೊಳಗೆ ನಾವು ಪರಿಹಾರಕ್ಕೆ ತಯಾರಂತೇಳಿ ನಾವೆಲ್ಲ ಪುನಃ ಒಟ್ಟಿಗೆ ಬಂದಿದ್ದಾರೆ, ಒಟ್ಟಿಗೆ ಇದ್ದೇವೆ. ಅಲ್ಲಿ ಇದ್ದವರೇ. ಇದಕ್ಕೆ ನಾನು ಹೇಳುದು, ನಮ್ಮನ್ನು ವಿಭಜಿಸಿ, ಕಂಪೆನಿಯವರು ವಿಭಜಿಸಿದಲ್ಲ, ನಾವೇ ನಮ್ಮೊಳಗೆ ಒಗ್ಗಟ್ಟಿಲ್ಲದೆ ನಾವು ಒಂದು ಕಡೆಯಲ್ಲಿ ಮಾತನಾಡುವುದು, ಮತ್ತೊಬ್ಬರು ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಮಾತಾಡುವಂಥ ನಮ್ಮೊಳಗಿನ ಒಗ್ಗಟ್ಟಿಲ್ಲದೆ, ರೈತರ ಒಗ್ಗಟ್ಟಿಲ್ಲದೆ ಇಂಥ ಸಮಸ್ಯೆ ಆಯಿತು. ಕಾರಣ, ಒಂದೊಂದು ಕಡೆಯಲ್ಲಿ ಅಲ್ಲಿ ಬಂಟ್ವಾಳದಲ್ಲಿ ವಿರೋಧ ಮಾಡಿದರೆ ಮಂಗಳೂರಿನಲ್ಲಿ ಒಪ್ಪಿಗೆ ಕೊಡೋದು, ಒಪ್ಪಿಗೆ ಮಾಡಿದರೆ ಉಡುಪಿಯಲ್ಲಿ ವಿರೋಧ ಮಾಡೋದು. ಉದಾಹರಣೆಗೆ ನಾವು ಮೊದಲಾಗಿ ನಿಮ್ಮ ಉಡುಪಿಯಲ್ಲಿ ಅವರವರು ವಕೀಲರು ಇದ್ದರು, ಅವರಲ್ಲಿ ಶುರು ಕೊಟ್ಟಿದ್ದಾರೆ. ಆ ಉಡುಪಿಯಲ್ಲಿ ಯಾರವರು ಬಿಲ್ಲವಸ್ ಒಬ್ಬರು ತೋಟದ ಮಧ್ಯದಲ್ಲಿ ನಾವು ಹೋಗಿ ನೋಡಿದ್ದೇವೆ ನಾವೆಲ್ಲ ಒಟ್ಟಿಗೆ. ಗೋಪಾಲ್ ಬಜಾರ್ ಯಾರೆಲ್ಲ ಕೊಟ್ಟಿದ್ದಾರೆ. ಅದು ಕೂಡ ಎಷ್ಟು ಕಡಿಮೆ ಧಾರಣೆಯಲ್ಲಿ ಕೊಟ್ಟಿದ್ದಾರೆ. ಅವರು ವಕೀಲರು ಕಾಣಬೇಕು, ವಕೀಲರೇ ದೂರದಲ್ಲಿ ಇದ್ದವರು ಅಲ್ಲ. ನಾನು ಇದು ಯಾಕೆ ಹೇಳಿದೆ, ನಾವು ಇದನ್ನೆಲ್ಲ ಹೋಗಿ ನೋಡಿದ್ದೇವೆ, ಕೇರಳಕ್ಕೂ ಹೋಗಿದ್ದೇವೆ. ಎಲ್ಲ ಹೋಗಿ ನೋಡುವಾಗ ನಮ್ಮಲ್ಲಿರುವಂಥ ಕೆಲವರಿಗೆ ಬೇಕು, ಕೆಲವರಿಗೆ ಬೇಡ, ಇಂಥ ಪರಿಸ್ಥಿತಿಯು ನಮ್ಮೊಳಗೆ ಆಗಿದೆ. ಇದರಲ್ಲಿ ಏನಾಗ್ತದೆ ಅಂದರೆ, ಸಣ್ಣ ಒಂದು 30 ಸೆನ್ಸ್ ಇದ್ದವರು ಕೆಲವರು ಇದ್ದಾರೆ, 50 ಸೆನ್ಸ್. ಪಾಪ ಅವರಿಗೆ ಆದಂಥ ಅನ್ಯಾಯ ಉಂಟಲ್ಲ, ಅದನ್ನು ಹೇಳಿ ತೀರೋದು. ಅಂದರೆ ಕೊಡುವುದು ಎಂಥದ್ದು 15% ಆ ಲೈನ್ ಅಡಿಯಲ್ಲಿ. ಅದು ಕೂಡ ಈ ಧಾರಣೆ ನಮ್ಮ ರಿಜಿಸ್ಟ್ರಿ ಆಫೀಸಿನಲ್ಲಿ ಉಂಟಲ್ಲ. ಇಲ್ಲಿ ನಿಜವಾಗಿ ನಮ್ಮಲ್ಲಿ ನೋಡಿದರೆ 7,000 ಇರೋದು, ಅವರಿಗೆ ಸಿಗುವಾಗ 1,500 ಸಿಗೋದು. 30 ಸೆನ್ಸ್ ಜಾಗ ಅದು ನಿಜವಾಗಿ ಹೀಗೆ ಮಾಡಿದರೆ ಅಲ್ಲಿ 75,000 ಒಂದು ಸೆನ್ಸಿಗೆ ಉಂಟು. ಸೇಲ್ ಮಾಡ್ತಿದ್ದರೆ ಹೇಳಿದ್ದು ನಾನು. ಅಂತ ಅಲ್ಲಿ ಇವ್ರಿಗೆ ಸಿಗೋದು 1-2,000. 30 ಸೆನ್ಸ್ ಹೋಗುವಾಗ ಇಷ್ಟು 60,000 ಸಿಕ್ಕಿದ್ದು. ಇಲ್ಲಿಗೆ ಎತ್ತಿತ್ತು ಅಲ್ಲ ಇದು ಪರಿಸ್ಥಿತಿ. ಇದನ್ನೆಲ್ಲ ಅವಲೋಕನ ಮಾಡದೆ, ಇದನ್ನೆಲ್ಲ ನೋಡದೆ ಮಾಡಿದ್ರಿಂದ ರೈತರಿಗೆ ತೊಂದರೆ ಆಗಿದೆ. ಇದು ಸತ್ಯ, ಇದರಲ್ಲಿ ಏನಿಲ್ಲ. ಇದಕ್ಕೆ ಏನು ಮಾಡಬೇಕು, ಇದನ್ನು ಸರ್ಕಾರವೇ ಸರಿ ಮಾಡಬೇಕು. ನಮ್ಮಿಂದ ಆಗ್ತದ? ನಾವು ಹೋರಾಟ ಮಾಡಿದರೂ ಅದು ನಡೆಯುವುದಿಲ್ಲ ಅಂದರೆ ಅದ್ರ ಒಳಗೆ ಈ ರಾಜಕೀಯ ಸೇರಿ ಅವರಿಗೆ ಹೋದರು. ರಾಜಕೀಯ ಸರ್ಕಾರವನ್ನೇ ದೂರುವುದು ಸರಿಯೇ, ತಪ್ಪಲ್ಲ. ಅವರು ಈಗ ಇಲ್ಲ ಇಲ್ಲಿ ಆಗ ಹೇಳಿದ್ದಾರೆ ನಮ್ಮ ಹಿರಿಯರು. ಗೊತ್ತಾಯ್ತು, ಸರ್ಕಾರ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡದೆ ನಮಗೆಲ್ಲ ತುಂಬ ಕಷ್ಟ ಆಗಿದೆ. ಈ ಬಗ್ಗೆ ನೀವು ಧ್ವನಿ ಕೊಟ್ಟಿದ್ದೀರಿ, ಒಳ್ಳೆಯ ಇದು. ನಿಮ್ಮಂಥ ಪತ್ರಿಕೆಯವರು ಈ ದೊಡ್ಡ ನಮ್ಮದೆಲ್ಲ ಈ ವಾರ ಪತ್ರಿಕೆ ಅಲ್ಲ, ದಿನಂಪ್ರತಿ ಇರುವಂಥ ಪತ್ರಿಕೆಗಳು ಇದಕ್ಕೆ ಪೂರಕ ಕೊಡ್ತಿದ್ದೀರಿ. ಅದೇ ಸಮಯದಲ್ಲಿ ಇದು ಖಂಡಿತವಾಗಿ ಒಳ್ಳೆಯದಾಗ್ತಿತ್ತು. ಯಾವುದು ಕೂಡ ಒಂದನೇ ಮಾಧ್ಯಮ ಈ ಪತ್ರಿಕೆಗಳು ಇದೊಂದು ಸರಿ ಇದ್ದರೆ ಖಂಡಿತವಾಗಿಯೂ ನಮ್ಮ ಬೇಡಿಕೆಯನ್ನು ನಾವು ತೆಗೆದುಕೊಳ್ಳಿಕ್ಕಾಗ್ತದೆ. ಇದೆಲ್ಲ ಸರಿ ಇಲ್ಲದೆ ನಮಗೆ ಕಷ್ಟ ಆಗಿದೆ ಅಂತ ಇಷ್ಟನ್ನೇ ಹೇಳ್ತೇನೆ. ನೀವು ಸ್ವಲ್ಪ ಸಹಕರಿಸಿದಾಗೆ ನಿಮಗೆ ಧನ್ಯವಾದಗಳು. ಇನ್ನೂ ಆದಷ್ಟು ನಿಮ್ಮ ಈ ಪತ್ರಿಕೆ ದಿನ ಉತ್ತುಂಗಕ್ಕೆ ಏರಲಿ, ಅದು ಹೆಸರುವಾಸಿ ಆಗಲಿ, ನಿಮ್ಮದು ಕೂಡ ಆ ಒಂದು ಜೀವನ ಉತ್ತಮದಲ್ಲಿ ಬೆಳಗಲಿ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಿಮ್ಮ ನೋವು ಅರ್ಥ ಆಗುತ್ತೆ.
ಅದೇ ಉದ್ದೇಶಕ್ಕೆ ನಾವು ಹೇಳಿರುವಂಥದ್ದು. ಯಾಕಂದರೆ ಭಾವನಾತ್ಮಕ ಸಂಬಂಧ ಭೂಮಿ ಜೊತೆ ಯಾವತ್ತೂ ಇದ್ದೇ ಇರುತ್ತೆ. ಆ ಭೂಮಿಯ ಜೊತೆಗೆ ನಮ್ಮ ಸಂಬಂಧಗಳು ಯಾವಾಗ ಆ ರೀತಿಯಲ್ಲಿರುತ್ತೆ, ಆವಾಗ ಅದನ್ನು ನಾವು ತ್ಯಾಗ ಮಾಡಿ ದೇಶದ ಉದ್ಧಾರ ಅಂತ ಹೇಳುವ ನೆಲೆಯಲ್ಲಿ ನಾವು ಯಾವಾಗ ಯೋಚನೆ ಮಾಡ್ತೇವೆ ಆವಾಗೆಲ್ಲವೂ ಸಾಧ್ಯ ಆಗುತ್ತೆ. ಅಂತಹ ಕಾರ್ಯವನ್ನು ನೀವು ಮಾಡಿದ್ದೀರಿ. ನಿಮ್ಮಂಥ ಅನೇಕ ಜನಗಳು ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮ ಯಾವತ್ತೂ ಕೂಡ ಜನಪರವಾಗಿರ್ತದೆ. ಮಾಧ್ಯಮ ಯಾವತ್ತೂ ಕೂಡ ಕೃಷಿಕರ ಪರವಾಗಿರ್ತದೆ. ಸಂವಿಧಾನದ 4ನೇ ಅಂಗವಾಗಿರುವಂಥ ಮಾಧ್ಯಮದ ಕಾರ್ಯವೈಖರಿಯನ್ನು ಇವತ್ತಿಗೂ ವಸ್ತುನಿಷ್ಠವಾಗಿ ಸತ್ಯನಿಷ್ಠವಾಗಿ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಮ್ಮ ಯಶ ಕರ್ನಾಟಕವೇ ನೇರವಾದ ಉದಾಹರಣೆ. ಅದಕ್ಕೆ ಪೂರಕವಾಗಿ ಇವತ್ತೇನು ವೇದಿಕೆಯಲ್ಲಿ ಅಷ್ಟೂ ಜನ ಬಂದಿದ್ರಲ್ಲ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರನ್ನು ನಾವು ವೇದಿಕೆ ಆಹ್ವಾನ ಮಾಡಿದ್ವಿ. ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನ ಆಹ್ವಾನ ಮಾಡಿದ್ವಿ. ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರನ್ನ ಆಹ್ವಾನ ಮಾಡಿದ್ವಿ. ಸ್ಥಳೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದರು. ಪತ್ರಿಕೆಯ ಸಂಪಾದಕರು ನಮ್ಮ ಜೊತೆ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಮಾಧ್ಯಮದ ಜವಾಬ್ದಾರಿ ಏನಿದೆ ಅಂತ ಹೇಳೋದನ್ನು ತೋರಿಸುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಅದನ್ನು ಸಮರ್ಥವಾಗಿ ಇವತ್ತು ವರ್ಷ ಕ್ರಿಯೇಷನ್ಸ್ನ ಮೂಲಕ, ಈ ವೇದಿಕೆ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳೋದನ್ನು ಘಂಟಾಘೋಷವಾಗಿ ನಾನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಡೆದಂತಹ ಈ ವಿಚಾರದ ಬಗ್ಗೆ ನಿಮಗೇನಾದರೂ ಸಂದೇಹಗಳಿದ್ದರೆ ಅದನ್ನು ಪರಿಹರಿಸಲಿಕ್ಕೂ ಕೂಡ ನಾವಿದ್ದೇವೆ. ನಿಮ್ಮ ಜೊತೆ ಸಂವಾದಕ್ಕೆ ಕೂಡ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ, ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಹಿರಿಯ ನಾಗರಿಕ ವೇದಿಕೆಯಿಂದ ಇವತ್ತು ಬಂದಿದ್ದಾರೆ. ಅದೇ ರೀತಿ ರೂರಲ್ ಮಿರರ್ ಅಂತ ಹೇಳುವಂತಹ ಒಂದು ವೆಬ್ನ ಮೂಲಕ ಮಾಧ್ಯಮ ಕ್ಷೇತ್ರದಲ್ಲಿ ಕೃಷಿಯ ಮೂಲಕ ಧ್ವನಿ ಎತ್ತಾ ಇರುವಂತಹ ಮಹೇಶ್ ಪುಚ್ಚಪಾಡಿ ಅವರು ಸುಳ್ಯದಿಂದ ನಮ್ಮ ಜೊತೆ ಬಂದು ಸೇರಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಮೂಡುಬಿದಿರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರುವಂತಹ, ಸ್ವಂತ ಪತ್ರಿಕೆಯನ್ನು ನಡೆಸ್ತಾ ಇರುವಂತಹ ಬಿದಿರೆ ನಮ್ಮ ಬಿದಿರೆ ಅಂತ ಹೇಳುವಂಥ ವೆಬ್ಸೈಟಿನ ಮಾಲೀಕರಾದಂಥ ಯಶೋಧರಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ವಿಶ್ವದಾದ್ಯಂತ ನೇರ ಪ್ರಸಾರ ಆಗ್ತಾ ಇದೆ. ತುಳುನಾಡು ವಾರ್ತೆಯಲ್ಲಿ ನೇರ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಎಲ್ಲರಿಗೂ ಇದು ತಲುಪಬೇಕು. ಈ ಒಂದು ವಿಚಾರಗಳು ಪ್ರತಿಯೊಬ್ಬರಿಗೂ ತಲುಪಬೇಕು. ಕೇವಲ ನಾವು ಇಲ್ಲಿ ಬಂದವಷ್ಟ ಜನಗಳಿಗಷ್ಟೇ ಇದು ತಲುಪುವಂಥದ್ದಲ್ಲ, ಬದಲಾಗಿ ನಮ್ಮ ಈ ಧ್ವನಿ ಅಂತ ಹೇಳುವಂಥದ್ದು ವಿಶ್ವದಾದ್ಯಂತ ಪರಿಸರಿಸಬೇಕು ಅಂತ ಹೇಳುವಂತಹ ಏಕ ಉದ್ದೇಶದಿಂದ ಇದನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಇದಕ್ಕೆ ಸಾಕ್ಷಿಗಳಾಗಿರುವಂಥ ಪ್ರತಿಯೊಬ್ಬರನ್ನು ಕೂಡ ನಾನು ವೈಯಕ್ತಿಕವಾಗಿ ಗೌರವಿಸಲಿಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ. ಸಂವಾದದ ಸಮಯ ನಿಮಗೇನೇ ಇದ್ದರೂ ಕೂಡ, ಯಾವುದೇ ಸಂದೇಹಗಳಿದ್ದರೂ ಕೂಡ, ಇವತ್ತು ಹೇಳಿರುವಂಥ ವಿಚಾರಗಳ ಬಗ್ಗೆ ಏನಾದರೂ ಮಾಹಿತಿಗಳು ಹೆಚ್ಚುವರಿ ಬೇಕಿದ್ದರೆ ನೀವು ಮಾತಾಡಲಿಕ್ಕೆ ಮುಕ್ತವಾದಂಥ ಅವಕಾಶಗಳಿವೆ. ಇನ್ನಷ್ಟು ದಾನಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕಿಂತ ಮೊದಲು ನಿಮ್ಮ ಸಂದೇಹಗಳೇನಾದರೂ ಇದ್ದರೆ ಹೇಳಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಪುರಸಭೆಯ ನಮ್ಮ ಶಿಲ್ಪಾ ಮೇಡಮ್ ಬಂದಿದ್ದಾರೆ. ಅವರನ್ನು ನಾನು ಗೌರವಿಸಲೇಬೇಕು. ಯಾಕಂದರೆ ಪರಿಸರ ಅಂತ ಹೇಳಿದಾಗ ಸ್ವಚ್ಛವಾದ ಮೂಡಬಿದ್ರೆಯನ್ನು ಮಾಡಬೇಕು ಅಂತ ಹೇಳುವಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂಥ ಪೂರಕ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಶಿಲ್ಪಾ ಮೇಡಮ್, ನಮ್ಮ ಪತ್ರಿಕೆ ಪರವಾಗಿ ನಿಮಗೆ ಅಭಿನಂದನೆಯನ್ನು, ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಿಮ್ಮ ಸಮಯ. ಯಾರಾದರೂ ಯಾವುದೇ ಸಂದೇಹಗಳಿದ್ರೆ ನಿಮಗೆ ಸಂವಾದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇನೆ. ಯಾರಿಗಾರು ಏನಾದರೂ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತಿದ್ದರೆ ಮುಕ್ತವಾಗಿ ನೀವು ಎದ್ದು ನಿಂತು ಮಾತನಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಒಂದು ನಿಮಿಷ. ನಮ್ಮ ಮಾನ್ಯರು ಈ ನಮ್ಮ ಹೋರಾಟದ ಬಗ್ಗೆ ನಾವು ಜೊತೆಯಾಗಿದ್ದವರು ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಒಂದು ಸರ್, ದಯವಿಟ್ಟು ನಮ್ಮ ಹೋರಾಟ ನೀವು ಪರಿಹಾರದ ಕಡೆಗೆ ಹೋದ್ರಿ. ನಾವು ಒಂಚೂರು ಲೇಟ್. ನಮಗೆ ಗೊತ್ತಿತ್ತು, ನಿಜವಾಗಿ ನಾನೊಬ್ಬ 35 ವರ್ಷದಿಂದ ಸಮಾಜದಲ್ಲಿ ಕೆಲಸ ಮಾಡೋದು, ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡಿದವ. ನಮ್ಗೆ ಗೊತ್ತಿತ್ತು ಈ ಯೋಜನೆ. ಯಾಕಂದರೆ ನಮಗೆ ನಂದಿಕೂರಿನಲ್ಲಿ ಅಷ್ಟು ಹೋರಾಟ ಮಾಡಿ ಕೂಡ ನಮಗೆ UPCL ಅನ್ನು ನಿಲ್ಲಿಸಲಿಕ್ಕೆ ಆಗಿಲ್ಲ. ಆದರೂ ನಮ್ಮ ಹೋರಾಟ ಒಂಚೂರು ನಾವು ಪ್ರತಿರೋಧ ಇದ್ದಾಗ ಒಂದಷ್ಟು ನಮ್ಮ ಕಡೆಗೆ ಆ ಇಡೀ ವ್ಯವಸ್ಥೆಯನ್ನು ತರಲಿಕ್ಕೆ ಆಗ್ತದೆ ಅನ್ನುವಂಥದ್ದಕ್ಕೆ ನಮ್ಮ ಹೋರಾಟ ರೂಪಿಸಿದ್ದು. ನಾವು ಆಗ ಹೋರಾಟ ಆರಂಭ ಮಾಡೋ ಮೊದಲು ಇದ್ದ ರೇಟಿಗೂ ಇವತ್ತು ಬಂದ ರೇಟಿಗೂ ತುಂಬ ವ್ಯತ್ಯಾಸ ಇದೆ. 3,000 ಇದ್ದ ಅಡಿಕೆ ಮರ ಇವತ್ತು 16,500 ಆಗಿದೆ. ಈಗ ಲೇಟೆಸ್ಟ್ ನಿಮ್ಮ ಗಮನಕ್ಕೆ 19,000 ಅಂತ ಹೇಳುವಂಥದ್ದನ್ನು ತೋಟಗಾರಿಕೆ ಇಲಾಖೆ ಅವರು ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಮಾಡಿಲ್ಲ. ಇನ್ನೊಂದು ಸರ್, ಮೊನ್ನೆ ಮಾರ್ಚ್ 2025ಕ್ಕೆ ಕೇಂದ್ರ ಸರ್ಕಾರ ಇನ್ನೊಂದು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ, ಸಬ್ಸಿಡಿಯರಿ ಗೈಡ್ಲೈನ್ಸ್. ಈ 66 ಕಿಲೋವ್ಯಾಟ್ಗಿಂತ ಮೇಲಿನ ವಿದ್ಯುತ್ ಯೋಜನೆಗಳು ಯಾವುದೇ ಇರ್ಬೋದು, ಅದು KPTCL ಅವರು ಮಾಡುವಂಥದ್ದು ಇರ್ಬೋದು, ನಮ್ಮ ಈ ರೀತಿಯ ಪ್ರೈವೇಟ್ ಸ್ಟೆರ್ಲೈಟ್ ಕಂಪನಿಯವರಂಥವ್ರು ಮಾಡುವಂಥದ್ದು ಇರ್ಬೋದು. ಮಾರ್ಗ ಏನು ನಾವು ಕಳ್ಕೊಳ್ತೇವಲ್ಲ, ಅದಕ್ಕೆ ಭೂಮೌಲ್ಯ ಮತ್ತು ಇದನ್ನು ಪರಿಹಾರ ಮೊತ್ತ
ನಮ್ಮ ಟವರ್ನ ಅಡಿಗೆ ಮಾರುಕಟ್ಟೆ ದರದ 200% ಕೊಡಬೇಕಂತ ಆಗಿದೆ. ಈಗ ನಾವು ಅವರು ಈಗ ಕೊಡ್ತಾ ಇರುವಂಥದ್ದು ಗವರ್ಮೆಂಟ್ ವ್ಯಾಲ್ಯೂನ ಮೇಲೆ ಅದನ್ನು 4 ಟೈಮ್ಸ್ ಮಾಡಿ 85% ಟವರಿಗೆ, 15% ಟಾರಿಡಾರಿಗೆ ಅಂತ. ಈಗಿನ ಲೇಟೆಸ್ಟ್ ಅಂದರೆ ಮಾರ್ಚ್ 2025ಕ್ಕೆ ಬರುವಂಥ ಸಬ್ಸಿಡಿಯರಿ ಗೈಡ್ಲೈನ್ಸ್ ಪ್ರಕಾರ ಮಾರ್ಕೆಟ್ ಕಮಿಟಿ ಆಗಬೇಕು. ಮಾರ್ಕೆಟ್ ರೇಟ್ ಸ್ಟಡಿ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಯವರು, ಕಂಪನಿಯವರ ಕಡೆಯಿಂದ ಒಬ್ಬರು, ನಮ್ಮ ಭೂಮಾಲಕರ ಕಡೆಯಿಂದ ಒಬ್ಬರು, ಇನ್ನೊಂದು 2 ಜನ ವ್ಯಾಲ್ಯೂವರ್, ಒಂದು ಭೂಮಾಲಕರ ಕಡೆಯಿಂದ ಒಬ್ಬರು ಲ್ಯಾಂಡ್ ವ್ಯಾಲ್ಯೂವರ್, ಇನ್ನೊಂದು ನಮ್ಮ ಕಂಪನಿ ಕಡೆಯಿಂದ ಒಂದು ಲ್ಯಾಂಡ್ ವ್ಯಾಲ್ಯೂವರ್, ಆ 5 ಜನ ಸೇರಿ ಒಂದು ಭೂಮೌಲ್ಯ ಪ್ರತಿ ಗ್ರಾಮಕ್ಕೆ ವ್ಯತ್ಯಾಸ ಇರ್ತದೆ ಮಾರ್ಕೆಟ್ ರೇಟ್. ಲೇಟೆಸ್ಟ್ ಆಗಿ ಯಾವ ರೇಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅದೆಲ್ಲ ನೋಡಿಕೊಂಡು ನೀವು ಹೇಳುವಂಥ ನಿಮ್ಮ ಊರಲ್ಲಿ 75,000% ಇದ್ದರೆ ಅದು ಅಧಿಕೃತ ಅಂತ ಆದರೆ ಅದರ 2 ಪಾಲು 200% ಟವರ್ ಲೈನಿಗೆ ಕೊಡಬೇಕು. ಆಗ ಸೆಂಟಿಗೆ 1.5 ಲಕ್ಷ ಆಯಿತು. ಆ ಮಾರ್ಕೆಟ್ ರೇಟಿನ 30% ಕಾರಿಡಾರಿಗೆ ಕೊಡಬೇಕು. ಇವತ್ತು 30% ಕಂಪನಿಯವರು ಮಾತಾಡ್ತಾ ಇಲ್ಲ, 15% ಇದ್ದಾರೆ. ಈಗ ನಮ್ಮ ಹೋರಾಟ ಕೊನೆಗೂ ನಮಗೆ ಯೋಜನೆ ನಿಲ್ಲಿಸಲಿಕ್ಕೆ ಆಗಿಲ್ಲ. ಆದರೆ ಕಳೆದ ನೀವು ಹೇಳಿದ ರೀತಿಯಲ್ಲಿ 8 ವರ್ಷಗಳಿಂದ ನಮ್ಮ ಪ್ರತಿವಿರೋಧ ಅಲ್ಲಲ್ಲೆಲ್ಲ ಇಲ್ಲಿದ್ದ ಕಾರಣಕ್ಕಾಗಿ ಒಂದು ಯೋಜನೆ, ಅದು ಕೂಡ ಕೇಂದ್ರ ಸರ್ಕಾರದ ಕೃಪಾಕಟಾಕ್ಷದಲ್ಲಿ ಆಗುವಂಥ ಯೋಜನೆ, ಬಹಳ ದೊಡ್ಡ ಭಾರತದ ನಂಬರ್ 1 ಕಾಂಟ್ರಾಕ್ಟ್ ಕಂಪನಿ ಸ್ಟೆರ್ಲೈಟ್ ಇದ್ದು, ಅದು ನಮ್ಮದು ಬಹಳ ದೊಡ್ಡ ಹಿನ್ನೆಲೆ ಇರುವಂಥ ಅವರಿಗೂ ಕೂಡ ನಮ್ಮ ಒಂದಷ್ಟು ಸಣ್ಣ ರೈತ ವರ್ಗ ನಮ್ಮ ಈ ಯೋಜನೆಯಲ್ಲಿ ವಿರೋಧಿಗಳಿರ್ಬೋದು, ಅದ್ರ ಜೊತೆ ಸೇರಿದ ದೊಡ್ಡ ಸಂಖ್ಯೆ ಇಲ್ಲ. 1-2% ಜನರ 8 ವರ್ಷದ ನಿರಂತರ ಹೋರಾಟ ಈ ಹಂತಕ್ಕೆ ಅವರಿಗೆ ಮುಗಿಸ್ಲಿಕ್ಕೆ ಇನ್ನೂ ಕೂಡ ಅವರ ಟವರ್ ಹಾಕುವಂಥದ್ದೇ ಎಲ್ಲ ಕಡೆ ಆಗಿಲ್ಲ. ಇನ್ನೂ ಕೆಲವು ಕಡೆಗಳ ಸಮಸ್ಯೆಗಳಿದೆ. ನಮಗೆ ಖುಷಿ ಆಗುವಂಥದ್ದು ಈ ಹೋರಾಟದಲ್ಲಿ ತೊಡಗಿಸ್ಕೊಂಡವರಿಗೆ ಒಂದು ಅಷ್ಟು ದೊಡ್ಡ ಬಲಿಷ್ಠ ಕಂಪನಿ ಇದನ್ನು ನಮ್ಮ ರೈತರ ಹೋರಾಟ ನಮಗೆ ಸ್ವಲ್ಪ ಮಾಧ್ಯಮದವರ ಖಂಡಿತ ಬೆಂಬಲ ಇದೆ. ಬೇರೆ ಯಾರ್ದು ಬೆಂಬಲ ಇರಲಿಲ್ಲ. ರಾಜಕಾರಣಿಗಳ ಯಾವ ಪಕ್ಷದವರು ನಮಗೆ ಬೆಂಬಲ ಮಾಡಿಲ್ಲ. ಮಾಧ್ಯಮದವ್ರದ್ದು ಕೂಡ ಯಶ ಕರ್ನಾಟಕದಂತ ನಾನು ಪ್ರತಿ ಸಲ, ತುಂಬ ಜನ ಮಾಧ್ಯಮದವರು ಇರ್ಬೋದು, ಪ್ರತಿ ಸಲ ನಾನು ನನ್ನ ಒಂದು ಪ್ರತಿಕ್ರಿಯೆ ಇರುವಂಥದ್ದು ಮಾಧ್ಯಮ ಧರ್ಮ ಎನ್ನುವಂಥದ್ದು ಏನಿದೆಯಲ್ಲ ಅದನ್ನು ಇವತ್ತಿನ ಮಾಧ್ಯಮ ವ್ಯವಸ್ಥೆ ಮರೆತು ಬಿಟ್ಟಿದ್ದೇವೆ. ತುಂಬ ಜನ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಹರೀಶಣ್ಣ ಹೇಗೆ ಬಂದು ಕೇಸ್ ಸ್ಟಡಿಗಳನ್ನು ಮಾಡಿ ಅವರ ಮಿತಿಯಲ್ಲಿ ಎಷ್ಟೆಲ್ಲ ಪ್ರಚಾರ ಮಾಡಿ ಕಣ್ಣು ತೆರೆಸಲಿಕ್ಕೆ, ವ್ಯವಸ್ಥೆಯ ಕಣ್ಣು ತೆರೆಸಲಿಕ್ಕೆ ಮಾಡಿದಾರಾ, ಅದೇ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳೇನಿದೆ, ಅದು ದೃಶ್ಯ ಮಾಧ್ಯಮ ಇರ್ಬೋದು, ನಮ್ಮದು ಪತ್ರಿಕಾ ಮಾಧ್ಯಮ ಇರ್ಬೋದು, ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಓದುಗರಿರುವಂಥ, ಎಲ್ಲರೂ ಬೆಳಿಗ್ಗೆ ಎದ್ದು ನೋಡುವಂಥ, ಅದರಲ್ಲಿ ನಮಗೆ ಇವತ್ತೂ ಕೂಡ ನಮ್ಮ ಈ ಇಶ್ಯೂ ದೊಡ್ಡ ಇಶ್ಯೂ ಆಗಿಲ್ಲ. ಒಂದು ರಾಜ್ಯ ನ್ಯೂಸು ಆಗಿಲ್ಲ, ಕೇಂದ್ರ ಇದು ಬಿಡಿ. ಯಾಕಂದೇಳಿ ಇಡೀ ವ್ಯವಸ್ಥೆ ಎಲ್ಲಿಯೋ ಬಂಡವಾಳಶಾಹಿ ಇನ್ನೊಂದು ವ್ಯವಸ್ಥೆಯ ಕಪಿಮುಷ್ಟಿ ಒಳಗೆ ಇದ್ದಾಗ ಅವರಿಗೂ ಕೂಡ ಅದನ್ನು ಮೀರಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಹರೀಶಣ್ಣ ಮಾಡಿದ ರಿಪೋರ್ಟನ್ನು ಅಂತಿಮಗೊಳಿಸಬೇಕಾದ್ರೆ ನಮ್ಮ ಸಂಪಾದಕರು ಅಷ್ಟಕ್ಕೆ ಕತ್ತರಿ ಹಾಕದೆ ಮಾಡಿದರೆ ಮಾತ್ರ ಅದು ಪ್ರಿಂಟಲ್ಲಿ ಬರ್ತದೆ. ತುಂಬ ಕಡೆ ನಮಗೆ ಮಾಧ್ಯಮದವರು ಹೇಳಿದ್ದುಂಟು, ನಾವು ಬರ್ತೇವೆ ಮಾಡ್ತೇವೆ, ಆದರೆ ನಮಗೂ ಕೂಡ ಒಂದು ಮಿತಿ ಇದೆ. ನಮಗೂ ಕೂಡ ಆ ಕಡೆಯಿಂದ ವರ್ಷಕ್ಕೆ ಒಂದಿಷ್ಟು ಸತ್ಯವ ಸುಳ್ಳು ಗೊತ್ತಿಲ್ಲ ಸರ್, ಸುಳ್ಳಾದರೆ ಕ್ಷಮಿಸಿ, ಅಂಥ ಕಂಪನಿಗಳ ಕಡೆಯಿಂದ ನಮಗೊಂದಷ್ಟು ವರ್ಷಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ನಾವು ಎಲ್ಲವನ್ನು ಅವರಿಗೆ ಮುಖಕ್ಕೆ ಹೊಡೆದಾಗೆ ವರದಿ ಮಾಡಲಿಕ್ಕೆ ಆಗುವುದಿಲ್ಲ ಸರ್. ನಮ್ಮದು ಮತ್ತು ನಿಮ್ಮದು ಎಲ್ಲ ಹೋರಾಟ ಇರುವಂಥದ್ದು ಇವತ್ತು ಕೊನೆಗೂ ನಾವು ಯೋಜನೆ ನಿಲ್ಲಿಸುವುದರಲ್ಲಿ ಸೋತಿದ್ದೇವೆ. ಆದರೆ ಇವತ್ತಿರುವಂಥ ಎಲ್ಲ ಮಾಧ್ಯಮದವರು ಮತ್ತು ನಾವೆಲ್ಲ ಸೇರಿಕೊಂಡು ಪ್ರಸ್ತುತ ಇರುವ ಕೇಂದ್ರ ಸರ್ಕಾರದ ಮಾನದಂಡ ಏನಿದೆ ಅಲ್ಲ, ಗೈಡ್ಲೈನ್ಸ್ ಪರಿಹಾರಕ್ಕೆ ಕೊಡುವಂಥ ಅದನ್ನು ಬೆನ್ನಿಡಿದು ಇವತ್ತು ಒಂದಷ್ಟು ಜನ ಹೈಕೋರ್ಟಲ್ಲಿ ನಾವು ಹಾಕಿದ್ದೇವೆ. ಅದರ ಅದರ ಒಂದು ನ್ಯಾಯಯುತ ಬೆಲೆಗೆ ಆಗ್ತದೆ. ಇನ್ನೊಂದು ಅಡಿಕೆ ಮರಕ್ಕಿರ್ಬೋದು, ತೆಂಗಿನ ಮರಕ್ಕಿರ್ಬೋದು, ರೇಟ್ ಫಿಕ್ಸ್ ಮಾಡುವಂಥದ್ದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಲ್ಲ. ನಾನು ಒಂದು ಅಡಿಕೆ ಮರ ನಟಿ, ಈಗ 1 ವರ್ಷದ ಅಡಿಕೆ ಮರಕ್ಕೆ ಸರ್ ಮಾತಾಡ್ಬೋದಲ್ಲ 500-400 ಆಗ್ತದೆ. ಈಗ ನಾನೊಬ್ಬ ರೈತನಾಗಿ ಒಂದು ಅಡಿಕೆ ಸಸಿಯನ್ನು ನೆಟ್ಟರೆ ಅದು ನನಗೆ ಮಗು, ನಾನು ಮಗಳನ್ನು ಹೇಗೆ ಸಾಕ್ತೇನೆ ಅದೇ ರೀತಿಯಲ್ಲಿ ಅದೊಂದು 50 ವರ್ಷ ನನಗೆ ಅನ್ನ ಕೊಡ್ತದೆ ಎನ್ನುವ ಕಾರಣಕ್ಕಾಗಿ ಮಾಡ್ತಾ ಇರುವಂಥ. ಇವತ್ತು 1 ವರ್ಷದ್ದು ಇರ್ಬೋದು, ಆದರೆ ಅದು 50 ವರ್ಷಕ್ಕಾಗುವಾಗ ಅದರಿಂದ ನಾನು ಎಷ್ಟು ಲಕ್ಷ ಪಡ್ಕೊಳ್ತೇನೆ ಎನ್ನುವಂಥದ್ದನ್ನು ಇಟ್ಟುಕೊಂಡೇ ನಾನು ಸಸಿ ನೆಡುವುದು. ಇವತ್ತು ಅವರು 1 ವರ್ಷದ ಸಸಿಗೆ 400 ರೂಪಾಯಿ, 2 ವರ್ಷದ ಸಸಿಗೆ 600 ರೂಪಾಯಿ, 5 ವರ್ಷಕ್ಕಾಗುವಾಗ 3,500 ಇದ್ದದ್ದು ಇವತ್ತು 16,000 ಆಗಿದೆ. 16,000 ಕೂಡ ಸರಿಯಾದ ಬೆಲೆಯ ಇವತ್ತು ಅಡಿಕೆಗೆ ಇರುವಂಥ ಬೆಲೆ
ಮತ್ತು ನಾವು ಅಡಿಕೆ ಮರದ ಭವಿಷ್ಯ ಆಯಸ್ಸು ಇನ್ನು 10 ವರ್ಷದ ನಂತರ ಅಡಿಕೆದ್ದು ರೇಟು, ತೆಂಗಿನಕಾಯಿದು ರೇಟ್ ಎಷ್ಟಕ್ಕೆ ಮುಟ್ಟಬಹುದು, ಮತ್ತು ನಮ್ಮ ಭೂಮಿಯ ಮೌಲ್ಯ ಇವತ್ತಿದ್ದದ್ದು 5 ವರ್ಷದ ಕೆಳಗೆ ಈ ರೇಟ್ ಇರಲಿಲ್ಲ, ಇನ್ನು 5 ವರ್ಷ 10 ವರ್ಷಕ್ಕೆ ಎಲ್ಲಿಗೆ ಮುಟ್ಟಬಹುದು, ಅದೆಲ್ಲವನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಒಬ್ಬ ಸರ್ಕಾರಿ ಉದ್ಯೋಗಿ ಏನಾದರೂ ಅವಘಡ ಆದರೆ ಅವರಿಗೆ ಪರಿಹಾರ ಕೊಡುವಂಥದ್ದು, ಅವರ ಇಡೀ ಸರ್ವೀಸ್ನ ಅವರ ಏನು ಸಂಪಾದನೆ, ಅವರು ಪ್ರಮೋಷನ್ ಇನ್ನೊಂದೆಲ್ಲ ಆಗುವಾಗ, ಅವರು ರಿಟೈರ್ಡ್ ಆಗುವಾಗ ಎಷ್ಟು ಸಂಬಳ ಬರ್ತದೆ, ಆ ನಂತರ ಅವರಿಗೇನು ಪೆನ್ಷನ್ ಬರ್ತದೆ, ಅದರ ಆಧಾರದಲ್ಲಿ ಒಂದು ಒಬ್ಬರಿಗೆ ಲೆಕ್ಕ ಹಾಕ್ತಾರಲ್ವ. ಅದೇ ರೀತಿ ನಮ್ಮ ಭೂಮಿಗೂ ಮತ್ತು ನಮ್ಮ ಕೃಷಿಗೂ ಕೂಡ ಆ ರೀತಿಯ ಮಾಡುವುದಕ್ಕೆ, ಅದನ್ನು ನಾವು ಪ್ರಶ್ನೆ ಮಾಡುವುದಕ್ಕೆ ನಮ್ಮ ಮುಂದೆ ಕೋರ್ಟ್ ಇದೆ. ನಾವು ಸ್ವಲ್ಪ ಆದರೆ ಇನ್ನೂ ಕೂಡ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಟ್ಟುಕೊಂಡವರು. ಎಷ್ಟು ಕಂಪನಿಯವರು ಹೈಕೋರ್ಟ್ನನ್ನೇ ಕ್ರೈಗೆ ಪಡ್ಕೊಂಡಿದ್ರೂ ಕೂಡ ಒಂದಷ್ಟು ನ್ಯಾಯ ನಮ್ಮ ಪರವಾಗಿದೆ ಎನ್ನುವ ಕಾರಣಕ್ಕಾಗಿ ನೀವು ಜೊತೆಯಾಗಿ ಒಮ್ಮೆಲೇ ಸೋತು ಹೋಗದೆ ಅವರು ಕೊಟ್ಟಂಥ ಚೆಕ್ಕನ್ನೇ DDಯನ್ನು ನಾವು ಪಡ್ಕೊಂಡು ಒಳಗಿಡುವುದಕ್ಕಿಂತ ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಒಪ್ಪಿಕೊಳ್ತೇವೆ, ನಾವು ಸೋತಿದ್ದೇವೆ, ಹೋರಾಟಕ್ಕೆ ಸೋತಿದ್ದೇವೆ. ಆದರೆ ನಮ್ಮ ಹೋರಾಟದ ದಿಕ್ಕನ್ನು ಇವತ್ತು ಅವ DD ಇಟ್ಕೊಂಡು ಬಂದರೆ ನಾವು ಅವನಿಂದ ಬಾಂಡ್ ಪೇಪರಲ್ಲಿ ಬರೆಸ್ಕೊಳ್ತೇವೆ, ಯಾರು ಅಥರೈಸ್ಡ್ ಅವನು, ಇದು ನಾವು ಹೇಳುವಂಥದ್ದು, ಇದು ನಮ್ಮ ಒಪ್ಪಿಗೆ ಇಲ್ಲ ಈ ಪರಿಹಾರ ಮೊತ್ತಕ್ಕೆ, ನಾವು ಇದನ್ನು ಕಾನೂನು ರೀತಿಯಲ್ಲಿ ನಮಗೆ ಜಾಸ್ತಿ ಬೇಕಂತೇಳಿ ಹೋರಾಟ ಮಾಡಲಿಕ್ಕೆ ಹೊರಟಿದ್ದೇವೆ, ಇದು ನನ್ನ ಮೊದಲ ಕಂತಿನ ಪರಿಹಾರ. ಯಾಕಂದರೆ ಕೋರ್ಟಿಗೆ ಹೋಗ್ಬೇಕಾದ್ರೆ ಹಣ ಬೇಕಲ್ವ, ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ತಗೊಳ್ತೇವೆ, ಇನ್ನು ಕೋರ್ಟ್ ತೀರ್ಮಾನ ಮಾಡಿ ಏನಾದರೂ ರೈತ ಪರವಾಗಿ ನಿಂತರೆ ಹೆಚ್ಚಿನ ಏನಾದರೂ ಆಗ್ತದೆ ಅದನ್ನು ಕೊಡುವುದಕ್ಕೆ ಆ ಕಂಪನಿಯವರ ಬದ್ಧ ಅಂತೇಳಿ ಅವ ಸಿಗ್ನೇಚರ್ ಮಾಡಬೇಕು. ಇಲ್ಲ ಅಂತೇಳಿದರೆ ನಾವು ರಿಸಿಟ್ ಕೊಟ್ಟು ಬಿಟ್ಟರೆ ನಾಳೆ ರೇಟ್ ಯಾರೋ ಹೋರಾಟ ಮಾಡಿ ರೇಟ್ ಜಾಸ್ತಿ ಆದರೂ ಕೂಡ ಪಡ್ಕೊಂಡವರಿಗೆ ಸಿಗುವುದಿಲ್ಲ ಎನ್ನುವಂಥದ್ದಿದೆ. ಆ ಸತ್ಯವನ್ನು ನಾವು ಒಪ್ಪಿಕೊಂಡು ಜೊತೆಯಾಗಿ ಹೋರಾಟ ಮಾಡುವ ಎಲ್ಲ ಮಾಧ್ಯಮದವರು, ಇಲ್ಲಿದ್ದ ಎಲ್ಲ ಮಾಧ್ಯಮ ಮಿತ್ರರನ್ನು ರಿಕ್ವೆಸ್ಟ್ ಮಾಡುವಂಥದ್ದು, ವಾಸ್ತವ ಸತ್ಯವನ್ನು, ಅದು ಸ್ವಲ್ಪ ಕಹಿ ಇರ್ತದೆ, ನಿಮಗೆ ಅರಿಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ವ್ಯವಸ್ಥೆಯಲ್ಲಿ, ಆದರೂ ಸಾಧಾರಣ ನೀವು ಬದುಕಬೇಕು, ನಿಮ್ಮನ್ನು ಬದುಕಿಸುವ ರೀತಿಯಲ್ಲಿ ವಾಸ್ತವ ಸತ್ಯವನ್ನು ಪ್ರಪಂಚ ಮುಖಕ್ಕೆ ಮತ್ತು ಯಾರಿಗೆ ನಮ್ಮ ಇದೆಯಲ್ಲ ವ್ಯವಸ್ಥೆ, ದಪ್ಪ ಧರ್ಮದ ವ್ಯವಸ್ಥೆ, ಅದು ನಮ್ಮ ರಾಜಕಾರಣ ಇನ್ನೊಂದು ಮತ್ತೊಂದು ಎಲ್ಲವುಗಳು ಕೂಡ ಯಾರ ಕೃಪಾ ಕಟಾಕ್ಷದಲ್ಲಿ ಇವತ್ತಿನ ವ್ಯವಸ್ಥೆ ನಡೀತದೆ ಅವರಿಗೂ ಕೂಡ ಒಂದು ಸ್ವಲ್ಪ ಕಣ್ಣು ತೆರೆಸುವುದಕ್ಕೆ ಒಂದು ಪ್ರಯತ್ನ ಮಾಡಬೇಕನ್ನೋಂಥ ರಿಕ್ವೆಸ್ಟ್ನೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಮಾತನಾಡ್ಬೋದಾ? 1 ಮಿನಿಟ್. ಒಳ್ಳೆಯ ಅಭಿಪ್ರಾಯ. ಹೋರಾಟ ಎಂಬುದು ಬಹಳ ಮುಖ್ಯವೇ ಯಾವ ವಿಷಯದಲ್ಲೂ. ಒಂದು ಹೇಳಿದ್ದೀರಿ, ಅದು ನಾನೊಂದು ರಿಜಿಸ್ಟ್ರಿ 75,000 ಅಂತ ಒಂದು ಸೆನ್ಸಿಗೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನು ಗೊತ್ತಾ, ಅವರು ಆ 75,000 ಅಂದರೆ ಈಗ ಕೂಡ ರಿಜಿಸ್ಟ್ರಿ ಆಫೀಸಿನಲ್ಲಿರುವುದು 6,000, ಅದರ 15%. ಅದನ್ನು ನಾನು ಆಗ ಹೇಳಿದೆಲ್ಲ, 75,000ದ ರೇಟನ್ನು ಅವರು ಕೊಡುವುದೇ ಇಲ್ಲ. ಅದು ನಾವು ಎಂಥದ್ದು ನಾವೇ ಕಳ್ಳರು. ಯಾರು? ಈ ಭೂಮಿ ಮಾರುವವರು. ಒಂದು ಮಿನಿಟ್ ಭೂಮಿ ಮಾರುವವರು ಮತ್ತು ತೆಕೊಳ್ಳುಕೊಳ್ಳುವವರು ಕಳ್ಳರು. ಹೇಗೆ? ತೆಗೊಳ್ಳುವವ ಏನು ಮಾಡೋದು ಗೊತ್ತುಂಟಾ, ಮಾರುವವ ಕೂಡ ಅವನಿಗೆ ಟ್ಯಾಕ್ಸ್ ಬೀಳ್ತದೆ ಅಂತೇಳಿ ತೆಗೊಳ್ಳುವ ಟ್ಯಾಕ್ಸ್ ತೆಗೆದ್ರಿಂದ ಒಳಗಿನಿಂದ ಈ ಕ್ಯಾಶನ್ನು ಮೊದಲು ತೆಗೊಳ್ಳೋದು. ರಿಜಿಸ್ಟ್ರಿ ಆಫೀಸಿನಲ್ಲಿ ಕಡಿಮೆ ಧಾರಣೆ ಮಾಡಿದ್ದರಿಂದ ನಮಗೆ ಪೆಟ್ಟು ಬಿತ್ತು. ಈಗ ಅದರ ಅರ್ಥ ಪೆಟ್ಟು ಬಿದ್ದದ್ದು ಮಾಡಿದ್ದು ಅವರು, ಪೆಟ್ಟು ಬಿದ್ದದ್ದು ನಮಗೆ. ಈ ಸಂದರ್ಭದಲ್ಲಿ ಸರ್ಕಾರದ ಬರುವಾಗ ನಮ್ಮ ಪಂಥವರಿಗೆ ಪೆಟ್ಟು ಬಿತ್ತು ಒಂದು. ಮತ್ತು ಇನ್ನೊಂದು, ಯಾರು ಕೂಡ ಒಂದು ಉದಾಹರಣೆಗೆ ನನ್ನ ತೋಟದಲ್ಲಿ ಕಂಬ ಬಿದ್ದಿದೆ. ಕಂಬ ಬಿರುವಾಗ ನಾವು ಯಾವಾಗಲೂ ಅವರ ಚಿಕ್ಕಾಸಿಗಾಗಿ ಇದು ಮಾಡಿದ್ದಲ್ಲ, ಅವರ ಚಿಕ್ಕಾಸಿಗಾಗಿ ನಾವು ಇದು ಮಾಡಲಿಲ್ಲ. ನಾನು ಅದನ್ನು ಭಾಳ ಕ್ಲಿಯರಾಗಿ, ಯಾವಾಗ ನಾವು ಒಟ್ಟಿಗೆ ಇದ್ದು ನಮ್ಮ ದಾರಿ ತಪ್ಪಿಸಿ ನಮ್ಮ ಹತ್ತಿರದಿಂದ ನಮ್ಮ ಮೇಲೆ ಆರೋಪ ಹಾಕ್ತಾರೆ, ನಾವು ಒಳ್ಳೆಯ ಪ್ರಾಮಾಣಿಕವಾಗಿ ಇದ್ದು ನಮ್ಮ ಮೇಲೆ ಹಾಕುವಾಗ ಆವಾಗ ಏನಾಗ್ತದೆ ಅಂದರೆ ತಲೆಗೆ ಇವರು ಇಷ್ಟು ಮಾಡ್ತಾರೆ, ಯಾರ ಹಣ ತೆಕೊಂಡು ಮಾಡಲಿಲ್ಲ, ಅಪವಾದ ಹಾಕಿದ್ದಾರೆ ಅಲ್ಲಿ, ನಿಮಗೆ ಅದು ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ನಾವು ಆ ಚಿಂತನೆಯಲ್ಲಿ ಧರ್ಮಕ್ಕೆ ಕೊಟ್ಟಿದ್ದೇನೆ ಆ ದಿವಸ. ಹೇಳಿದರೆ ನಿಮಗೆ ಅದು ಆಗುವುದಿಲ್ಲ. ಏನಂದರೆ ನನಗೆ ನಾವು ಇಷ್ಟು ಹೋರಾಟ ಕೇರಳದಿಂದ ಇಲ್ಲಿಯ ತನಕ ಉಡುಪಿ ತನಕ ಹೋಗಿದ್ದೇವೆ ಹೋರಾಟಕ್ಕೆ. ನೀವು ಮತ್ತೆ ಅಲ್ಲಿ ಇನ್ನದಲ್ಲಿ ಅದು 3 ವರ್ಷದಿಂದ ಮತ್ತೆ ಅದರ ಮೊದಲು ಅಷ್ಟು ಹೋಗಿದ್ದೇವೆ. DC ಆಫೀಸಿನಲ್ಲಿ ಈಗ ಕೂಡ ನಾನು ಇಲ್ಲಿ ತರಲಿಲ್ಲ. DC ಆಫೀಸಿನಲ್ಲಿ ನಾವು ಇವರು UT ಖಾದರ್ ಮುಗಿಲನ ಇದರಲ್ಲಿ ಆ ದಿವಸ ಅದರ ಡೇಟ್ಸ್ ಕೂಡ ನಾನು ಅಲ್ಲಿ ಉಂಟು. ನಾವು ಒಟ್ಟಿಗೆ ಇರುವಾಗ ಆದದ್ದು. ಇವರು ಪೃಥ್ವಿರಾಜ್ ನಾವೆಲ್ಲ ಒಟ್ಟಿಗೆ ಇರುವಾಗ ಅಲ್ಲಿ
3,000 ಚಿಲ್ಲರೆ ಇದ್ದಂಥ ಅಡಿಕೆಗೆ 16,000 ಚಿಲ್ಲರೆ ಆದದ್ದು, 16,000 ಚಿಲ್ಲರೆ, 10,000 ಇದ್ದಂಥ ತೆಂಗಿನ ಮರಕ್ಕೆ 20,000 ಆದದ್ದು. ನಾವು ಅದು ಆವಾಗ ಹೋರಾಟ ಮಾಡಿದ್ದೇವೆ. ಆವಾಗ ನಿಮ್ಮ ಹೋರಾಟ ಆಮೇಲೆ ಪ್ರಾರಂಭ ಆದದ್ದು. ಏನಂದರೆ ಅಲ್ಲ, ಇದು ಯಾಕೆ ಹೇಳ್ತೇನೆ ಅಂದರೆ ಈ ಸಂದರ್ಭದಲ್ಲಿ ಅಷ್ಟು ಬೇಸರ. ನಮ್ಮ ಮೇಲೆ ಹೋರಾಟ ಮಾಡಿ, ನಾವು ರೈತರು, ನಾವು ನಿಜವಾಗಿ ಒಂದು, ನಾವೇನು ಎರಡಲ್ಲ, ಹೋರಾಟ ಮಾಡಿ ನಮ್ಮ ಮೇಲೆ ಕೂತ್ಕೊಳಿಸುವಾಗ ಏನಾಗ್ತದೆ ಅಂದರೆ ಆ ಹಠ ಬೀಳ್ತದೆ. ಆವಾಗ ಇದುವೇ ನಮ್ಮ ಇದಕ್ಕೆ ತಪ್ಪಿ ಹೋಗಲಿಕ್ಕೆ ದಾರಿ ಎಂಬುದನ್ನು ನಾನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಕೆಲವು ವಿಷಯ ಉಂಟು, ಆದರೆ ಇಲ್ಲಿ ಮಾತಾಡೋದು ಸರಿಯಲ್ಲ. ಧನ್ಯವಾದಗಳು ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ವೇದಿಕೆಯಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪುರಸಭೆಯ ಪರಿಸರ ಅಭಿಯಂತರರು ನಮ್ಮ ಜೊತೆ ಇದ್ದಾರೆ. ಅವರ ಕೆಲವು ವಿಚಾರಗಳನ್ನು ತಿಳಿಸಬೇಕು ಅಂತ ವಿನಂತಿ ಮಾಡ್ತಾ ಅವರಿಗೆ ವೇದಿಕೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈಗಾಗಲೇ ನಾನು ಕಾರ್ಯಕ್ರಮದಲ್ಲಿ ತಡವಾಗಿ ಸೇರಿದರೂ ಕೂಡ ಒಂದು ಪಾಯಿಂಟನ್ನು ನಾನು ಕ್ಯಾಚ್ ಮಾಡಿದೆ, ಅದು ಸಾವಯವ ಕೃಷಿ. ಸೊ ಸಾವಯವ ಕೃಷಿಯ ನಿಟ್ಟಿನಲ್ಲಿ ನಾನೊಬ್ಬಳು ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಯಾಗಿ ಒಂದೇನು ಬೇಡಿಕೆಯನ್ನು ಇಡಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಕೃಷಿಕರಿಗೆ ಸಾವಯವ ಕೃಷಿಗೆ ಹಸಿ ಕಸ ಒಂದು ಸಂಪನ್ಮೂಲ ಆಗ್ಬೋದು ಅಂತ. ಈಗ ಆಲ್ರೆಡಿ ಗ್ರಾಮ ಪಂಚಾಯತ್ಗಳಲ್ಲಿ ಒಣಕಸ ಮಾತ್ರ ಸಂಗ್ರಹಣೆಗೆ ವ್ಯವಸ್ಥೆ ಇದೆ, ಸ್ಯಾನಿಟರಿ ತ್ಯಾಜ್ಯಕ್ಕಿಲ್ಲ ಹಾಗೂ ಹಸಿ ತ್ಯಾಜ್ಯಕ್ಕೆ ಇಲ್ಲ. ಸೊ ಈಗ ಗ್ರಾಮ ಪಂಚಾಯತ್ಗಳು ಕ್ರಮೇಣ ನಗರೀಕರಣ ಆಗ್ತಾ ಇರುವಾಗ ಅವರಲ್ಲಿ ಅಪಾರ್ಟ್ಮೆಂಟ್ ಪದ್ಧತಿಗಳು ಕೂಡ ಬರ್ತಾ ಇದೆ. ಅವರೆಲ್ಲ ಪುರಸಭೆಗೆ ಬೇಡಿಕೆ ಕೊಡ್ತಾರೆ, ನಮಗೆ ಹಸಿ ಕಸ ಸಂಗ್ರಹಣೆ ಪುರಸಭೆಯಿಂದ ವ್ಯವಸ್ಥೆ ಮಾಡಿಕೊಡಿ ಅಂತ. ಜೊತೆಗೆ ಕೆಲವು ನಗರ ಸ್ಥಳೀಯ ಸಂಸ್ಥೆಗಳು, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ 13 ನಗರ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಹಾಗೂ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಇಂತಹ ಜಾಗಗಳಲ್ಲಿ ಹಸಿ ಕಸ ಸಂಗ್ರಹಣೆಗೆ ಜಾಗಗಳು ಸಿಗ್ತಾ ಇಲ್ಲ, ಹಸಿ ಕಸನ ಸಂಸ್ಕರಣೆ ಮಾಡಲಿಕ್ಕೆ ಜಾಗಗಳು ಸಿಗ್ತಾ ಇಲ್ಲ. ಸೊ ನಾವು ಇಲ್ಲಿ ಮೂಡುಬಿದ್ರೆ ಪುರಸಭೆಯಲ್ಲಿ ಈಗ ಆಲ್ರೆಡಿ ಕೆಲವು ಕೃಷಿಕರೊಂದಿಗೆ ಮಾತನಾಡಿಕೊಂಡು ಪುರಸಭೆಯಲ್ಲಿ ಉತ್ಪಾದನೆ ಆಗುವಂತಹ ಹಸಿ ಕಸವನ್ನು ಕೃಷಿಕರ ತೋಟದಲ್ಲಿ ಗೊಬ್ಬರ ಮಾಡಿಸ್ತಾ ಇದ್ದೇವೆ. ಅಲ್ಲಿ ಕೃಷಿಕರಿಗೆ ಹಸಿ ಕಸದಿಂದ ನೇರವಾಗಿ ಗೊಬ್ಬರ ಸಹ ಸಿಗ್ತದೆ. ಜೊತೆಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಹಸಿ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದ ಜಾಗ ಸಿಗ್ತದೆ. ಪ್ಲಸ್ ಯಾರೆಲ್ಲ ಕಸ ಉತ್ಪಾದನೆ ಮಾಡ್ತಿದ್ದಾರೆ ಅವರಿಗೆ ಸಹ ಒಂದು ಸೊಲ್ಯೂಷನ್ ಸಿಗ್ತದೆ. ಮಾನದಂಡ ಇಷ್ಟೇ, ಯಾರು ಕೃಷಿಕರಿದ್ದೀರೋ ನೀವು ಜಮೀನು ಕೊಡುವಾಗ ನೀವೊಂದು ಕಂಡೀಷನ್ ಹಾಕಬೇಕು, ನಮಗೆ ಅದರಲ್ಲಿ ಬೇರೆ ಯಾವ ಕಸವು ಮಿಶ್ರ ಆಗಿ ಬರಬಾರ್ದು. ನಾವು ಸಾವಯವ ಕೃಷಿಗಾಗಿ ನಾವು ಮಾಡ್ತಿದ್ದೀವಿ, ನೀವು ಕಸದ ಪರಿಹಾರಕ್ಕಾಗಿ ಮಾಡ್ತಾ ಇದ್ದೀರಿ ಅಂತ. ಇದು ನನ್ನ ಬೇಡಿಕೆ ಏನು ಅಥವಾ ಪ್ರಸ್ತಾಪ ಏನಂತ ಹೇಳಿದರೆ, ಈ ರೀತಿ ನೀವು ಮಾಡಿದರೆ ಏನು ಹೇಳ್ತೀವಿ, ಕನೆಕ್ಟ್ ದ ಡಾಟ್ಸ್ ಅಂತ. ಎಲ್ಲರೂ ಮಾಡ್ತಿರೋದು ಕೆಲಸ ಪರಿಸರಕ್ಕಾಗಿಯೇ, ಆದರೆ ಡಾಟ್ಗಳು ನಾನೊಂದು ದಾರಿಯಲ್ಲಿ ಇನ್ನೊಂದು ದಾರಿಯಲ್ಲಿ ಆಗ್ತಾ ಇದೆ. ಇದನ್ನು ಕೇಂದ್ರೀಕರಿಸ್ಬೋದಾ ಅಂತ ಒಂದು ನನ್ನ ವಿಚಾರ ಮಂಡನೆ. ಇದಕ್ಕೆ ತಮ್ಮಲ್ಲೇ ಅಭಿಪ್ರಾಯಗಳೇನಾರು ಇದ್ದರೆ ಹೇಳ್ಬೋದು. ಸೊ ಅವಕಾಶಕ್ಕಾಗಿ ಮತ್ತು ಈ ಒಂದು ಚಿಂತನೆಯನ್ನಿಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದಂತಹ ಹರೀಶ್ ಆದೂರವರ ಈ ವರ್ಷ ಕ್ರಿಯೇಷನ್ಸ್ ಪತ್ರಿಕೆಗೆ ಯಶಸ್ಸನ್ನು ಕೋರುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಹಸಿ ಕಸವನ್ನು ಕಂಪೋಸ್ಟ್ ಮಾಡುವಂಥದ್ದು ಭಾಳ ಕಷ್ಟದ ವಿಷಯ ಅಲ್ಲ. ಈ ಕಂಪೋಸ್ಟ್ನಲ್ಲಿ ಎರೋಬಿಕ್ ಮತ್ತು ಅನರೋಬಿಕ್ ಕಂಡೀಷನ್ ಅಂತ ಉಂಟು. ಎರೋಬಿಕ್ ಇದರಲ್ಲಿ ನಾವು ಮೇಲ್ಸ್ತರದಲ್ಲಿ ಮಾಡಿದರೆ 15ರಿಂದ 20 ದಿವಸದಲ್ಲಿ ಕಂಪೋಸ್ಟ್ ಆಗ್ತದೆ. ಅದಕ್ಕೆ ಕಂಪೋಸ್ಟರ್ ಅಂತ ಬರ್ತದೆ, ಅದನ್ನು ಹಾಕಿದರೆ ನಿಮಗೆ ಒಳ್ಳೆಯ ಕಂಪೋಸ್ಟ್ ಆಗ್ತದೆ. ಅದನ್ನು ಹಸಿ ಕಸವನ್ನು ನೀವು ರೈತರಿಗೆ ಅದನ್ನು ಕನ್ವಿನ್ಸ್ ಮಾಡಿ ಕೊಡ್ಬೋದು. ಸೊ ಈಗ ರೈತರು ಉಳಿದವರು ಇಲ್ಲಿರುವಂಥವ್ರು ಯಾರಾದರೂ, ಈಗ ನೀವು ನನಗೆ ಹೇಳುವಾಗ ಅವ್ರು ಹೇಳಿದರು ಸುಳ್ಯದಿಂದ ಬಂದಿದ್ದಾರೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ಸುಳ್ಯದಲ್ಲಿ ನಗರ ಪಂಚಾಯತ್ ಅಥವಾ ಪುರಸಭೆ ಏನಿದೆ, ನಗರ ಸ್ಥಳೀಯ ಸಂಸ್ಥೆ, ಅಲ್ಲಿ ಜಾಗದ ವ್ಯವಸ್ಥೆ ಇಲ್ಲ. ಸೊ ಆ ರೀತಿ ಇಡೀ ಜಿಲ್ಲೆಯಲ್ಲಿರುವಂತಹ ಅಲ್ಲಿರುವಂತಹ ಆಯಾ ಊರಿನಲ್ಲಿರುವಂಥ ಪ್ರಗತಿಪರ ಕೃಷಿಕರು ತಮ್ಮ ಒಂದು ಜಾಗದಲ್ಲಿ ಒಂದು ಹೊಂಡ ತೋಡಿಸಿಕೊಟ್ರೆ ಅವರು ಲೇಟ್ ಆಗ್ತದೆ. ಸಂಸ್ಥೆ ಜಲಗಾಂವ್ನಲ್ಲಿ ಹೋಗಿ ನೋಡಿದ್ದೇನೆ. ಅಲ್ಲಿ ಆ ಸ್ಥಳೀಯ ಕಂಪೋಸ್ಟನ್ನೆಲ್ಲ ಅವರು ಸಂಸ್ಥೆಯವರು ತಂದು ಒಂದು ಯಾರ್ಡ್ನಲ್ಲಿ ಹಾಕಿ ಗನ್ನಿ ಬ್ಯಾಗನ್ನು ಮುಚ್ಚಿ ಇಡ್ತಾರೆ. 15ರಿಂದ 20 ದಿವಸದಲ್ಲಿ ಅದನ್ನು ಗೋಣಿಗೆ ತುಂಬುವಷ್ಟು ಹುಡಿಯಾದ ಗೊಬ್ಬರ ಆಗ್ತದೆ. ಸೊ ಅದರಲ್ಲಿ ಏನಿರ್ತದೆ ಅಂತೇಳಿದರೆ ತರಕಾರಿ ವೇಸ್ಟ್ಗಳಿರ್ತದೆ, ಬಾಳೆಹಣ್ಣು ಸಿಪ್ಪೆ ಇರ್ತದೆ, ಏನೆಲ್ಲ ಕರಗುವಂಥ ಬಯೋಡಿಗ್ರೇಡೇಬಲ್ ಏನೆಲ್ಲ ವಸ್ತು ಉಂಟು ಅದನ್ನೆಲ್ಲ ಹಾಕಿರ್ತಾರೆ. ಒಂದು ಸ್ವಲ್ಪವೂ ವಾಸನೆ ಬರುವುದಿಲ್ಲ. ಅದು ಜಾಗ ಸರ್, ಇದು ಟೆಕ್ನಾಲಜಿ ಪಂಚಾಯತಿದು ಅಥವಾ ಮುನ್ಸಿಪಾಲ್ಟಿದು ಮಾಡ್ಬೋದು ಅಂತ ಒಂದು ನಂಗೆ ಸೊಲ್ಯೂಷನ್ ಸಿಕ್ಕಿದೆ. ಸೊ
ನಾನು ಹರೀಶ್ ಆದೂರ್ ಅವರ ಕಡೆಯಿಂದ ಯಾರೆಲ್ಲ ಇಲ್ಲಿಗೆ ಬಂದಿದ್ದಾರೋ ಅಥವಾ ಇವರ ನೆಟ್ವರ್ಕಲ್ಲಿದ್ದಾರೋ ಅವ್ರದ್ದೆಲ್ಲ ತಗೊಂಡು ಅಟ್ಲೀಸ್ಟ್ ಅಲ್ಲಿರುವಂತಹ ಪುರಸಭೆ, ನಗರಸಭೆ, ಪಂಚಾಯತ್ಗಳು, ಗ್ರಾಮ ಪಂಚಾಯತ್ಗಳನ್ನು ನೆಟ್ವರ್ಕ್ ಮಾಡಿ ಕೊಡಲಿಕ್ಕೆ ನಾನಂತೂ ಬಯಸ್ತೀನಿ, ನಿಮ್ಮೆಲ್ಲರ ಸಹಕಾರದ ಅಪೇಕ್ಷೆಯಲ್ಲಿ. ಧನ್ಯವಾದಗಳು. ಗೋಸ್ಪಲ್ ಫಾರ್ ಏಷ್ಯಾ ತೆಂಕೈಡ ಪದವಿ ಅದರ ಪರವಾಗಿ ಸುರೇಶ್ ಮತ್ತು ಲಿಜೋರ್ ಅವರು ಬಂದಿದ್ದಾರೆ. ಭೂಮಿಯನ್ನು ದಾನ ಮಾಡಿರುವ ಕೃಷಿಕರಲ್ಲಿ ಒಬ್ಬರಾಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗೋಸ್ಪಲ್ ಫಾರ್ ಏಷ್ಯಾ ತೆಂಕೈಡ ಪದವು ಇಂದ ಸುರೇಶ್ ಮತ್ತು ಲಿಜೋರ್ ಅವರು ವಿದ್ಯುತ್ ತಂತಿ ಅಳವಡಿಕೆಗಾಗಿ ಭೂಮಿಯನ್ನು ದಾನ ಮಾಡಿದ್ದ ಇವರು ನಮ್ಮ ಯಶ ಕರ್ನಾಟಕದ ವತಿಯಿಂದ ಒಂದು ಸಣ್ಣ ಗೌರವ ಪುರಸ್ಕಾರ. ಸುರೇಶ್ ಮತ್ತು ಲಿಜೋ ಇವರಿಗೆ ಸಮಾಜದ ಅಭಿವೃದ್ಧಿಗಾಗಿ ತಮ್ಮ ಭೂಮಿಯನ್ನು ದಾನ ಮಾಡಿದ್ದಾರೆ. ಧನ್ಯವಾದಗಳು ಸುರೇಶ್ ಅವರೇ ಮತ್ತು ಲಿಜೋ ಅವರೇ. ನಮ್ಮ ಈ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಒಂದು ಗೌರವ ಪುರಸ್ಕಾರಕ್ಕಾಗಿ ಶ್ರೀಯುತ ಗೋಪಾಲ್ ಅವರು ಇದ್ದರೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀಯುತ ಗೋಪಾಲ್ ಪೂಜಾರಿ ಮೂಡುಬಿದರೆ ಇವರು ಇದ್ದರೆ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದ ಭಾಗವಾಗಿ ಇದುವರೆಗೆ ವೇದಿಕೆಯನ್ನು ಅಲಂಕರಿಸಿರುವ ಪ್ರೇಮಶ್ರೀ ಅವರಿಂದ ಒಂದೆರಡು ನುಡಿಗಳು. ವರ್ಷ ಕ್ರಿಯೇಷನ್ನ ಯಶ ಕರ್ನಾಟಕ ಪತ್ರಿಕೆಯಿಂದ ಈ ಕಾರ್ಯಕ್ರಮವನ್ನು ಹರೀಶ್ ಆದೂರ್ ಅವರು ಆಯೋಜಿಸಿದ್ದಾರೆ. ಅವರು ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಕೃಷಿಕರೇ. ಕೃಷಿ ನಮ್ಮ ಹರೀಶ್ ಆದೂರ್ ಸರ್ ಅವರು ಇಲ್ಲಿ ನಿಡ್ಡೋಡಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಆಗುವಾಗ ಮತ್ತು ಇಲ್ಲಿ ಈಗ ಆಗ್ತಿರುವಂತಹ ವಿದ್ಯುತ್ ಲೈನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಯಾವಾಗಾದರೂ ತೊಂದರೆ ಆದಾಗ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಹಾಕ್ತಾ ಇರ್ತಾರೆ. ಹಾಗೆ ಮೂಡುಬಿದ್ರೆ ಎಲ್ಲ ಪತ್ರಕರ್ತರು ಕೂಡ ಅವರ ಪತ್ರಿಕೆಗಳಲ್ಲಿ ಈ ಸುದ್ದಿಗಳನ್ನು ಕೃಷಿಕರಿಗೆ ಯಾವಾಗ ತೊಂದರೆ ಆಗುತ್ತಾ ಆವಾಗ ನಮ್ಮ ಎಲ್ಲ ಪತ್ರಕರ್ತರು ಆ ಕಡೆಗೆ ಹೋಗಿ ಹೆಚ್ಚಿನ ಸುದ್ದಿಗಳನ್ನು ಮಾಡ್ತಾರೆ. ಆದರೆ ಹರೀಶ್ ಆದೂರ್ ಅವರು ಏನು ಅಲ್ಲಿ ಪ್ರತಿಭಟನೆ ಮಾತ್ರ ಇದ್ದಾಗ ಹೋಗಿ ಸುದ್ದಿಗಳನ್ನು ಮಾಡುವುದಲ್ಲ, ಅವರಿಗೆ ಯಾವಾಗ ಬೇಕಾಗ್ತದೆ, ಯಾವಾಗ ಅವರಿಗೆ ಸಮಸ್ಯೆ ಅಂತ ರೈತರಿಗೆ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ. ಕೃಷಿಕರು ಅಂದರೆ ಈಗ ಸರ್ ಎಲ್ಲ ಹೇಳಿದರೆ ಕೃಷಿಕರ ಬಗ್ಗೆ, ಕೃಷಿಕರ ಸಮಸ್ಯೆಗಳು ಅಥವಾ ಕೃಷಿ ಯಾವ ರೀತಿ ಮಾಡಬೇಕು, ಮಿಶ್ರ ಬೆಳೆಯನ್ನು ಯಾವ ರೀತಿ ಮಾಡಬೇಕು ಅಥವಾ ಒಂದು ಭತ್ತದ ಕೃಷಿ ಇದರ ಬಗ್ಗೆ ಎಲ್ಲ ಅದರಲ್ಲಿ ಆಗುವಂತಹ ನಷ್ಟ ಹಾಗೂ ಲಾಭ ಇವುಗಳ ಬಗ್ಗೆ ಎಲ್ಲ ಹೇಳಿದರು. ನಾನು ಕೃಷಿಕಳಲ್ಲ, ಆದ್ದರಿಂದ ನನಗೆ ಅಷ್ಟೇನು ಕೃಷಿಯ ಬಗ್ಗೆ ಗೊತ್ತಿಲ್ಲ. ಆದರೆ ಕೃಷಿಕರ ಬಗ್ಗೆ ಕೆಲವೊಂದಷ್ಟು ಪರಿಚಯಗಳನ್ನು ಮಾಡಿ ಕೃಷಿಕರ ಬಗ್ಗೆ ಅವರು ಏನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಗೊತ್ತು ಆಗ ನಾನು ಇದಕ್ಕೆ ಹೋದಾಗ ಕೆಲವರು ತೋಟಕ್ಕೆ ಹೋದಾಗ ನಮಗೆ ಖುಷಿ ಆಗುತ್ತೆ. ಇಷ್ಟೆಲ್ಲ ತೋಟದಲ್ಲಿ ಇಷ್ಟೆಲ್ಲ ಕೃಷಿಯನ್ನು ಮಾಡ್ತಾರಲ್ಲ, ಭತ್ತದ ಕೃಷಿ ಆಗಲಿ ಅಥವಾ ಮಿಶ್ರ ಬೆಳೆಗಳನ್ನು ಮಾಡುವಾಗ ಅಲ್ಲಿಗೆ ಹೋದಾಗ ನಮ್ಗೆ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಯಶೋಧರವರು ಯಾವತ್ತು ಹೇಳ್ತಾ ಇರ್ತಾರೆ, ಈ ಕೃಷಿತ ಸುದ್ದಿ ಮಲ್ಪನ ಖಾಲಿ ಅವಳು ದಾಲ ತಿಕ್ಕೊಂಡತ್ತ ಪಂಪನ ಉದ್ದೇಶ ಗೊತ್ತು, ತರಕಾರಿ ಮೀನು ಕೊರವೇರತ್ತ ಪಂಪನ ಉದ್ದೇಶಕ್ಕೆ ಇರು ಸುದ್ದಿ ಮಲ್ಪನು ಅಂತ. ಹಾಗೇನಲ್ಲ, ನನಗೆ ಕೃಷಿ ಬಗ್ಗೆ ಒಲವಿದೆ, ಆದರೆ ನಮಗೆ ಮಾಡ್ಲಿಕ್ಕಾಗ್ತದೆ. ನಮ್ಮಲ್ಲಿ ಸಹ ಆಗ ಸರ್ ಹೇಳಿದ್ರು ಒಬ್ಬರು ಮಂಗಗಳ ಕಾಟ ಇದೆ ಅಂತ. ಏನು ಕೃಷಿ ಮಾಡಿದರೆ ಸಹ ಅಲ್ಲಿ ಹೋಗಿ ಮಂಗಗಳು ಅದನ್ನೇನು ಬೆಂಡೆಕಾಯಿ ಇದ್ದು ಬೀಜ ಹಾಕಲಿ ಅಥವಾ ಬೇರೆ ಯಾವುದೋ ಆದಾಗ ಅದನ್ನು ಹೋಗಿ ತಿಂದ್ಕೊಂಡು ಹೋಗ್ತವೆ. ಹೀಗೆ ಕೃಷಿ ನಾನು ಹೆಚ್ಚಿನ ಕೃಷಿಕರಲ್ಲಿ ಹೋದಾಗ ಅವ್ರು ಹೇಳೋದುಂಟು, ಕೃಷಿಟ್ ಒಂತೆ ನಷ್ಟ ಉಂಡು ಅಂಡ ಕೃಷಿಟ್ ಒಂಜಿ ನೆಮ್ಮದಿ ಉಂಡು. ಮಧ್ಯಾಹ್ನದ ಒಂತೆ ಪೊರ್ತು ಎಂಕ್ಲು ಒಂಜಿ ರೆಸ್ಟ್ ಮಲ್ಪೆರ ಒಂಜಿ ಸಮಯ ತಿಕ್ಕೊಂಡು ಅವೇ ಬೇತೆ ಎಂಕ್ಲು ಬೇತೆ ಕಡೆ ಕೃಷಿ ಒಂದೇ ಕೆಲಸಕ್ಕೆ ಪೋಂಡ ಅವಳು ಪುರ ಎಂಕ್ಲ ಈಚೆ ರೆಸ್ಟ್ ಮಲ್ಪೆರ ತಿಕ್ಕುಜಿ ಅಂತ ಹೇಳೋದನ್ನು ಸಹ ನಾನು ಕೇಳಿದ್ದೇನೆ. ಹಾಗೆ ನಾನು ಪೇಪರ್ ನನ್ನ ಮಾಧ್ಯಮ ಕ್ಷೇತ್ರಕ್ಕೆ ಸೇರಿದಾಗ ನನಗೆ ತಾಕೋಡೆಯ
ಇನ್ನೊಬ್ಬರು ಜೇಸನ್ ತಾಕೋಡೆಯವರ ಮಾವ ಕೃಷಿ ಮಾಡ್ತಾ ಇದ್ರಲ್ಲ, ಅದೇ ರಂಬುಟಾನ್ ಅದೆಲ್ಲ ಫಸ್ಟ್ ಅಲ್ಲಿ ನಾನು ನೋಡಿದ್ದು. ಮತ್ತು ನಮ್ಮ ಸೋನ್ಸ್ ಫಾರ್ಮ್ ಮತ್ತು ರಾಜವರ್ಮ ಬೈಲಂಗಡಿ ಅವರ ಕೃಷಿ ಇದೆ. ಹಾಗೆ ಮತ್ತು ನಮ್ಮ ಯುವ ಕೃಷಿಕರಾದಂಥ ನಾಗರಾಜ ಅಂಬೂರಿ ಅವರು ಒಳ್ಳೆಯ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ಥರದ ಕೃಷಿಯನ್ನು ಮಾಡ್ತಿದ್ದಾರೆ. ಅವರು ಇರುವಾಗ ಹೇಳಬೇಕಿದ್ರೆ ಅವ್ರು ಹೋಗಿ ಆಯಿತು. ಹಾಗೆ ನಾವು ಹಿರಿಯರು ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ, ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ, ಅವರಿಗೆ ಆ ಕೃಷಿಯ ಬಗ್ಗೆ ಒಲವು ಮೂಡಿಸುವಂಥ ಕಾರ್ಯ ನಮ್ಮಿಂದ ಎಲ್ಲ ಆಗಬೇಕನ್ನೋ ಬಯಸ್ತೇನೆ. ಹರೀಶಾದರು ಸರ್ ಅವರು ಕೂಡ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ, ಇನ್ನು ಮುಂದೆ ಮಾಡುವಂತೆ ಆಗಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಪ್ರೇಮಶ್ರೀ ಮೇಡಮ್. ಇದೀಗ ಯಶ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಗಟ್ಟೆ ಅವರಿಂದ ಒಂದೆರಡು ಮಾತುಗಳು. ನನಗೆ ಧನ್ಯವಾದವನ್ನು ಕೊಟ್ಟು ಮುಗಿಸಿ ಅಂತ ಹೇಳಿದ್ದಾರೆ ಹರೀಶ್. ನಾನು ಅದು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಕೃಷಿಗೆ ಸಂಬಂಧಪಟ್ಟ ಒಂದು ಈ ವೇದಿಕೆ ಸಿಗೋದು ಭಾರಿ ಕಷ್ಟ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಾಸರಗೋಡಿಂದ ಕುಂಬಳೆಯ ಮಿಡ್ಲಲ್ಲಿ ನಮ್ಮದೊಂದು ತರವಾಡು ಮನೆ ಉಂಟು. ನಾವು ದೊಡ್ಡ ಜಾಗ ಫ್ಯಾಮಿಲಿ ಇದ್ದ ಮನೆತನದವರು. 32 ಎಕರೆ ಜಾಗ ಒಬ್ಬರ ಹೆಸರಲ್ಲಿತ್ತು. ಅದರಲ್ಲಿ ನಮಗೆ ಉಳಿದದ್ದು 16 ಎಕರೆ ಮಾತ್ರ. 16 ಎಕರೆ ಈಗ ನೀವು ತೆಂಗಿನ ಸಸಿ ಆಗುವಂಥ CPSRIಗೆ ಹೋಗಿದೆ. ಗೌರ್ಮೆಂಟ್ ಅದನ್ನು ಎಕ್ವೈರ್ ಮಾಡಿತು. ಆ ಟೈಮಲ್ಲಿ ನಮ್ಮ ಹಿರಿಯರು ಅದನ್ನು ಒಂದೇ ಹೆಸರಿನಲ್ಲಿದ್ದ ಅತಿ ಹೆಚ್ಚು ಜಾಗ 50% ಆಯಿತು. ನನ್ನ ತಾಯಿ ಮಂಗಳೂರಿಗೆ ಮದುವೆಯಾಗಿ ಬಂದರು. ಬಾಡಿಗೆ ಮನೆಯಲ್ಲಿ ನಮ್ಮ ಜೀವನ, ಒಂದು ಕೋಣೆಯ ಬಾಡಿಗೆ ಮನೆಯಲ್ಲಿ ನಮ್ಮದು ಜೀವನ ಇತ್ತು. ನನಗೆ 4 ಮಂದಿ ಅಕ್ಕಂದಿರು, ನಾನು ಲಾಸ್ಟಿನವ. ಆ ಕಾಂಪೌಂಡಲ್ಲಿ ಒಂದು 15ರಿಂದ 16 ಸೆನ್ಸು ಜಾಗ. ನನ್ನ ಪ್ರಾಯ ಆಗ 7 ವರ್ಷ. ಆ ಟೈಮಿಂದಲೇ ನನಗೆ ಕೃಷಿ ಅಂದರೆ ಜೀವ. ಬಾಂಬೆಯಿಂದ ಬರುವವರು ಒಂದು ತೆಂಗಿನ ಸಸಿಯ ಇದು ಕಲಸಕ್ಕೆ ಇಟ್ಟ ತೆಂಗಿನ ಸಸಿ ತಂದಿದ್ದರು, ನನಗೆ ಸರಿ ನೆನಪಿದೆ. ನಾನು ಆ ಟೈಮಲ್ಲಿ 7 ವರ್ಷ ಪ್ರಾಯದಲ್ಲಿ ನಾನು ತೆಂಗಿನ ಸಸಿ ನಟ್ಟಿದ್ದೇನೆ. ಅದಕ್ಕೆ ಒಂದು ತೆಪ್ಪನ್ನು ಇಟ್ಟು ಆ ಸಸಿಯನ್ನು ನಾನು ಬೆಳೆಸಿದೆ. ಮತ್ತು ಆ ಕಾಂಪೌಂಡಲ್ಲಿ ಯಾವುದು ಫ್ರೂಟ್ಸಿದ ಗಿಡ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಒಂದು 12-13 ವರ್ಷ ನಾವು ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದೇವೆ, ಮತ್ತು ನಾವು ಬೇರೆ ಮನೆ ಮಾಡಿದೆವು. ಆ ಕಾಂಪೌಂಡಲ್ಲಿ ಈಗ ಹೋದರೆ ಸಹ ತೆಂಗಿನ ಸಸಿ ನನ್ನ ಕಣ್ಣಿಗೆ ಕಾಣ್ತದೆ. ಒಂದು 400ರಿಂದ 5 ತೆಂಗಿನಕಾಯಿ ಆಗ್ತದೆ. ಈಗ ಅಂತ ನನ್ನ ಲೆಕ್ಕ ಪ್ರಕಾರ ಒಂದು ಅದಕ್ಕೆ 32-30 ವರ್ಷ ಆಗಿರ್ಬೋದು. ನಮಗೆ ಜಾಗ ಇರಲಿಲ್ಲ, ಮತ್ತು ನನಗೆ ಹಂಬಲ ಇತ್ತು ಜಾಗ ಮಾಡೋದು. ಒಂದು 5 ಸೆನ್ಸು ಜಾಗ 8 ವರ್ಷ ನಾನು ಹೊಸತಿಗಂತ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಈ ಸಣ್ಣ ಪ್ರಾಯದಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಹೋಗಿದ್ದೇನೆ. 16 ವರ್ಷ SSLC ಆಗಿ ನಾನು ಪತ್ರಿಕೆ ಲೈನ ಇಟ್ಕೊಂಡದ್ದು. ಆವಾಗ ಜಾಹೀರಾತು ಸೆಕ್ಷನ್ ನಾನು ನೋಡ್ತಿದ್ದೆ. ಆ ಟೈಮಲ್ಲಿ 9,000 ಅಮೌಂಟಿಗೆ ಒಂದು 6 ಸೆನ್ಸು ಜಾಗ, 18 ವರ್ಷ ನನಗೆ ವಯಸ್ಸು. ಯಾಕಂದರೆ ಹಂಬಲ ಬೇಕು. ಇದು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಲ್ಲಿ ಹೋಗಿ ಆ ಜಾಗ ಸರಿತಟ್ಟಾದ ಜಾಗ ಅಲ್ಲ, ಒಂದು ಗುಡ್ಡ ಪ್ರದೇಶ, ಅದನ್ನು ತರಿತಟ್ಟು ಮಾಡಿ 4 ಕೋಣೆಯ ಮನೆ ಮಾಡಿದ್ದೇನೆ. ಆ ಟೈಮಲ್ಲಿ 4 ಸಸಿ ನೆಟ್ಟಿದ್ದೇನೆ, ತೆಂಗಿನ ಸಸಿ. ನೀರು ಹಾಕಲಿಕ್ಕೆ ಬೋರ್ ಹಾಕಿ ಅದನ್ನು ದೊಡ್ಡದು ಮಾಡಿದ್ದೇನೆ. ಈಗ ನಾನು ಮೊನ್ನೆ ಹೋದೆ, ಒಂದು ಸಸಿಯಲ್ಲಿ 400ಕ್ಕಿಂತ ಮೇಲೆ ಕಾಯಿ ಸಿಕ್ಕಿದೆ ನನಗೆ. ನೋಡಿ, ತೆಂಗಿನ ಸಸಿ ನೀವು ಈಗ ನೆಟ್ಟರೆ 1 ವರ್ಷ 10 ವರ್ಷ ನಿಮಗೆ ಫಲವೇ ಕೊಡೋದಿಲ್ಲ. ಒಂದು 15-20 ವರ್ಷ ಆಗುವಾಗ ಅದು ದೊಡ್ಡ ಒಂದು ನಮಗೆ ಹೇಳಿದ ಹಾಗೆ ಆಗ್ತದೆ. ಫಲ ಕೊಡ್ತದೆ. ಅದು ನೀರು ಹಾಕದೇ ರೀ ಫಲ ಕೊಡ್ತದೆ. ಅಷ್ಟೇ ಮುಗಿಲಿಲ್ಲ. ನನ್ನ ಹೆಂಡತಿಗೆ, ನನಗೆ ಮದುವೆ ಆಯಿತು, ಹೆಂಡತಿಗೆ 56 ಸೆನ್ಸು ಜಾಗ ಅವರ ಪಾಲಲ್ಲಿ ಬಂತು. ನಾವು ಮದುವೆ ಆದ ಸಂದರ್ಭದಲ್ಲಿ ಹೆಂಡತಿಗೆ ಜಾಗವನ್ನು ಕೊಟ್ಟರು. ಅದು ನಮಗೆ ಕೃಷಿ ಮಾಡೋ ಯೋಗ್ಯ ಇಲ್ಲದ ಜಾಗ. ಆದರೆ ನನಗೆ ಒಂದು ಹಂಬಲ ಇತ್ತು, ಇದನ್ನು ಯೋಗ್ಯ ಜಾಗ ಮಾಡಬೇಕಂತೇಳಿ. ಅಷ್ಟೊತ್ತಿಗೆ ಸೋಮೇಶ್ವರ ದೇವಸ್ಥಾನದ ಕೆರೆಯ ಕೆಲಸ ಬಂತು. ಇದು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಜಾಗ ಇದ್ದರೆ ಏನು ಮಾಡ್ಬೋದು. ಆ ಜಾಗದಲ್ಲಿ ನನಗೆ ಫ್ರೀಯಾಗಿ ಒಂದು 300 ಲೋಡ್ ಮಣ್ಣು ಅದನ್ನು ಫಿಲ್ ಮಾಡಿದರು 4 ವರ್ಷ. ಅದರ ನಂತರ ನಾನು ಅದನ್ನು ಒಂದು 17 ಟೈಪದು ತೆಂಗಿನ ಸಸಿ ನಟ್ಟೆ.
ಆ ಸಸಿ ನೆಟ್ಟು ಅಂತೂ ಸ್ವಲ್ಪ ದಿವಸ ಆಗುವಾಗ ನನ್ನ ಗೆಳೆಯ ಹರೀಶ್ ಬಂದರು. ಸಮುದ್ರಕ್ಕೆ ತಾಗಿಯೇ ಇತ್ತು ಆ ಜಾಗ, ಸಮುದ್ರಕ್ಕೆ ತಾಗಿಯೇ ಇತ್ತು. ಈ ಮಣ್ಣೆಲ್ಲ ಹಾಕುವಾಗ ಒಂದು ಭೂಮಿಯಾಗೆ ಆಯಿತು. ಸಸಿ ಇಟ್ಟು ಸ್ವಲ್ಪ ಸಮಯದ ನಂತರ ಹರೀಶ್ ಆದರು ಬಂದರು, ಇದು ನೀವೊಂದು ಆಲೋಚನೆ ಮಾಡಬೇಕು, ಇಲ್ಲಿ ರೆಸಾರ್ಟ್ ಮಾಡ್ಬೋದು, ನೀವೊಂದು ಆಲೋಚನೆ ಮಾಡಿ ಅಂತ. ಆ ಒಂದು ಹಂಬಲ ನನಗೆ ಹುಟ್ಟಿತು. ಅದಕ್ಕೆ ಎಷ್ಟು ಜಾಗ ಬೇಕು ಆ ಸ್ಪೇಸಲ್ಲೇ ತೆಂಗಿನ ಸಸಿ ನೆಟ್ಟೆ. 40 ಸಸಿ ನೆಟ್ಟಿದ್ದಾನೆ 50 ಸೆನ್ಸಲ್ಲಿ, 17 ವೆರೈಟಿ. ಈಗ ಎಲ್ಲ ಫಲವತ್ತ ಆಗಿದೆ. ಒಮ್ಮೆ ಬನ್ನಿ ನೀವು. ಅವರು ಹೇಳಿದಾಗೆ 1 ವರ್ಷ ಕಳೆದು ಕೊರೋನಾ ಬಂತು. ಆ ಕೊರೋನಾ ಪೀರಿಯಡಲ್ಲಿ ನಾನು ಅಲ್ಲೇ ಇದ್ದೆ 3 ತಿಂಗಳು. ಒಂದೊಂದು ತಿಂಗಳಲ್ಲಿ 15,000 ಸಾವಿರದ್ದು ತರಕಾರಿ ಮಾರಿದ್ದೇನೆ ಒಬ್ಬನೇ. ಕೊಟ್ಟು ಮತ್ತು ಪಿಕ್ಕಾಸು ನನ್ನ ಕೈಯಲ್ಲಿತ್ತು. ಹಂಬಲ ಇದ್ದರೆ ಒಬ್ಬನಿಂದ ಆಗ್ತದೆ. ಕೃಷಿ ಇಲಾಖೆಗೆ ಹೋದೆ, ನಮ್ಮ ಕಾಸರಗೋಡಿಂದ ಹುಡುಗ ಬರಬೇಕು ನಮಗೆ ತೆಂಗಿನ ಮರಕ್ಕೆ ಹೋಗಲಿಕ್ಕೆ. ನಾನು ಆಲೋಚನೆ ಮಾಡಿದೆ, ಇದು 1-2 ಸಸಿಗೆ ನಾನು ಅವರನ್ನು ಕರೆದು ಇಷ್ಟು ಖರ್ಚು ಮಾಡಿದರೆ ನಮಗೆ ಎಂಥ ಪ್ರಯೋಜನ. ಟ್ರೈನಿಂಗ್ ಹೋಗಿ ಮಿಷಿನ್ ಇಟ್ಕೊಂಡು ಬಂದು ಈಗ ಯಾವ ಟೈಮಿಗೆ ಆದರೂ ನಾನು ಮರ ಹತ್ತೇನೆ. ಟ್ರೈನಿಂಗ್ ಉಂಟು, ಬೊಂಡ ನನಗೆ ಬೇಕಿದ್ರೆ ನಾನು ತೆಗಿತೇನೆ. ನಮ್ಮ ಕೆಲಸಕ್ಕೆ ನಾನು ಅದನ್ನು ಮಾಡಿದರೆ ಎಲ್ಲ ಆಗ್ತದೆ. ಒಬ್ಬನೇ ಇಷ್ಟು ಸಾಧನೆ ಮಾಡಿದ್ದೇನೆ. ಮತ್ತು ಇವತ್ತಿನ ಪ್ರೋಗ್ರಾಮ್ಗೆ ಬರುವ, ನಾನು ಯಾಕೆ ಕೃಷಿಯ ಬಗ್ಗೆ ಮಾತಾಡಿದೆ ಅಂತ ಹೇಳಿದರೆ, ಕೃಷಿ ಅಂದರೆ ನನ್ನ ಜೀವ. ಈ ಕಾರ್ಯಕ್ರಮಕ್ಕೆ ತುಂಬ ಮಂದಿ ಬಂದಿದ್ದೀರಿ. ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರಿಗೆ ಆಗಲಿಕ್ಕಿಲ್ಲ. ಬಂದು ಒಳ್ಳೆ ರೀತಿಯಲ್ಲಿ ಮಾತಾಡಿದವರಿಗೆ ಧನ್ಯವಾದವನ್ನು ಪ್ರಥಮವಾಗಿ ತಿಳಿಸುತ್ತಾ, ಯಶ ಕರ್ನಾಟಕ ಪತ್ರಿಕೆ ರೈತರ ಪರವಾಗಿಯೇ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಕಡಾಕಡಿಯಾಗಿ ಇನ್ನೊಂದ್ಸಲ ಹೇಳ್ತೇನೆ. ನಾನು ಕೂಡ ರೈತ ಕುಟುಂಬದಲ್ಲೇ ಬಂದವನು. ಎನಿ ಟೈಮ್ ರೈತರಿಗೆ ನಾವು ಬೆಂಬಲವಾಗಿರ್ತೇವೆ. ಮತ್ತು ಯಾವುದೇ ಕೆಡುಕು ಸಮಾಜದಲ್ಲಿ ಎಂಥದ್ದು ಕೆಡುಕುಂಟು ಅದನ್ನು ಕೆಡುಕಂತಲೇ ತೋರಿಸ್ತೇವೆ ಹೊರತು ಅದನ್ನು ವಿಜೃಂಭಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅವರಿಗೆ ಸಪೋರ್ಟಾಗಿ ನಾವು ನಿಲ್ಲುವುದಿಲ್ಲ. ಸಮಾಜಕ್ಕೆ ಯೋಗ್ಯವಾದ ಯಾವುದು ನ್ಯೂಸ್ ಬೇಕು ಅದನ್ನು ನಾವು ಕೊಡ್ತೇವೆ. ಒಳ್ಳೆಯದಂದರೆ ಒಳ್ಳೆಯದೇ ಮಾಡ್ತೇವೆ. ಅದೇ ಅವರು ಹೇಳಿದ ಹಾಗೆ ನಮ್ಮ ಜಲ, ನೆಲ, ಇದಕ್ಕೆಲ್ಲ ಸಮಾಜಕ್ಕೆ ಸಮಸ್ಯೆ ಬರುವಾಗ ಯಶ ಕರ್ನಾಟಕ ಪ್ರಥಮವಾಗಿ ನಿಲ್ತದೆ. ಇದು ಕಡಾಕಡಿಯ ಉತ್ತರ ನಮ್ಮದು. ಈ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದೀರಿ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಹರೀಶ್ ಅವರಿಗೆ ನಾನು ಧನ್ಯವಾದ ಸುರಿ ಕೊಡಲೇಬೇಕು. ಎಲ್ಲ ಪ್ರಯತ್ನ ಅವರದೇ. ಅಚ್ಚುಕಟ್ಟಾಗಿ ನಾವು ಬಂದು ಕೂತ್ಕೊಂಡದ್ದು ಮಾತ್ರ. ನಿನ್ನೆ ಕೂಡ ನಾನು ರಾತ್ರಿ ಬಂದಿದ್ದೇನೆ, ಲೇಟ್ ಆಗಿದೆ. ಇವತ್ತು ಬೆಳಿಗ್ಗೆ ಬರುವಾಗ ಸಹ ಲೇಟ್ ಆಗಿದೆ. ಬಟ್ ಕಾರಣ ಉಂಟಾರ, ನಮ್ಮ ಮಕ್ಕಳು ಈಗ ಕಲಿತಾ ಇದ್ದಾರೆ, ಅವರ ಕೆಲಸ ಮಾಡಿ ನಾನು ಬರಬೇಕು. ಇಲ್ಲಿ 9 ಗಂಟೆಗೆ ಬಂದಿದ್ದೇನೆ. ತುಂಬ ಇದಾಯಿತು ಅಂದರೆ ಅವರಿಗೆ ನಾನು ತೊಂದರೆ ಕೊಟ್ಟಿದ್ದೇನೆ. ಇನ್ನೊಂದು ಕಾರ್ಯಕ್ರಮ ಆಗಲಿಕ್ಕುಂಟು, ಆ ಜವಾಬ್ದಾರಿಯನ್ನು ನಾನು ವಹಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ತಮ್ಮ ಅಧ್ಯಕ್ಷೀಯ ನುಡಿಗಳಿಗೆ. ಪ್ರಗತಿಪರ ಕೃಷಿಕರಾಗಿದ್ದು ಕೃಷಿಯ ಕಾಳಜಿ ಹೊಂದಿ ವೆಬ್ಸೈಟ್ ಮೂಲಕ ಜನರನ್ನು ತಲುಪುತ್ತಿರುವ ರೂರಲ್ ಮಿರರ್ ಸಂಪಾದಕರು, ಪತ್ರಕರ್ತರು ಆಗಿರುವ ಮಹೇಶ್ ಪುಚ್ಚಪ್ಪಾಡಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಯಶ ಕರ್ನಾಟಕದ ವತಿಯಿಂದ ಒಂದು ಸಣ್ಣ ಗೌರವ ಕಾಣಿಕೆ. ಶ್ರೀಯುತ ಮಹೇಶ್ ಪಚ್ಚಪ್ಪಾಡಿಯವರು ಪುತ್ತೂರಿನ ಪ್ರಗತಿಪರ ಕೃಷಿಕರು. ರೂರಲ್ ಮಿರರ್ ಮೂಲಕ ಜನಸಾಮಾನ್ಯರನ್ನು ತಲುಪುತ್ತಿರುವ, ಕೃಷಿಯ ಬಗ್ಗೆ ಒಳ್ಳೆಯ ಚಿಂತನೆಗಳನ್ನು ಹೊಂದಿರುವ ಮಾಧ್ಯಮದ ಮೂಲಕ ಕೃಷಿಕರಿಗೆ ಬೇಕಾಗಿ ಕೆಲಸವನ್ನು ಮಾಡುತ್ತಿರುವ, ಚಿಂತನೆಗಳನ್ನು ಸಾರುತ್ತಿರುವ ಮಹೇಶ್ ಪಚ್ಚಪ್ಪಾಡಿಯವರಿಗೆ ಯಶ ಕರ್ನಾಟಕದ ಮೂಲಕ ಒಂದು ಸಣ್ಣ ಕಿರು ಕಾಣಿಕೆ. ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಶಿಲ್ಪಾ ಮೇಡಮ್ ಅವರು ಪುರಸಭೆಯಲ್ಲಿ ಪರಿಸರ ಅಭಿಯಂತರರಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂಥವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯ ಸಲಹೆಗಳನ್ನು ಕೃಷಿಯ ಮೂಲಕ ಪುರಸಭೆಗೆ ಅನುಕೂಲವಾಗುವಂಥದ್ದನ್ನು ಹೇಳಿಕೊಡುವವರು. ಶಿಲ್ಪಾ ಮೇಡಮನ್ನು ಯಾಕೆ ಗುರುತಿಸ್ತೇವೆ ಅಂತ ಹೇಳಿದರೆ, ಕೃಷಿ ವಿಚಾರದಲ್ಲಿ ಮತ್ತು ನೆಲ ಜಲದ ವಿಚಾರದಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮೂಡುಬಿದ್ರೆಯಲ್ಲಿ ಮಾಡ್ತಾ ಇದ್ದಾರೆ. ನನಗೂ ಅವರಿಗೆ ತುಂಬ ಫೈಟಿಂಗ್ ಆಗಿದೆ, ಅನೇಕ ವಿಚಾರಗಳಿಗೆ ಫೈಟಿಂಗ್ ಆಗಿದೆ. ಆದರೆ ಪ್ರತಿಯೊಂದರಲ್ಲೂ ರಾಜ್ಯ ಮಾಡದೆ ಇವತ್ತು
ಮೂಡುಬಿದಿರೆಯನ್ನು ಒಂದು ಸ್ವಚ್ಛ ಮೂಡುಬಿದಿರೆ ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವ ಶಿಲ್ಪಾ ಮೇಡಮ್ಗೆ ನಮ್ಮ ಪ್ರೀತಿಪೂರ್ವಕ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಜೊತೆ ನನ್ನ ಶಿಷ್ಯ ಯಶೋಧರ್ ಬಂಗೇರಿದ್ದಾನೆ. ಗೌರವವನ್ನು ಪಡ್ಕೊಳ್ಳಿಕ್ಕೆ ವೇದಿಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ ತುಳುನಾಡು ವಾರ್ತೆಗೆ ಗೌರವ ಅರ್ಪಣೆ. ಶಿವ ಅವರ ವೇದಿಕೆ ಬಂದು ಆ ಗೌರವವನ್ನು ಸ್ವೀಕರಿಸಬೇಕು ಅಂತ. ಗೋಪಾಲ್ ಪೂಜಾರಿ ಅವರು, ಓಕೆ, ಧನ್ಯವಾದಗಳು. ಇಷ್ಟು ಹೊತ್ತು ಈ ಒಂದು ವೇದಿಕೆಯ ಮೂಲಕ ವರ್ಷಾ ಕ್ರಿಯೇಷನ್ಸ್ ಪ್ರಸ್ತುತಿಯ ಯಶ ಕರ್ನಾಟಕ ವಾರಪತ್ರಿಕೆ ತನ್ನ 17ನೇ ಸಂಭ್ರಮದಲ್ಲಿರುವಂಥ ಈ ಸಂದರ್ಭದಲ್ಲಿ ಕೃಷಿಕರ ಬೆಂಬಲಕ್ಕೆ ನಿಂತು ಕೃಷಿಯನ್ನೇ ಉಸಿರಾಗಿಸಿಕೊಂಡಿರುವಂತಹ ಅನೇಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಿ ಅವರ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಒಂದಷ್ಟು ವಿಚಾರಗಳನ್ನು ತಿಳಿಸುವಂತಹ, ಪರಿಚಯವನ್ನು ಮಾಡಿಕೊಳ್ಳುವಂತಹ, ಸಮಾಲೋಚನೆಯನ್ನು ಮಾಡಿಕೊಳ್ಳುವಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಖುಷಿಯಿಂದ ಸಂಪನ್ನಾಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಯಾಕೆ ಇದನ್ನು ಒಂದು ಆತ್ಮತೃಪ್ತಿ. ಇವತ್ತು ಜನವರಿ 26 ನಮಗೆಲ್ಲ ಗೊತ್ತೇ ಇದೆ. ಈ ಒಂದು ಶುಭ ದಿವಸವೇ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಸಂಖ್ಯೆ ಮುಖ್ಯ ಅಲ್ಲ, ಬಂದಂತಹ ವ್ಯಕ್ತಿಗಳು ಅವರ ವ್ಯಕ್ತಿತ್ವ ಮುಖ್ಯ ಅಂತ ಹೇಳಿ ನಂಬಿದವ ನಾನು. ಯಾಕಂದರೆ ಪ್ರಜಾಪ್ರಭುತ್ವ ದಿನ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ದಿವಸದಂದು ಆ ಕಾರ್ಯಕ್ರಮವನ್ನು ಮಾಡಿದರೆ ಅದಕ್ಕೆ ಇರುವಂಥ ಗೌರವ ಬೇರೆ. ಹಾಗಾಗಿ ಆ ಗೌರವ ಆ ದಿನಕ್ಕೆ ಸಲ್ಲಬೇಕು. ಮತ್ತು ಯಾರೆಲ್ಲ ಆ ಒಂದು ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಗೌರವ ಸಿಗಬೇಕು ಅಂತ ಹೇಳುವ ನೆಲೆಯಲ್ಲಿ ನಮ್ಮ ಪತ್ರಿಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಮತ್ತು ನಮ್ಮ ಜೊತೆ ಸೇರಿಕೊಂಡಂಥ ಎಲ್ಲ ಅತಿಥಿಗಳನ್ನು ನಾನು ಮನಪೂರ್ವಕವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ರಾಧಣ್ಣ, ಯಾಕೆ ರಾಧಣ್ಣ ನಾನು ಹೇಳಬೇಕು ಅಂತ ಹೇಳಿದರೆ ನಮ್ಮೂರಿನವರೇ, ವೇಣೂರಿನವರು. ಒಂದು ಪತ್ರಿಕೆ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಕೇವಲ ಕೃಷಿಗಾಗಿ ಮೀಸಲಿಡುವಂಥ ಸುಜಾತ ಪತ್ರಿಕೆಯನ್ನು ಮಾಡಿಕೊಂಡು ಸ್ವಂತ ಕೃಷಿಯನ್ನು ಮಾಡಿಕೊಂಡು ತನ್ನ ಜಮೀನಿನಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿಕೊಂಡು, ಅವರಿಗೂ ಮಂಗನ ಕಾಟ ಇದೆ, ನನಗೂ ಮಂಗನ ಕಾಟ ಇದೆ. ಅವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ನಾನು ಸಮಸ್ಯೆನ ಅನುಭವಿಸ್ತಾ ಇದ್ದೇನೆ. ಪತ್ರಿಕೆಯಲ್ಲಿ ಹೋರಾಡಿದ್ದಾರೆ ಅವರು, ನಾನು ಇವತ್ತಿಗೂ ಹೋರಾಡ್ತಾ ಇದ್ದೇನೆ. ಈ ರೀತಿ ಸಮಾನ ಮನಸ್ಕರಾಗಿ ನಾವಿದ್ದೇವೆ. ಮತ್ತು ಎಲ್ಲ ಒಬ್ಬ ವ್ಯಕ್ತಿಗೆ ಆ ನೋವು ಗೊತ್ತಿದ್ರೆ ಮಾತ್ರ ಅದನ್ನು ಸರಿಯಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅವರು ಪತ್ರಕರ್ತರಾಗಿಯೂ ದುಡಿದವರು, ಅದೇ ರೀತಿ ಪ್ರಗತಿಪರ ಕೃಷಿಕರಾಗಿಯೂ ಕೂಡ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು. ಅವರಿಂದಲೇ ಈ ಮಾಹಿತಿಗಳು ಬಂದರೆ ಅದು ಹೆಚ್ಚು ಪ್ರಯೋಜನ. ಎಸ್, ಅಂತಹ ವ್ಯಕ್ತಿಯಿಂದಲೇ ಈ ಮಾತುಗಳು ಬಂದರೆ ತುಂಬ ಉತ್ತಮ ಅಂತ ಹೇಳುವ ನೆಲೆಯಲ್ಲಿ ನಾನಿವತ್ತು ನಮ್ಮ ತಂಡ ಒಟ್ಟಾಗಿ ರಾಧಣ್ಣನನ್ನು ಕರೆಯುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ರಾಧಣ್ಣ, ನೀವು ಬಂದಿದ್ದೀರಿ, ನಮ್ಮ ಜೊತೆ ಇಷ್ಟು ಹೊತ್ತು ನೀವು ಕಾಲವನ್ನು ಕಳೆದಿರಿ, ನಿಮಗೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಅವರದ್ದು ಕೃಷಿ ಅಭಿವೃದ್ಧಿ ಅಂತ ಹೇಳುವಂತಹ ಒಂದು ವೆಬ್ ಪೋರ್ಟಲ್ ಇದೆ. ಅದರಲ್ಲಿ ಸುಮಾರು 150ಕ್ಕೂ ಅಧಿಕ ವಿಡಿಯೋಗಳಿವೆ. ಅದರ ಜೊತೆಗೆ ಕೃಷಿ ಸಂಬಂಧಿ ಲೇಖನಗಳಿವೆ. ಸಮಸ್ಯೆಗಳ ಬಗ್ಗೆ ತಿಳಿಸುವಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದನ್ನೆಲ್ಲವನ್ನು ನೀವು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಗೋಪಾಲ್ ಪೂಜಾರಿ ಅವರನ್ನು ನಮ್ಮ ಜೊತೆಗೆ ಸೇರಿದ್ದಾರೆ. ದಯವಿಟ್ಟು ಬನ್ನಿ ಸರ್.
ನಿಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿದ ಶ್ರೀಯುತ ಗೋಪಾಲ್ ಪೂಜಾರಿಯವರು ಕೃಷಿಯನ್ನೇ ಉಸಿರಾಗಿಸಿಕೊಂಡು ಹೊಸ ಹೊಸ ಕೃಷಿ ಆವಿಷ್ಕಾರಗಳ ಮೂಲಕ ಬಹುವಿಧದ ಕೃಷಿಯಲ್ಲಿ ತನ್ನನ್ನು ಒಡ್ಡಿಕೊಂಡಿರುವ ಸಾಂಪ್ರದಾಯಿಕ ಕೃಷಿಯೊಂದಿಗೆ ಅಣಬೆ ಜೇನು ಕೃಷಿಗಳನ್ನು ಅಳವಡಿಸಿಕೊಳ್ಳುತ್ತಾ ತನ್ನೊಂದಿಗೆ ಇತರರನ್ನು ಪ್ರೇರೇಪಿಸುತ್ತಿರುವ ಪ್ರಗತಿಪರ ಕೃಷಿಕರಾದ ಮೂಡುಬಿದಿರೆ ತಾಲೂಕಿನ ಗೋಪಾಲ್ ಪೂಜಾರಿಯವರಿಗೆ ಒಂದು ಸಣ್ಣ ಸನ್ಮಾನ ಪುರಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಪ್ರಶ್ನೆ ಆಯ್ತಾ ಮೇಡಮ್? ಬನ್ನಿ ಬನ್ನಿ ಮೇಡಮ್. ನಮ್ಮ ಕಾರ್ಯಕ್ರಮದ ಆರಂಭದಿಂದ ಬಂದಂತಹ ವ್ಯಕ್ತಿ, ಆರಂಭದಲ್ಲೇ ಪ್ರಥಮ ಈ ಒಂದು ಹಾಲಿಗೆ ಬಂದಂತಹ ಮೇಡಮ್ ಅವರ ಪ್ರಶ್ನೆಯನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಮೇಡಮ್ ನಿಮಗೆ. ಎಲ್ಲರಿಗೂ ನಮಸ್ಕಾರ. ನಾನಂದರೆ ಇವರು ನಮ್ಮ ಪರಿಚಯದವರು. ಅವರಲ್ಲಿ ಇವರು ಏನೋ ಮಾತಾಡಿದರೆ ಅದು ನಂಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಅವರು ಅವರ ನಂಬರಿಂದ ನನಗೆ ಫೋನ್ ಮಾಡಿದರು. ನಾನು ಹಲೋ ಅಂತ ಮಾತಾಡಿದೆ, ಹೀಗೆ ಅಂತ ಹೇಳಿದರು ಅವರು. ಆಗ ನಾನು ಎಷ್ಟು ಮಾತಾಡ್ತಿದ್ದೇನೆ ನೋಡಿ, ನಿಮಗೆ ಒಂದು ಇನ್ವಿಟೇಷನ್ ಕಳಿಸ್ತಿದ್ದೇನೆ, ನೀವು ಬರಬೇಕಂತೇಳಿ. ಅದಕ್ಕೆ ನನಗೆ ತುಂಬ ಹೆದರಿಕೆ ಆಯಿತು. ಅಂದರೆ ಯಾರು ಮಾತಾಡ್ತಾರೆ, ತುಂಬ ಮಂದಿ ಈ ಥರ ಮಾತಾಡ್ತಾ ಇದ್ದಾರೆ ಅಂತೇಳಿ ನನಗೆ ಹೆದರಿಕೆ ಆಯಿತು. ನಾನು ಸುಮ್ಮನಿಂದೆ ಆಯ್ತು ಅಂತೇಳಿದೆ. ಮತ್ತು ನಾವು ಯಾವ ಸಂಘದಲ್ಲೆಲ್ಲ ಇದ್ದೇವೆ ಅದನ್ನೆಲ್ಲ ನಾವು ಅವರಿಗೆ ಪರಿಚಯ ಮಾಡಿಕೊಟ್ಟೆ. ಅವರು ಒಳ್ಳೆ ಮಾಡಿದಿಂದ ಕೇಳಿದರು. ನಾವು ಅವರ ಹತ್ರ ಹೋಗಿದ್ದೇವೆ, ಅವರು ನಮಗೆ ಸಿಗಲಿಲ್ಲ. ಮತ್ತು ಬೈಲಂಗಡಿಯವರ ಹತ್ರ ಹೋಗಿದ್ದೇವೆ, ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂತ ಅವಳು ಸಹ ಹೇಳಿದರು. ಆಯಿತು ಓಕೆ ಅಂತೇಳಿ ಮತ್ತೆ ಇನ್ವಿಟೇಷನ್ ಪುನಃ ನಾನು ಅವ್ರ ಫೋನ್ ಇಟ್ಟ ನಂತರ ನಾನು ಓದಿದ ನಂತರ ಪ್ರೇಮಶ್ರೀ ಲಾಸ್ಟ್ ನಂಬರ್ ಇರುವಾಗ ನನಗೆ ಅಂತ ತುಂಬ ಹೆದರಿಕೆಲ್ಲ ಹೋಗಿ ಒಂದು ಥರ ಧೈರ್ಯ ಬಂತು. ಇವರಿದ್ದಾರಲ್ಲ ಪರವಾಗಿಲ್ಲ ಹೋಗುವ ಅಂತೇಳಿ. ಅದಕ್ಕೆ ನಾನು ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ಎಲ್ಲ ತುಂಬ ಕೆಲಸ ಮಾಡಲಿಲ್ಲ. ನಂದು ಕರಿಮೆಣಸು ಎಲ್ಲ ಕೊಯ್ದು ಅಲ್ಲೇ ರಾಶಿ ಉಂಟು, ಕೊಳಿತಾ ಉಂಟು ಅಲ್ಲಿ ಅಂತೂ ನಾನು ಬಂದೆ. ಅದು ಕೊಳೆಯೋದಂದರೆ ಯಾಕೆ ಗೊತ್ತಾ, ನಾನು 4 ವರ್ಷದಿಂದ ಹೇಗೆ ಒಳ್ಳೆ ಮೆಣಸು ಕೀಳೋದು ಅಂತೇಳಿ ನಂಗೆ ಗೊತ್ತಿಲ್ಲ. ಮುಂಚೆ ತುಂಬ ಜನ ತಂದು ಹಾಕ್ತಿದ್ರು, ರಾಶಿ ಹಾಕ್ತಿದ್ರು. ಅದಕ್ಕೆ ತೊಳಿಲಿಕ್ಕೆ ಅದಕ್ಕೆ ತುಂಬ ತಲೆ ಬಿಸಿ ಆಗ್ತಿದ್ರು. ಯಾಕೆ ಈಗ ಒಳ್ಳೆ ಮೆಣಸು ಆಗ್ತಾ ಉಂಟು ಅಂತೇಳಿ ನನಗೆ ಒಂಥರ ಅಸಹ್ಯ ಆಗ್ತಿತ್ತು. ನನಗೆ ಬೇಡ ಇದೆಲ್ಲ ಕೆಲಸ ಅಂತೇಳಿ. ಮತ್ತೆ ಒಂದು ಸಲ ನನಗೆ ನನ್ನಷ್ಟಕ್ಕೆ ನಾನು ಇರುವಾಗ ಒಂದು ಸಲ ಆಲೋಚನೆ ಮಾಡಿದೆ. ನಾನು ಒಳ್ಳೆ ಮೆಣಸು ಇವರನ್ನೆಲ್ಲ ಕರೆದು ಕೀಳುವುದಕ್ಕಿಂತಲೂ ಇವರಲ್ಲಿ ಇವರು ಮಾತಾಡಿದನ್ನು ನಾನು ಕೇಳೋದು, ಅವರಿಗೆ ನಾನು ಹೇಳೋದು, ಅವ್ರು ಕೇಳೋದಿಲ್ಲ ಎಂತ ಅಂತೇಳಿ ಮಾಡೋದು ನಂಗೆ ಗೊತ್ತಾಗಲಿಲ್ಲ. ಲಾಸ್ಟಿಗೆ ನಾನು ಒಂದು ಕೆಲಸ ಮಾಡಿದೆ. ಪ್ರತಿ ಒಂದು ಸಲ ಒಂದೊಂದು ಹಣ್ಣುಗಳನ್ನು ಬೀಳುವಾಗ ಅದು ದಿನಾ ಒಂದೊಂದು ಬಟ್ಟೆ ನಾನು ಎಕ್ಲಿಕ್ಕೆ ಹೋದೆ. ಅದು ಸರಿ ಬಿದ್ದದನ್ನು. ಅದು ಅಂದರೆ ಇಷ್ಟು ಸಣ್ಣ ಇದ್ದ ಕರಿಮೆಣಸು ಇಷ್ಟು ದೊಡ್ಡ ಆಗ್ತಿತ್ತು. ಅದು ನನಗೆ ನನ್ನಷ್ಟಕ್ಕೆ ನಾನು ಒಳ್ಳೆಯದನ್ನು ಎಣಿಸೋದು, ಈ ಕೈಯಿಂದ ಕೆಲಸ ಮಾಡ್ತಾ ಹಿಡಿದು 1 ಗಂಟೆ ತನಕ ಅದು ಮಾಡಲಿಕ್ಕೂ ಖುಷಿ ಆಗ್ತದೆ. ನಿದ್ದೆ ಸಹ ಬರ್ತಿರಲಿಲ್ಲ. ಇಡೀ ರಾತ್ರಿ 1-2 ಗಂಟೆ ಮಲಗೋದು, ಪುನಃ ಬೆಳಿಗ್ಗೆ ಹೇಳೋದು, ಸ್ವಲ್ಪ ಎಲ್ಲ ಮಾಡಿಕೊಂಡು ಹೋಗೋದು, ಪುನಃ ತೋಟಕ್ಕೆ ಹೋಗೋದು, 2 ಬಟ್ಟೆ ಇಟ್ಕೊಂಡು ಬರೋದು. ಇಷ್ಟು ಖುಷಿ ಆಯಿತು. ಇದೊಂದು ನನಗೆ ನನ್ನ ಕೈಗಳಿಗೂ ಎಕ್ಸಸೈಸ್ ಆಯಿತು, ನನ್ನ ತಲೆಗೂ ಕೂಡ ಒಳ್ಳೆ ಅನುಭವ ಬಂತು. ಹಾಗೆಯೇ ಮಾಡ್ತಾ 4 ವರ್ಷದಿಂದ ಅದೇ 1 ಕ್ವಿಂಟಲ್ ಒಳ್ಳೆ ಮೆಣಸನ್ನು ಬರೀ ನಾನು ಎಕ್ತಾ ಇದ್ದೇನೆ. ಒಂದು ಒಳ್ಳೆ ಮೆಣಸು ಕೇಳಲಿಲ್ಲ. ನಾನು ಹೇಳ್ತಾ ಇದ್ರು, ಅಕ್ಕಿಗಳು ತಿನ್ನೋದಿಲ್ವಾ? ಹೌದು, ತಿನ್ನೋದಿಲ್ಲ. ತಿನ್ನಲಿ ಮಾರೆ, ಅವರಿಗೆ ನಾವೇ ಅನ್ನ ಹಾಕೋದು, ನಾವೇ ಕೊಡೋದು ಅವರಿಗೆ. ಅವರು ತಿನ್ನುವಷ್ಟು ತಿನ್ನಲಿ, ಅವರು ಬಿಟ್ಟದನ್ನು ನನಗೆ ಸಿಕ್ಕಿದರೆ ಸಾಕು. ಹೋದ ವರ್ಷ ನನಗೆ 1 ಕ್ವಿಂಟಲ್ 20 ಕಿಲೋ ಒಳ್ಳೆ ಮೆಣಸಾಗಿದೆ. ಈ ಸಲ ಅದಕ್ಕಿಂತ ಮುಂಚಿನ ವರ್ಷ 1 ಕ್ವಿಂಟಲ್ ಆಗಿದೆ. ಹಾಗೇ ಉಂಟು, ಕೊಡಲಿಲ್ಲ ನಾನು ಇಷ್ಟು ತನಕ. ಮತ್ತು ಹೋದ ವರ್ಷ ನನಗೆ ಸ್ವಲ್ಪ ಆರಾಮಿರಲಿಲ್ಲ, ಒಂಥರ ಆಪ್ರೇಷನ್ ಎಲ್ಲ ಆಯಿತು. ಮತ್ತು ನನಗೆ ತಲೆ ಬಿಸಿ ಆಯಿತು. ನನ್ನ ಮಗ ಹೇಳಿದ ಕೀಳುವ ಅಂತೇಳಿ. ಅವನೆಲ್ಲ ತೆಗೆಯುವಾಗ ಎಂತ ಮಾಡಿದ್ರೆ ಅಂತ ಹೇಳಿದರೆ, ಅದು ಬರೀ ಸಣ್ಣದಿರು. ಒಂದು ಕರಿಮೆಣಸಿಗೆ ಹೂ ಬಿಡುವಾಗ ಅದು 3 ಸಲ ಬೀಳ್ತದೆ, ಫಸ್ಟ್, ಸೆಕೆಂಡ್, ಥರ್ಡ್. ಅದು ಫಸ್ಟಿದು ಹಣ್ಣು ಆಗುವಾಗ ಇದು ಸ್ವಲ್ಪ ಸಣ್ಣದಿರ್ತದೆ. ಲಾಸ್ಟ್ ಮೇ ಜೂನ್ ತನಕ ಕೂಡ ತೆಗಿಲಿಕ್ಕೆ ಸಿಗ್ತದೆ ನಮಗೆ.
ಜೂನ್ ತನಕ 4-5 ತಿಂಗಳು ನಾವು ಕೆಲಸ ಮಾಡಬೇಕು. ಬೇರೆ ಕೆಲಸ ಇರ್ತದೆ ನಡುವಿನಲ್ಲಿ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಹೋದ ಕೂಡಲೇ ನಮಗೊಂದು ಖುಷಿ ಆಗ್ತದೆ. ಅದು ಬೀಳುವಾಗ ಎಲ್ಲ ಅಕ್ಕಿಗಳು ತಿಂದದ್ದು ಕೂಡ ಅದು ಎಲ್ಲಿ ಕೊಂಡೋಗಿದ್ದಿಲ್ಲ, ಅದು ಬರೀ ಸಿಪ್ಪೆ ತಿಂತದೆ, ಮತ್ತು ಅದು ಬಿಳಿ ಅಲ್ಲೇ ಬೀಳ್ತದೆ. ಅದು ಸಹ ನಮಗೆ ಎಕ್ಕಿಕೊಂಡು ಬರ್ಬೋದು. ಈಗ ನನ್ನಲ್ಲಿ 1.5 ಕ್ವಿಂಟಲ್ ನಾನು ಎಕ್ಕಿಟ್ಟದೇ ಉಂಟು. ಬೇಕಾದರೆ ಯಾರಿಗೂ ಸಂದರ್ಭ ಇದ್ದರೆ ನೋಡ್ಬೋದು. ಹೋದ ವರ್ಷಕ್ಕೆ ಈಗ ಕೂಡ ನಿನ್ನೆ ಒಬ್ಬ ಬಂದ, ಇದು ದೆಪ್ಪುಗಯೇ ಪುರಾಜನತ ಪರಂದದ್ದು ಮಾರ್ದಾಂಡು ಅಂಚಾಣು ಇಂಚಾಣು ಬೊಡ್ಚಿ ಮಾರ ಯಾವ ತನ್ನಾತಿಗೆ ಬೂರು ಅವನು ಕೇಳಲೇ ಇಲ್ಲ. ಮತ್ತೆ 2 ಬಟ್ಟೆ ತೆಗ್ದಾಗ ನಾನು ಹೇಳಿದೆ, ಆಗ ನಿನ್ನ ಸಮಾಧಾನಗೋಸ್ಕರನೇ, ಅವನಿಗೆ ಕೆಲಸ ಇಲ್ಲ ಕಾಣಬೇಕು, ಪರವಾಗಿಲ್ಲ ಬಂದರು ಓಕೆ ಅಂತ ಹೇಳಿದೆ ನಾನು. ಅವರಿಗೆ ತೆಗ್ದಾಕಿದ್ದಾರೆ ಅಂತೇಳಿ ನಾನು ಹೇಳಿದೆ, ನೋಡಿ ಹೆಲ್ತು ಯಾವುದೂ ತೆಗಿಬೇಡಿ, ನಿಮಗೆ ಆಗೋದಾದರೆ ಬರೀ ಹಣ್ಣಾದದನ್ನು ಮಾತ್ರ ತೆಗೀರಿ, ಅದು ಮಾತ್ರ. 2 ಬಟ್ಟೆ ತೆಗ್ದಾಕಿದ್ದಾರೆ ಪರವಾಗಿಲ್ಲ. ಅದು ನಾನು ಈಗ ನಿನ್ನೆ ಕೂಡ 11 ಗಂಟೆ ತನಕ ಕೂತ್ಕೊಂಡಿದ್ದೇನೆ. ಕತ್ಲೆಯಲ್ಲಿ ಕೂತ್ಕೊಂಡ್ರು ನನಗೆ ತಲೆ ಬಿಸಿ ಆಗೋದಿಲ್ಲ. ಅದಂದರೆ ನಾವು ಈಗ ಎಣಿಸುವಾಗ ಇಲ್ಲಿಂದ ಕೈಯಲ್ಲಿ ಉದುತ್ತಾ ಇರ್ತದೆ, ಅದು ಒಳ್ಳೆ ಮಾಡಿ. ಈಗ ಸ್ವಲ್ಪ 1.5 kg ನಿನ್ನೆ ರಾತ್ರಿ ಎಕ್ಕಿದ್ದನ್ನು ಈಗ ಬಿಸಿಲಿಗೆ ಹಾಕಿಕೊಂಡು ಬಂದಿದ್ದೇನೆ. ಅದೊಂದಲ್ಲಿ ತುಂಬ ಸಂತೋಷ ಇದೆ. ಮತ್ತು ನಾನು ಇಲ್ಲಿ ಒಳ್ಳೆ ಕೃಷಿಕರಿದ್ದಾರೆ, ಅವರ ಹತ್ರ ಕೇಳೋದು, ಕರಿಮೆಣಸನ್ನು ಯಾವಾಗ ತೆಗೆಯುವುದು, ಒಂದೊಂದು ಹಣ್ಣಾದಾಗ ತೆಗೆಯುವುದಾ ಅಲ್ಲ ನಾನು ಮಾಡಿದ ಇದು ಸರಿಯಾ ಅಂತ ಕೇಳೋದು ನಾನು. ರಾಧಣ್ಣ ಇದಕ್ಕೆ ಉತ್ತರ ಕೊಡೋದು ಒಳ್ಳೆಯದು ಅಂತ ಕಾಣ್ತಾ. ಅದೇ ರೀತಿ ದಯವಿಟ್ಟು ವೇದಿಕೆ ಬರಬೇಕು ಮೇಡಮ್, ನೀವು ಪ್ಲೀಸ್ ವೇದಿಕೆ ಬನ್ನಿ. ಹೇಳ್ತೀನಿ ನಾನು, ವೇದಿಕೆ ಬನ್ನಿ. ಮೇಡಮ್ ಹೇಳಿದಾಗೆ ಕರಿಮೆಣಸು 2ರಿಂದ 3 ಸಲ ಮಳೆಯನ್ನು ಅವಲಂಬಿಸಿ, ಬಿಸಿಲನ್ನು ಅವಲಂಬಿಸಿ ಹೂ ಬಿಡ್ತದೆ. ಬಿಸಿಲನ್ನು ಅವಲಂಬಿಸಿ 2ರಿಂದ 3 ಸಲ ಹೂ ಬಿಡ್ತದೆ, ಸರಿ ನೀವು ಹೇಳಿದ್ದು. ಮೇಲ್ಭಾಗದಲ್ಲಿ ಹೆಚ್ಚು ಬಿಸಿಲು ಬೀಳುವಲ್ಲಿ ಮೊದಲು ಹಣ್ಣಾಗ್ತದೆ, ಕೆಳಭಾಗದಲ್ಲಿ ಕಡಿಮೆ ನಿಧಾನವಾಗಿ ಹಣ್ಣಾಗ್ತದೆ. ಎಲ್ಲಿ ಬಿಸಿಲು ಜಾಸ್ತಿ ಬೀಳ್ತದೋ ಅಲ್ಲಿ ಬೇಗ ಹಣ್ಣಾಗ್ತದೆ, ಬಿಸಿಲು ಕಡಿಮೆ ಇದ್ದಲ್ಲಿ ನಿಧಾನವಾಗಿ ಹಣ್ಣಾಗ್ತದೆ. ಕೊಯ್ಯಬೇಕಾದ್ರೆ ನೀವು ಉಗುರಿನಲ್ಲಿ ಅದನ್ನು ಸ್ವಲ್ಪ ಇದು ಮಾಡಿದಾಗ ಅದರಲ್ಲಿ ಒಂದು ಥರದ ಅದು ಪೀಸ್ ಆಗಬಾರ್ದು, ನಿಮ್ಮ ಉಗುರಿಗೆ ಅದು ಕಲ್ತಿ ಸಿಪ್ಪೆ ಮಾತ್ರ ಹೋಗಬೇಕು. ಅಂತಹ ಸ್ಟೇಜಿನಲ್ಲಿರುವಂಥದ್ದನ್ನು ಕೊಯ್ಯಬೇಕು. ಹಣ್ಣಾದದ್ದನ್ನು ಕೊಯ್ದರೆ ನಿಮಗೆ 40%ಗಿಂತ ಹೆಚ್ಚಿಗೆ, ಅಂದರೆ 5 kg ಹಣ್ಣನ್ನು ನೀವು ಒಣಗಿಸಿದಾಗ 40% ಅಂದರೆ 400 ಗ್ರಾಮ್ಸ್ ಸಿಗ್ತದೆ. ಅದೇ ನೀವು ಎಳೆಯದನ್ನು ಕೊಯ್ದರೆ ಸಾಧಾರಣ 25% ಬರ್ತದೆ. ಹಸಿರು ಕಾಳನ್ನು ಕೊಯ್ದರೆ 30ರಿಂದ 32% ಬರ್ತದೆ. ನಿಮಗೆ ಹಸಿರು ಕಾಳನ್ನು ಒಣಗಿಸಲಿಕ್ಕೆ ಸ್ವಲ್ಪ 2 ದಿವಸ 1-1.5 ದಿವಸ ಹೆಚ್ಚು ಬೇಕು. ಹಣ್ಣು ಕಾಳನ್ನು ಒಣಗಿಸಲಿಕ್ಕೆ ನಿಮ್ಗೆ 1.5 ದಿನ ಸಾಕು. ಯಾಕಂದರೆ ಆಲ್ರೆಡಿ ಅದರ ಸ್ಕಿನ್ ಎಲ್ಲ ಒಣಗಿ ಚಿರಿಟಿಯಾಗಿರ್ತದೆ. ಬಿದ್ದದ್ದನ್ನು ಹೆಕ್ಕುವುದು ನಿಮಗೆ ಆಗಬಹುದು ಅಷ್ಟೇ ಹೊರತು ಅಷ್ಟು ಪ್ರಾಕ್ಟಿಕಲ್ ಅಲ್ಲ. ಯಾಕಂದರೆ ಈಗಿನ ಇದರಲ್ಲಿ ಹಕ್ಕಿಗಳು ತಿಂತದೆ, ಹೌದು, ಹಕ್ಕಿಗಳು ತಿಂದು ಬಿದ್ದದ್ದನ್ನು ಬೀಜವನ್ನು ಹುಟ್ಟಿದರೆ ಅದರಲ್ಲಿ ನಿಮಗೆ ಒಂದು ಹೊಸ ತಳಿ ಸೃಷ್ಟಿಯಾಗಲಿಕ್ಕೂ ಸಾಕು. ಯಾಕೆ ಅಂತೇಳಿದ್ರೆ ಇವತ್ತು ಕರಿಮೆಣಸಿನಲ್ಲಿ ಕೆಲವರು ಆಯ್ಕೆ ತಳಿಗಳನ್ನು ಮಾಡಿದ್ದಾರೆ, ಕೆಲವರು ಅವರಷ್ಟೇ ಕೆಲವು ಹೊಸ ತಳಿಗಳನ್ನು, ಕೆಲವು ಸಿಗಂದಿನಿ, ಹೀಗೆಲ್ಲ ಕೆಲವೆಲ್ಲ ತಳಿಗಳನ್ನು ಮಾಡಿದ್ದಾರೆ. ಅದು ಮಾಡಿದ್ದಲ್ಲ, ಈ ಕಾಗೆಗಳು ತಿಂದು ಅಂದರೆ ಒಂದಕ್ಕೊಂದು ಕ್ರಾಸ್ ಪಾಲಿನೇಷನ್ ಆದಾಗ ಅದರಲ್ಲಿ ಮತ್ತೊಂದು ತಳಿ ಉತ್ಪಾದನೆ ಆಗ್ತದೆ. ಹಾಗೆ ಆದಂಥ ತಳಿ ಆಗ್ಬೋದು. ಹಾಗಾಗಿ ಬಿದ್ದ ಸಸಿಗಳನ್ನು ಕೂಡ ನೆಡ್ಬೋದು ನೀವು. ಅದರಲ್ಲಿಯೂ 2ರಿಂದ 3 ವರ್ಷದಲ್ಲಿ ಇಳುವರಿ ಬರ್ತದೆ. ಇದನ್ನು ನಾನು ಮಾಡಿ ನೋಡಿದ್ದೇನೆ. ಹಾಗಾಗಿ ಕೊಯ್ಯುವ ಹಂತ ಅದು ನಿಮಗೆ ಅನುಕೂಲ ಇದ್ದಾಗೆ ಬಿಸಿಲಿದ್ದನ್ನು ಮೊದಲಲ್ಲಿ ಬಿಸಿಲು ಬೀಳುವ ಜಾಗದನ್ನು ಮೊದಲು ಕೊಯ್ಯಿರಿ, ನೆರಳಿರುವುದನ್ನು ನಿಧಾನಕ್ಕೆ ಕೊಯ್ಯಿರಿ. ಕೊಯ್ಯುವ ಮುಂಚೆ ಉಗುರನ್ನು ತಾಗಿಸಿ ನೋಡಿ. ಮತ್ತು ಒಣಗಿಸಲಿಕ್ಕೆ ನಿಮಗೆ ಅದನ್ನು ಕರೆ ಬಿಡಿಸಲಿಕ್ಕೆ ಕಷ್ಟ ಆಗ್ತದೆ. ಗೋಣಿಯಲ್ಲಿ ಹೊಡಿಬೇಕಾಗಿಲ್ಲ. ಯಾರಾದರೂ ಲೇಬರ್ ಇದ್ದರೆ ನೀವು ಇವತ್ತು ಕೊಯ್ದಿರಿ, ಕರೆಯನ್ನೇ ಒಂದು ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ಆಗಲಿಕ್ಕಿಲ್ಲ, 5 kg 10 kg ಆದರೆ ನೀವು ಅದನ್ನು ಕರೆ ಸಮೇತ ಒಣಗಿಸಿ 2 ದಿವಸ ಒಣಗಿಸಿದ ನಂತರ ಹಿಮ ಇರುವಾಗ ಅದನ್ನು ರಬ್ಬಿಂಗ್ ಮಾಡಬೇಕು ಕಾಲಿನಲ್ಲಿ. ಆಗ ಕಾಲಿಗೆ ಸ್ವಲ್ಪವೂ ಹಿಡಿಯುವುದಿಲ್ಲ. ಅದರ ಕರೆಯಿಂದ ಕರೆ ಒಂದು ಸಹ ತುಂಡಾಗುವುದಿಲ್ಲ. ಚೆನ್ನಾಗಿ ಸ್ಕಿನ್ ಔಟ್ ಆಗದಂತಹ ಕಾಳುಮೆಣಸು ನಿಮಗೆ ಸಿಗ್ತದೆ. ಒಳ್ಳೆ ರಿಕವರಿ ಬರ್ತದೆ. ಅದನ್ನು ಕಾಲಿನಲ್ಲಿ ಮೆಟ್ಟುವುದಲ್ಲ, ರಬ್ಬಿಂಗ್ ಮಾಡೋದು. ಹಾಗೆಂತ ಕೆಲಸದವರು ಹೇಳ್ತಾರೆ ಕಾಲು ಹಾಗಾಗ್ತದೆ. ಕಾಳುಮೆಣಸಿನಿಂದ ಕಾಲು ಏನೂ ತೊಂದರೆ ಆಗುವುದಿಲ್ಲ. ಕಾಳುಮೆಣಸು ಕಾಲಿಗೆ ಯಾವುದೇ ಸಮಸ್ಯೆಗಳನ್ನು ಕೊಡುವುದಿಲ್ಲ. ಧನ್ಯವಾದಗಳು ರಾಧಣ್ಣ. ಅದೇ ರೀತಿ ಮೇಡಮ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇಷ್ಟೊತ್ತು ನಮ್ಮ ಜೊತೆ ಸಹಕಾರ ಕೊಟ್ಟಂಥ ರಾಧಣ್ಣನಿಗೆ ವಿಶೇಷವಾದಂಥ ಅಭಿನಂದನೆಗಳು. ಅದೇ ರೀತಿ ಮೂಡುಬಿದಿರೆ ಪ್ರೆಸ್ ಕ್ಲಬ್ಬಿನ
ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಪ್ರೇಮಶ್ರೀ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ವಿಶೇಷವಾಗಿ ನಾನು ಅಭಿನಂದನೆಯನ್ನು ಗೌರವವನ್ನು ಸಲ್ಲಿಸ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪತ್ರಿಕೆ ಸಂಪಾದಕರಾದ ಶ್ರೀಯುತ ಪದ್ಮನಾಭ ಗಟ್ಟಿಯವರು, ನನಗೂ ಅವರಿಗೂ ಅತ್ಯಂತ ಹೆಚ್ಚು ಜಗಳ ಆಗ್ತಾ ಇರ್ತದೆ. ಯಾಕಂದರೆ ಪತ್ರಿಕೆ ವಿಚಾರ, ಪತ್ರಿಕೆ ಹೀಗೆ ಬರಬೇಕು ಅಂತ ಹೇಳುವಂಥ ನೆಲೆ, ಪತ್ರಿಕೆ ಸಮಾಜ ಪರವಾಗಿರಬೇಕು ಮತ್ತು ಎಲ್ಲ ಜನರಿಗೆ ತಲುಪಬೇಕು ಅಂತ ಹೇಳುವ ಸದುದ್ದೇಶದಿಂದ ನಮ್ಮ ಗಲಾಟೆಗಳು ನಿರಂತರವಾಗಿರ್ತದೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಒಂದೇ, ಸಮಾಜಮುಖಿ ಚಿಂತನೆಗಳು ಆಗಬೇಕು. ಅದಕ್ಕಾಗಿ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಹೇಳುವ ನೆಲೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ಅವರಿಗೂ ವಿಶೇಷ ಕೃತಜ್ಞತೆಯನ್ನು ಹೇಳ್ತೇನೆ. ಸರ್ ಬನ್ನಿ. ಇದು ಅಡಿಕೆ ಗಿಡ ಎಲ್ಲ ಒಣಗುವುದಕ್ಕೆ ಏನಾದರೂ ಪರಿಹಾರ ಉಂಟಾ ಸರ್? ಹಾಂ, ಮಧ್ಯದಲ್ಲಿ ಹಾಂ, ತನ್ನಷ್ಟಕ್ಕೆ ಅದು ಕೊಳೆ ರೋಗದ ಅಂತಿಮ ಹಂತ. ಕೊಳೆ ರೋಗ ಎನ್ನುವಂಥದ್ದು ಫೈಟೋಪ್ತೆರಾ ಎನ್ನುವಂಥ ಶಿಲೀಂಧ್ರದಿಂದ ಬರುವಂಥ, ಅದು ಗಾಳಿಯ ಮೂಲಕ ಬರ್ತದೆ. ಅಂದರೆ ಎಲ್ಲಿಯೋ ತೋಟದಲ್ಲಿ ಆಗಿರ್ಬೋದು, ಅದು ಗಾಳಿಯ ಅದಕ್ಕೆ ಅದು ನೀವೊಂದು ಹತ್ತಿಯ ಎಳೆಯನ್ನು ಒಂದು ಬಿಡಿಸಿದರೆ, ಇಷ್ಟುದ್ದದ ಹತ್ತಿಯನ್ನು ಬಿಡಿಸಿದರೆ ಅಷ್ಟೇ ಅದರಲ್ಲಿ ಕೋಟ್ಯಾಂತರ ಸಂಖ್ಯೆಯ ಬೀಜಾಣುಗಳು ಇರ್ತದೆ. ಅದು ಗಾಳಿಯಲ್ಲಿ ಬಂದದ್ದು ಕೆಲವು ನೆಲಕ್ಕೆ ಬೀಳ್ಬೋದು, ಕೆಲವು ಸುಳಿಗೆ ಬೀಳ್ಬೋದು, ಕೆಲವು ಕಾಯಿಗೆ ಬೀಳ್ಬೋದು. ಕಾಯಿಯ ಭಾಗದಲ್ಲಿ ಹೆಚ್ಚು ತೇವಾಂಶ ಯಾವಾಗಲೂ ಇರುವ ಕಾರಣ ಕಾಯಿಗೆ ಹೆಚ್ಚು, ಸುಳಿಯ ಭಾಗದಲ್ಲಿ ಬಿದ್ದದ್ದು ಸುಳಿ ಕೊಳೆಯನ್ನು ತರ್ತದೆ. ಸುಳಿಯ ಭಾಗಕ್ಕೆ ಬಿದ್ದದ್ದು ಹೆಚ್ಚಿಗೆ ನಮ್ಮ ಅದೃಷ್ಟವಶಾತ್ ಅದು 1% ಮಾತ್ರ ಹಾನಿಯಾಗುವುದು. ಕೊಳೆ ರೋಗದಿಂದ ಕಾಯಿಗೆ ಬಿದ್ದದ್ದು ಹೆಚ್ಚು ಹಾನಿಯಾಗ್ತದೆ, ಅಂದರೆ ಮಳೆಗೆ ತೊಳೆದು ಹೋಗ್ತದೆ. ಅದು ಕೊಳೆ ರೋಗದ ಅಂತಿಮ ಹಂತ. ಕೆಲವು ಸರ್ತಿ ಕೊಳೆ ಜಾಸ್ತಿಯಾಗಿ ಚರ್ಮ ಇಡೀ ಒಣ ರೋಗಕ್ಕೆ ಬಂದಿದ್ದರೆ ಅಲ್ಲಿ ಒಂದು ಅದರ ನಾಳಗಳಿರ್ತದಲ್ಲ, ಕಡಿಗೆ ಮರದ ಚರ್ಮ ಹಿಡ್ಕೊಂಡಲ್ಲಿ ಆ ತೂತಿನ ಮೂಲಕ ಕುಡಿಯುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅದಕ್ಕೆ ಪರಿಹಾರ ಏನು ಅಂತಂದರೆ, ಸತ್ತ ಮರವನ್ನು ಯಾವುದೇ ಕಾರಣಕ್ಕೆ ಬದುಕಿಸಲಿಕ್ಕೆ ಆಗುವುದಿಲ್ಲ. ಈಗ ಕಳೆದ ವರ್ಷ ನಿಮ್ಮಲ್ಲಿ 4 ಮರ ಸತ್ತಿದ್ರೆ ಈ ವರ್ಷ 8 ಸತ್ತಿರ್ಬೋದು, ಮುಂದಿನ ವರ್ಷ 18 ಸಾಯ್ತದೆ. ಹಾಗಾದ ಕಾರಣ ಆ ಮರವನ್ನು ಬುಡ ಸಮೇತ ಅದರ ಎಲ್ಲ ಭಾಗಗಳನ್ನು ತೆಗೆದು ದೂರ ಕೊಂಡೋಗಿ ಹಾಕಿ ಬಿಸಿಲಿನಲ್ಲಿ ಹಾಕಬೇಕು. ಸುಟ್ಟರೆ ಒಳ್ಳೆಯದಾದ್ರೆ ಬಿಸಿಲಿಗೆ ಅದು ಸತ್ತೋಗ್ತದೆ. ಯಾವುದು ಆ ಫೈಟೋಪ್ತೆರಾ ಶಿಲೀಂಧ್ರದ ಬೀಜಾಣುಗಳು 2 ಗಂಟೆ ಬಿಸಿಲು ಬಿದ್ದರೆ ಸತ್ತೋಗ್ತದೆ. ಹಾಗಾಗಿ ನೀವು ಅದನ್ನು ಕೊಂಡೋಗಿ ಬಿಸಿಲಿಗೆ ಹಾಕಬೇಕು. ತೋಟದಲ್ಲಿ ಇಟ್ಟರೆ ಯಾವಾಗಲೂ ಅಲ್ಲಿ ತೇವಾಂಶ ಇರುವ ಕಾರಣ ಆ ಬೀಜಾಣುಗಳು ಯಾವತ್ತೂ ಅಲ್ಲಿ ಬದುಕಿಕೊಂಡಿರ್ತದೆ. ತೆಗಿಬೇಕು ಆ ಮರಗಳನ್ನು. ಅದನ್ನು ಬದುಕಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬುಡದವರೆಗೆ ತೆಗೆದು ಕಟ್ ಮಾಡಿ ತೆಗಿಲಿಕ್ಕೆ. ಬುಡ ಭಾಗಕ್ಕೆ ಬೇಕಾದರೆ ನೀವು ಯಾವುದು ಮೈಲ್ತುತ್ತು ಸುಣ್ಣದ ಪೇಸ್ಟ್ ಮಾಡಬಹುದು. ಮೈಲ್ತುತ್ತು ಸುಣ್ಣವನ್ನು 1 kg ಮೈಲ್ತುತ್ತು 1 kg ಸುಣ್ಣ ಹಾಕಿ 10 ಲೀಟರ್ನಲ್ಲಿ ಕರಗಿಸಿದ ಒಂದು ಪೇಸ್ಟನ್ನು ಮಾಡಿ ಸ್ವಲ್ಪ ಹೊಯ್ಬೋದು. ಇಲ್ಲಾಂದರೆ COC ಅಂತ ಬರ್ತದೆ ಅದನ್ನು ಹಾಕ್ಬೋದು. ಇಲ್ಲಾಂದರೆ ಕೆಮಿಕಲ್ ಬೇರೆ ಎಲ್ಲ ಬರ್ತದೆ ನೋಡಿ, ಬಾವಿಸ್ಟಿನ್ ಹಾಕ್ಬೋದು, ಮೆಟಲಾಕ್ಸಿಲ್ ಹಾಕ್ಬೋದು, ಟಾಟಾ ಮಾಸ್ಟರ್ ಅದರಲ್ಲಿ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜಿಪ್ ಹೀಗೆ ಇರುವುದು. ಅದನ್ನು ಯಾವುದಾದ್ರು ಹಾಕಿ ಸ್ವಲ್ಪ ಬೇಕಾದರೆ ಇದು ಮಾಡ್ಬೋದು ಅಷ್ಟೇ. ಮತ್ತು ಯಾವುದೇ ರೀತಿ ಅದರ ಸುಳಿ ತಲೆ ಎಲ್ಲ ಕೆಳಗೆ ಬಿದ್ದಿರ್ಬೋದು ನಿಮ್ಮಲ್ಲಿ. ಅದು ತೋಟದಲ್ಲಿ ಸ್ಪ್ರಿಂಕ್ಲರ್ ಬಿಡುವಾಗ ಅದೆಲ್ಲ ಒದ್ದೆ ಆಗಿರ್ತದೆ, ಈಗಾಗಲೇ ಅದು ಸ್ಪ್ರೆಡ್ ಆಗಿರ್ತದೆ. ಅದನ್ನು ಕೆಳಗೆ ಬೀಳ್ಲಿಕ್ಕೆ ಬಿಡಬಾರ್ದು. ಸತ್ತಿತ್ತು ಮರ, ಸುಳಿ ಹೋದ ಮೇಲೆ ದೇವರಿಂದ ಮಾತ್ರ ದೇವರು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಹಾಗಾಗಿ ಅದರ ಆಸೆಯೇ ಬೇಡ. ಅದು ಇನ್ನೊಂದು ಮರ ಉಳಿಬೇಕು ಅಂತಾರೆ ಅದನ್ನು ತೆಗೀರಿ ಅಷ್ಟೇ, ಬುಡ ಸಮೇತ ತೆಗೀರಿ. ಹೌದು. ಧನ್ಯವಾದಗಳು ಸರ್. ಖುಷಿ ಆಗ್ತಾಯಿದೆ. ಈ ರೀತಿಯ ಪ್ರಶ್ನೆಗಳು ಬರಬೇಕು, ಸಂದೇಹಗಳು ಬರಬೇಕು, ಅದರ ಪರಿಹಾರವನ್ನು ನಮ್ಮ ತಜ್ಞರು ಕೊಡ್ತಾ ಇರ್ತಾರೆ. ಅದು ಖುಷಿಯನ್ನು ಕೊಡ್ತಾ ಇದೆ. ಇವತ್ತು ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಹೇಳುವಂಥ ಖುಷಿ ಇದೆ. ಆ ಖುಷಿಯಲ್ಲಿ ನಾವು ಸಹಭೋಜನವನ್ನು ಮಾಡೋಣ. ಊಟದ ವ್ಯವಸ್ಥೆ ಆಗಿದೆ. ನಮ್ಮ ನ್ಯೂ ಪಡಿವಾಳ್ಸ್ ರೆಸ್ಟೋರೆಂಟಿನವರು ತುಂಬ ಸುಂದರವಾದಂಥ ಭೋಜನ ವ್ಯವಸ್ಥೆಯನ್ನು ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಿಂಭಾಗದಲ್ಲಿ ಇಲ್ಲಿಯೇ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಸಹಭೋಜನಕ್ಕಾಗಿ ಒಟ್ಟಾಗೋಣ. ಎಲ್ರಿಗೂ ಒಳಿತಾಗಲಿ. ನಮಸ್ಕಾರ. ಯಶ ಕರ್ನಾಟಕ ಯಾವತ್ತೂ ಕೂಡ ಸಮಾಜದ ಜೊತೆ ಇದೆ, ಕೃಷಿಕರ ಜೊತೆ ಇದೆ, ನೆಲ ಜಲ ಹೋರಾಟದಲ್ಲಿ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಇದೆ ಅಂತ ಹೇಳುವ ಮಾತುಗಳೊಂದಿಗೆ ಇವತ್ತು ಬಂದ ಎಲ್ಲರಿಗೂ ಕೂಡ ಅದೇ ರೀತಿ ನೇರ ಪ್ರಸಾರದಲ್ಲಿ ಸಾವಿರಾರು ಸಂಖ್ಯೆಯ ವೀಕ್ಷಕರು ನೀವೆಲ್ಲ ನೋಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ರಿಗೂ ಒಳಿತಾಗಲಿ. ನಮಸ್ಕಾರ. ಉದಯ್ ಸರ್ ಬಂದಿದ್ದಾರೆ. ನಮ್ಮ ಜೊತೆ ಭೋಜನಕ್ಕೆ ಜೊತೆ ಆಗಬೇಕಂತ ವಿನಂತಿ ಮಾಡ್ತಾರೆ.